ವರ್ಗೀಸ್ ಅವರು ಈ ಒಂದು ಸಭಾ ಕಾರ್ಯಕ್ರಮದಂತಹ ಸಭಾ ಅಧ್ಯಕ್ಷತೆಯ ಮಾತುಗಳನ್ನು ಆಡ್ಲಿಕ್ಕಿದ್ದಾರೆ. ಇಷ್ಟೆಲ್ಲ ಕಾರ್ಯಕ್ರಮಗಳು ಮುಗಿಯುವಾಗ ನಮ್ಮ ಇಲಾಖಾ ಅಧಿಕಾರಿಗಳು ಬಂದು ತಮ್ಮ ಮನವಿಯನ್ನು ಕೂಡ ಸ್ವೀಕರಿಸಲಿಕ್ಕಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಮುಗಿಯುವವರೆಗೆ ವರ್ತಕರ ಸಂಘದವರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ನಮ್ಮ ಜೊತೆ ಸಹಕರಿಸಿದ್ದಾರೆ. ಎಲ್ಲರಿಗೂ ಕೂಡ ನಾವು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಸರ್ವ ದೇವರನ್ನು ಮನಸಾರೆ ಸ್ಮರಿಸಿಕೊಂಡು ಇವತ್ತು ನೆಲ್ಯಾಡಿ ಕೌಕ್ರಾಡಿ ಪೇಟೆ ಉಳಿಸಿ ಹೋರಾಟ ಸಮಿತಿಯ ಪ್ರತಿಭಟನಾ ಸಭೆ ನಮ್ಮ ಜರಗಲಿಕ್ಕಿದೆ. ಈ ಸಭೆಯನ್ನು ಪ್ರಥಮವಾಗಿ ನಾವು ಹೋರಾಟದ ಹಾಡಿನ ಮೂಲಕ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದೇವೆ. ಈ ಉದ್ಘಾಟನೆಯ ಹಾಡನ್ನು ಇವತ್ತು ಹಾಡ್ಲಿಕ್ಕಿದ್ದಾರೆ ಕೌಕ್ರಾಡಿ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರಾದಂತಹ ಲೋಕೇಶ್ ಬಾಣಜಲು, ಅದೇ ರೀತಿ ಗೋಳಿತೋಟ್ನ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಂತಹ ಪೂವಪ್ಪ ಕರ್ಕೇರ, ನೆಲ್ಯಾಡಿ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರಾದ ಅಬ್ರಾಮ್ ಕೆಪಿ. ಈ ಮೂವರು ಪ್ರಥಮವಾಗಿ ನಮ್ಮ ನೆಲ್ಯಾಡಿಯ ಹೋರಾಟ ಗೀತೆಯೊಂದಿಗೆ ಹೋರಾಟವನ್ನು ಆರಂಭ ಮಾಡ್ತಾ ಇದ್ದಾರೆ. ದಯವಿಟ್ಟು ಅವರಿಗಾಗಿ ಈ ವೇದಿಕೆ. ಮೂರು ಗ್ರಾಮ ಪಂಚಾಯಿತಿಗಳು ಸೇರಿಕೊಂಡು ನೆಲ್ಯಾಡಿ ಪೇಟೆಯನ್ನು ಉಳಿಸುವ ಉದ್ದೇಶದಿಂದ ಇವತ್ತು ಹೋರಾಟ ಗೀತೆಯನ್ನು ಆಡ್ತಾ ಇದ್ದಾರೆ. ದಯವಿಟ್ಟು ಲೋಕೇಶ್ ಬಾಣಜಲು ಎಲ್ಲಿದ್ರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಸ್ವಯಂ ಸೇವಕರಲ್ಲಿ ದಯವಿಟ್ಟು ಎಲ್ಲ ಬಂದಿರತಕ್ಕಂಥ ಮಕ್ಕಳನ್ನ ವೇದಿಕೆ ಎದುರಿರ್ತಕ್ಕಂತಹ ಚೇರ್ನಲ್ಲಿ ಆಸೀನರಾಗಬೇಕಾಗಿ ವಿನಂತಿಯನ್ನ ಮಾಡಿಕೊಂಡಿದ್ದೇವೆ. ಪತ್ರಜಿನ ಮಾತ ಗ್ರಾಮಸ್ಥರ ಬೆಮಲ್ತದ ಐನಾತ ಬೇಗ ಎದುರು ಬತ್ತು ಕೊಳ್ಳೋದೆಲ್ಲ ವಿಜ್ಞಾಪನೆ ಬಲ್ತದಲ್ಲ. ಲೋಕೇಶ್ ಬಾಣಜಲು ಪ್ರಥಮವಾಗಿ ಮೂರು ಗ್ರಾಮ ಪಂಚಾಯಿತಿಗಳು ಸೇರಿಕೊಂಡು ಹೋರಾಟ ಗೀತೆಯ ಮೂಲಕ ನೆಲ್ಯಾಡಿ ಪೇಟೆ ಉಳಿಸಿ ಎಂಬ ಬೃಹತ್ ಪ್ರತಿಭಟನೆಗೆ ಚಾಲನೆ ನೀಡಿದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಚಪ್ಪಾಳೆಯೊಂದಿಗೆ ಈ ಹೋರಾಟ ಗೀತೆಗೆ ನಾವೆಲ್ಲ ಪ್ರೋತ್ಸಾಹ ನೀಡೋಣ. ದೇವರನ್ನು ನೆನೆಸ್ತಾ ಗೀಯಗ ಗಾಗಿಯಗ ಗೀಯ ಗೀಯಗ ಗೀಯಗ ಗಾಗಿಯಗ ಗೀಯ ಗೀಯಗ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನ್ಯಾಯವ ಕೇಳಲಿಕ್ಕ ನ್ಯಾಯವ ಕೇಳಲಿಕ್ಕ ನಿಂದೇವ ನಾವು ನಿಂದೇವ ನಿಂದೇವ ನಾವು ನಿಂದೇವ ನೆಲ್ಯಾಡಿ ಪೇಟೆಯ ಉಳಿಸಲಿಕ್ಕ ನೆಲ್ಯಾಡಿ ಪೇಟೆಯ ಉಳಿಸಲಿಕ್ಕ ಗೀಯಗ ಗಾಗಿಯಗ ಗೀಯ ಗೀಯಗ ರಾಷ್ಟ್ರೀಯ ಹೆದ್ದಾರಿ 75 ರಾಷ್ಟ್ರೀಯ ಹೆದ್ದಾರಿ 75 ಯಾರಿಗೂ ಕಾಣದೆ ಮುಚ್ಚಿದೆ ಇಂದು ಎರಡು ಬದಿಗಳ ನಡುವಿನ ಗೋಡೆ. ಹೌದಪ್ಪ ಹೌದು, ಎರಡು ಬದಿಗಳ ನಡುವಿನ ಗೋಡೆ ತೆಗೆಯಲೇಬೇಕು. ಗೀಯಗ ಗಾಗಿಯಗ ಗೀಯ ಗೀಯಗ ವ್ಯಾಪಾರವೇ ನಮ್ಮ ಬದುಕಿನ ಮೂಲ, ವ್ಯಾಪಾರವೇ ನಮ್ಮ ಬದುಕಿನ ಮೂಲ. ಜನತೆಗೆ ಈಗ ಇಲ್ಲ ಅನುಕೂಲ, ಜನತೆಗೆ ಈಗ ಅನುಕೂಲ. ನಾಳೆಯ ನಾಡಿಗೆ ಭದ್ರತೆ ಕಾಣಿಕೆ, ನಾಳೆಯ ನಾಡಿಗೆ ಭದ್ರತೆ ಕಾಣಿಕೆ. ಕೇಳಲು ಬನ್ನಿರಿ ಹೋರಾಟಕ್ಕೆ, ಕೇಳಲು ಬನ್ನಿರಿ ಹೋರಾಟ. Advanced fertility treatments under one roof. ARMC, Mangalore. ಎಂದಿಗೂ ನಿಲ್ಲದು ನಮ್ಮ ಹೋರಾಟ, ಎಂದಿಗೂ ನಿಲ್ಲದು ನಮ್ಮ ಹೋರಾಟ. ಗೀಯಗ ಗಾಗಿಯಗ ಗೀಯ ಗೀಯಗ ಗೀಯಗ ಗಾಗಿಯಗ ಗೀಯ ಗೀಯಗ
ಗೀಯಗ ಗಾಗಿಯಗ ಗೀಯಗೀಯಗ. ಥ್ಯಾಂಕ್ ಯು. ಈ ಗೀಗಿ ಪದದ ರಚನೆಯನ್ನು ಮಾಡಿದವರು ವಿಮಲ್ ನೆಲ್ಯಾಡಿ, ಅಧ್ಯಾಪಕರು, ಪ್ರಾಥಮಿಕ ಶಾಲೆ ನೆಲ್ಯಾಡಿ. ಧನ್ಯವಾದಗಳು. ಈಗ ಸಭಾ ಕಾರ್ಯಕ್ರಮ ಆರಂಭವಾಗಲಿಕ್ಕಿದೆ. ಬಂದಂತಹ ಎಲ್ಲ ಗಣ್ಯಾತಿ ಗಣ್ಯರನ್ನು, ಸಂಘ ಸಂಸ್ಥೆಯವರನ್ನು, ಅದೇ ರೀತಿ ಎಲ್ಲ ವಿದ್ಯಾಸಂಸ್ಥೆಯ ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿಕ್ಕಿದ್ದಾರೆ. ಈ ಹೋರಾಟ ಸಮಿತಿಯ ಉಪಾಧ್ಯಕ್ಷರು, ಅದೇ ರೀತಿ ಈ ಭಾಗದ ಗೌರವಾನ್ವಿತ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆದಂತಹ, ವಿವಿಧ ಸಂಘಟನೆಗಳಲ್ಲಿ ತೊಡಗಿದಂತಹ, ರಾಜಕೀಯದಲ್ಲಿ ವಿಶೇಷ ಅನುಭವ ಗಳಿಸಿದಂತಹ ಬಾಲಕೃಷ್ಣ ಬಾಣಜರ್ ಅವರು. ಈ ಪ್ರತಿಭಟನಾ ವೇದಿಕೆಯಲ್ಲಿ ಸೇರಿದಂತಹ ಎಲ್ಲರನ್ನ ಸ್ವಾಗತಿಸುತ್ತಾ, ಇವತ್ತು ನೆಲ್ಯಾಡಿ, ಕೌಕ್ರಾಡಿ, ಪೇಟೆ ಉಳಿಸಿ ಈ ಹೋರಾಟ ಸಮಿತಿಯನ್ನ ಮಾಡಿದ್ದೇವೆ. ಈ ಹೋರಾಟ ಸಮಿತಿಯ ನಮ್ಮ ಅಧ್ಯಕ್ಷರಾದಂತಹ ಎ.ಕೆ. ವರ್ಗೀಸ್ ಅವರು ಇದ್ದಾರೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಹಾಗೆ ಈ ಹೋರಾಟ ಸಮಿತಿಯ ಎಲ್ಲ ಪದಾಧಿಕಾರಿಗಳನ್ನು ಮತ್ತು ಸರ್ವ ಸದಸ್ಯರನ್ನ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಹೋರಾಟ ಸಮಿತಿಯ ಶಿಕ್ಷಣ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿದ್ದಾರೆ, ಎಲ್ಲ ಮುಖ್ಯಸ್ಥರಿದ್ದಾರೆ, ಹಾಗೂ ಶಾಲಾ ಮಕ್ಕಳು ಕೆಲವೊಂದು ಈ ಪೇಟೆ ಉಳಿಸಲಿಕ್ಕೆ ಬೇಕಾಗಿ ನಮ್ಮ ಒತ್ತಾಯವನ್ನ ಮಾಡಲಿಕ್ಕೆ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅವರನ್ನ ಪ್ರೀತಿಪೂರ್ವಕವಾಗಿ ನಾನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಈ ಪ್ರತಿಭಟನೆಗೆ ನೆಲ್ಯಾಡಿಯ ವರ್ತಕರ ಸಂಘ, ಕಟ್ಟಡ ಮಾಲಕರ ಸಂಘ ಸಂಪೂರ್ಣ ಸಹಕಾರವನ್ನ ಕೊಟ್ಟು ಯಶಸ್ವಿಗೊಳಿಸಲಿಕ್ಕೆ ನೀವೆಲ್ಲ ಬಂದಿದ್ದೀರಾ. ನಿಮ್ಮನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ರಿಕ್ಷಾ ಚಾಲಕ ಮಾಲಕರ ಸಂಘ, ಟೆಂಪೋ ಚಾಲಕ ಮಾಲಕರ ಸಂಘ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸರ್ವ ಸದಸ್ಯರು ಮತ್ತು DKRDC ಮಹಿಳಾ ಸಂಘ ಇವರೆಲ್ಲ ಬಂದಿದ್ದಾರೆ. ಇವರನ್ನೆಲ್ಲ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಬಂದಿದ್ದಾರೆ. ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಇಲ್ಲಿ ಬಂದಂತಹ ನಮಗೆ ಸಹಕರಿಸಿದಂತ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನ ಸ್ವಾಗತಿಸುತ್ತಾ, ಮತ್ತು ಪತ್ರಿಕಾ ಮಾಧ್ಯಮದವರು, ಟಿವಿ ಚಾನಲ್ ಅವರು ಇದ್ದೀರಾ, ನಿಮ್ಮನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತ ಮಾತನ್ನ ಇಲ್ಲಿ ಕೊನೆಗೊಳಿಸ್ತಾ ಇದ್ದೇನೆ. ಅದೇ ರೀತಿ ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ನಮ್ಮ ಈ ಒಂದು ಪ್ರತಿಭಟನೆಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ತಮ್ಮನ್ನು ಕೂಡ ಗುರುತಿಸಿಕೊಂಡು ಸರ್ವ ಧರ್ಮಗಳ ಗಣ್ಯಾತಿ ಗಣ್ಯರನ್ನು ಗುರುತಿಸಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ, ವಿದ್ಯಾ ಸಂಸ್ಥೆಗಳ ಸಂಚಾಲಕರುಗಳನ್ನು ಅವರ ಸಹಕಾರವನ್ನು ನೆನೆಸಿಕೊಳ್ಳುತ್ತಾ, ಈಗ ಈ ಒಂದು ಹೋರಾಟ ಸಮಿತಿಯ ಬಗ್ಗೆ ಮತ್ತು ನೆಲ್ಯಾಡಿಯ ಚಿತ್ರಣವನ್ನು ತಮ್ಮ ಮುಂದೆ ಪ್ರಾಸ್ತಾವಿಕ ಮಾತುಗಳಲ್ಲಿ ವ್ಯಕ್ತಪಡಿಸಲಿಕ್ಕಿದ್ದಾರೆ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ಅದೇ ರೀತಿ ನೇಸರ ಚಾನೆಲ್ನ ಮಾಲಕರು ಆದಂತಹ ಪ್ರಶಾಂತ್ CH ಅವರು. ಆಗಮಿಸಿದಂತ ಎಲ್ಲರ ಸಮಿತಿಯ ಕಾರ್ಯದರ್ಶಿ ನೆಲೆಯಲ್ಲಿ ಸ್ವಾಗತಿಸುತ್ತಾ, ವಂದಿಸುತ್ತಾ, ಪರಶುರಾಮ ಸೃಷ್ಟಿ ಮಾಡಿದ ತುಳುನಾಡಿನ ರಮಣೀಯ ಶಿರಾಡಿ ಘಟ್ಟಗಳ ಮಧ್ಯೆ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದ ಈ ನಾಡಿನ ಮುಖಾಂತರ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 75ರ ಕಾಣಸಿಗುವ ಪೇಟೆ ನೆಲ್ಯಾಡಿ. ಈ ರಾಷ್ಟ್ರೀಯ ಹೆದ್ದಾರಿ
ನೆಲ್ಯಾಡಿ ಮತ್ತು ಕೌಕ್ರಾಡಿ ಗ್ರಾಮವನ್ನು ಹೊಂದಿಕೊಂಡು ಅವಳಿ ಪಟ್ಟಣ ಬೆಳವಣಿಗೆ ಹೊಂದಿರುವ ಊರು ಈ ನೆಲ್ಯಾಡಿ. ಮುಳಿ ಹುಲ್ಲಿನ ಕಟ್ಟಡಗಳ ಇತಿಹಾಸದಿಂದ ಆರಂಭವಾದ ಈ ಪೇಟೆಯು ಇಂದು ಬಹುಮಹಡಿ ಕಟ್ಟಡದಲ್ಲಿ ಲಿಫ್ಟಿನಲ್ಲಿ ಹೋಗುವ ಕಟ್ಟಡದವರೆಗೂ ಬೆಳೆದು ನಿಂತ ಈ ನಮ್ಮೂರು. ಆರಂಭದಿಂದಲೂ ಈ ಪೇಟೆ ಇಲ್ಲಿಯ ಎಲ್ಲ ಗ್ರಾಮದ ಜನರ ಸಹಕಾರದಿಂದ ಇಲ್ಲಿಯ ವರ್ತಕರೆಲ್ಲರೂ ಗ್ರಾಹಕರಿಗೆ ಬೇಕಾದ ರೀತಿಯಲ್ಲಿ ವ್ಯವಹಾರ ನಡೆಸಿಕೊಂಡು ಜನಮಾನದಲ್ಲಿ ಬೆಳೆದು ನಿಂತಿದ್ದಾರೆ. ಇಲ್ಲಿ ಇದ್ದ ಎಲ್ಲ ಪರ ಊರ ವರ್ತಕರು ಒಳ್ಳೆಯ ರೀತಿಯಲ್ಲಿ ಒಗ್ಗಟ್ಟನ್ನು ತಮ್ಮ ವ್ಯವಹಾರವನ್ನು ನಿಭಾಯಿಸಿಕೊಂಡು ಬೆಳವಣಿಗೆ ಹೊಂದಿರುವವರಾಗಿರುತ್ತಾರೆ. ಈ ಪೇಟೆ ಹಲವು ರೈತರಿಗೆ, ಜನಸಾಮಾನ್ಯರಿಗೆ, ಪರ ಊರಿನ ಜನಗಳಿಗೆ ಊಟ ತಿಂಡಿ, ಶಾಲಾ ಮಕ್ಕಳಿಗೆ ಅಗತ್ಯವಾದ ಎಲ್ಲ ಸಾಮಗ್ರಿಗಳು, ಜನರಿಗೆ ಅಗತ್ಯವಾದ ಔಷಧಿ, ಆಸ್ಪತ್ರೆ, ಬಸ್ ನಿಲ್ದಾಣ ಇತ್ಯಾದಿ ಕೇಂದ್ರ ಸ್ಥಾನವಾಗಿರುತ್ತದೆ. ಅದು ಅಲ್ಲದೆ ನಮ್ಮ ರಾಜಧಾನಿಯಾದ ಬೆಂಗಳೂರಿಗೆ ಅತಿ ಹೆಚ್ಚು ಜನ ಬಂದು ಹೋಗುವಂತ ವ್ಯವಸ್ಥೆಯ ಪಟ್ಟಣ ಈ ನೆಲ್ಯಾಡಿಯದಾಗಿದೆ. ಇಲ್ಲಿ ನಡೆಯುವ ವಾರದ ಸಂತೆ ನೆಲ್ಯಾಡಿ ಕೌಕ್ರಾಡಿಗಳೊಂದಿಗೆ ಸುತ್ತಲಿನ 10 ಊರಿನ ಈ ಬುಧವಾರದ ಸಂತೆ ಅತಿ ಮುಖ್ಯ. ರೈತರು ಬೆಳೆದ ಬೆಳೆಗಳನ್ನು ಈ ದಿನವೇ ಇಲ್ಲಿಗೆ ತಂದು ಮಾರುವಂಥದ್ದು ಹಿಂದಿನಿಂದಲೂ ನಡೆದುಕೊಂಡು ಬಂದಿರುತ್ತದೆ. ಸುತ್ತಮುತ್ತಲಿನಲ್ಲಿ ಎಲ್ಲಿಯೂ ಇಲ್ಲದ ಸಂದರ್ಭದಲ್ಲಿ ಇಂಗ್ಲಿಷ್ ಶಿಕ್ಷಣ ನೀಡುವ ಸಂಸ್ಥೆ ಆರಂಭವಾದದ್ದು ಈ ನೆಲ್ಯಾಡಿಯಲ್ಲಿ. ಆಶ್ರಯಿಸಿ ಇಲ್ಲಿಗೆ ವಿದ್ಯಾರ್ಥಿಗಳು ಬರುತ್ತಾರೆ. ಈ ಊರಿನಲ್ಲಿ ಪದವಿ ಪೂರ್ವ, ವೃತ್ತಿಪರ ಶಿಕ್ಷಣ, ಇಂಗ್ಲಿಷ್ ಮೀಡಿಯಂ ಶಿಕ್ಷಣ ಇರುವ ಶಿಕ್ಷಣ ಕಾಶಿ ಈ ನೆಲ್ಯಾಡಿಯಾಗಿದೆ. ಅಲ್ಲದೆ ವಿವಿಧ ಧರ್ಮೀಯರು ಪೂಜಿಸುವ ಪ್ರಸಿದ್ಧ ಕ್ಷೇತ್ರಗಳು ಕೂಡ ಈ ಊರಿನಲ್ಲಿದೆ. ಇಷ್ಟೇ ಅಲ್ಲ, ಬೆಳವಣಿಗೆ ಹೊಂದಿರುವ ಈ ಊರು ಅಭಿವೃದ್ಧಿ ಹೊಂದುತ್ತಲೇ ಮುಂದುವರಿಯುತ್ತಿದೆ. ಈ ಸಂತೋಷ ಸಂಭ್ರಮದ ಕ್ಷಣದಲ್ಲಿ ಇರುವಾಗಲೂ ಮತ್ತೊಂದು ಖುಷಿಯ ವಿಷಯ ತಿಳಿದು ಸಂತೋಷ ಪಟ್ಟೆವು. ಏನೆಂದರೆ ನಮ್ಮೂರಿನ ಪೇಟೆಯ ಮಧ್ಯೆ ಚತುಷ್ಪಥ ಕಾಮಗಾರಿ ಆರಂಭ. ಇದರಿಂದ ಇನ್ನಷ್ಟು ನಮ್ಮ ಅಭಿವೃದ್ಧಿ ಹೊಂದುತ್ತದೆ, ನಮ್ಮ ಊರು ಬೆಳೆಯುತ್ತದೆ ಎಂಬುದು ನಮ್ಮ ಸಂತೋಷವಾಗಿತ್ತು. ಆದರೆ ಕಾಮಗಾರಿ ಆರಂಭವಾಗಿ ಸಾಗುತ್ತಾ ಇರುವಾಗ ಜನತೆಯ ಸಂತೋಷ ಅಲ್ಲೇ ಮಡುಗಟ್ಟಿತು. ಕಾರಣ ನೆಲ್ಯಾಡಿ ಪೇಟೆ ಇಬ್ಬಾಗ, ಒಬ್ಬರ ಮುಖ ಒಬ್ಬರು ನೋಡದ ಪರಿಸ್ಥಿತಿ. ಇದರಿಂದ ನೆಲ್ಯಾಡಿ ಸುತ್ತಲಿನ ಜನಸಾಮಾನ್ಯರಿಗೆ ದೊಡ್ಡ ಹೊಡೆತ ಉಂಟಾಯಿತು. ಅದೆಷ್ಟೋ ಸಣ್ಣ ವ್ಯಾಪಾರಸ್ಥರು ವ್ಯಾಪಾರವಿಲ್ಲದೆ ಅಂಗಡಿ ಮುಂಗಟ್ಟುಗಳನ್ನು ಬಂದಾಗಿವೆ. 150ಕ್ಕೂ ಅಧಿಕ ರಿಕ್ಷಾ ಚಾಲಕರು, 50ಕ್ಕೂ ಅಧಿಕ ಜೀಪ್ ಚಾಲಕರು ಬೀದಿ ಬರುವಂತಾಯಿತು. ಇಡೀ ಊರೇ ಮಾರಕವಾಗುವ ಈ ಅವೈಜ್ಞಾನಿಕ ಕಾಮಗಾರಿಯ ಬಗ್ಗೆ ಧ್ವನಿ ಎತ್ತಬೇಕಾದ ಪರಿಸ್ಥಿತಿ ನಿಮ್ಮದಾಯಿತು. ನಮ್ಮ ಮುಂದಿನ ಪೀಳಿಗೆಗೆ ಈ ಶಾಶ್ವತವಾದ ಕಾಮಗಾರಿಯಿಂದ ತೊಂದರೆ ಆಗಬಾರದು. ನಮ್ಮ ಊರು, ನಮ್ಮ ಪೇಟೆ ಉಳಿಯುವತ್ತ ನಾವೆಲ್ಲ ಪಕ್ಷಾತೀತವಾಗಿ ಸಮಾನ ಮನಸ್ಥಿತಿಯಿಂದ ಒಟ್ಟಾಗಿ ಒಗ್ಗಟ್ಟಿನಿಂದ ಹೋರಾಡೋಣ. ನಮ್ಮ ಹಕ್ಕನ್ನು ನಾವೆಲ್ಲರೂ ಒಟ್ಟಾಗಿ ಕೇಳುವರಾಗೋಣ. ಜನಶಕ್ತಿಯ ಮುಂದೆ ಯಾವ ಶಕ್ತಿಯೂ ಅಡ್ಡ ಬರಲಾರದು ಎಂದು ಹೇಳುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಇಡುತ್ತಿದ್ದೇನೆ. ಧನ್ಯವಾದಗಳು. ಹೋರಾಟದ ಇತಿಹಾಸದ ಪುಟಗಳನ್ನು ತಮ್ಮ ಮುಂದೆ ಇಟ್ಟಂತಹ ಕಾರ್ಯದರ್ಶಿಗಳಿಗೆ ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ, ಇತಿಹಾಸ ತಿಳಿಯದವನು ಇತಿಹಾಸ ಸೃಷ್ಟಿ ಮಾಡಲು ಸಾಧ್ಯವಿಲ್ಲ. ಮುಳಿ ಹುಳ್ಳಿನ ನೆಲ್ಯಾಡಿಯ ಅಂದಿನ ಬದುಕು ಇಂದು ನಾವು ಕಾಣುತ್ತಿರುವಂತಹ ನೆಲ್ಯಾಡಿಯ ಬೆಳವಣಿಗೆ ಅತ್ಯಂತ ರೋಚಕವಾದುದು. ಈ ಬೆಳವಣಿಗೆಯಲ್ಲಿ ಹಲವರ ಕೊಡುಗೆ ಇದೆ,
ಹಲವು ಸಂಘಟನೆಗಳ ಶ್ರಮವಿದೆ, ಮಹನೀಯರ ಬಹುದೊಡ್ಡ ಪರಿಶ್ರಮವಿದೆ, ತ್ಯಾಗವಿದೆ. ಹೀಗೆ ಪರಿಶ್ರಮದಿಂದ ಕಟ್ಟಿದ ನಮ್ಮ ನೆಲ್ಯಾಡಿಯನ್ನು ಉಳಿಸುವ ಅನಿವಾರ್ಯತೆ ಬಂದಿರುವುದು ನಿಜಕ್ಕೂ ನಮ್ಮ ಹಕ್ಕು. ನಮಗೆ ಇಂದಿನ ಹೋರಾಟ ಯಾಕೆ ಅನಿವಾರ್ಯ ಎಂಬುದರ ಬಗ್ಗೆ ಇವತ್ತು ನಮ್ಮ ಊರಿನ ಬೆಳವಣಿಗೆಯ ಸೂತ್ರಧಾರರಾದಂತಹ ವಿದ್ಯಾ ಸಂಸ್ಥೆಯನ್ನು ಕಟ್ಟಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡಿ ಇವತ್ತು ಎಷ್ಟೋ ಜನರಿಗೆ ಮಾರ್ಗದರ್ಶಕರಾದಂತಹ ಅಬ್ರಾಮ್ ಸರ್ ಅವರು ಈ ಒಂದು ಪ್ರತಿಭಟನಾ ಸಭೆಯ ಪ್ರಾರಂಭ ಹಂತದಿಂದಲೂ ನಮ್ಮ ಜೊತೆ ಇದ್ದು ನಮ್ಮ ಜೊತೆ ಸಹಕಾರ ನೀಡಿದವರು. ಅವರ ವಿದ್ಯಾ ಸಂಸ್ಥೆಯವರು ಕೂಡ ನಮಗೆ ಸಹಕಾರ ನೀಡಿರುತ್ತಾರೆ. ಮುಡಿ ಹುಳ್ಳಿನ ಬದುಕು ಇವತ್ತು ಬಹು ಕಟ್ಟಡಗಳ ಬದುಕು ನೆಲ್ಯಾಡಿಯಲ್ಲಿ. ಇದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಅಬ್ರಾಮ್ ಸರ್ ನೀಡಲಿಕ್ಕಿದ್ದಾರೆ. ಇಲ್ಲಿ ನೆರೆದಿರುವಂತಹ ನಮ್ಮ ಪೂಜ್ಯ ಧರ್ಮಗುರುಗಳನ್ನ ಎಲ್ಲರನ್ನು, ಹಾಗೆ ನನ್ನ ಆತ್ಮೀಯರಾದಂತಹ ಅನೇಕರು, ನಮ್ಮ ಗ್ರಾಮಗಳ ಅಧ್ಯಕ್ಷರುಗಳು, ಪಂಚಾಯತ್ ಸದಸ್ಯರುಗಳು, ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರು, ರಾಜಕೀಯ ಪುಢಾರಿಗಳು, ನಾಯಕರುಗಳು, ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳು, ನನ್ನ ಅನೇಕ ಪೂರ್ವ ವಿದ್ಯಾರ್ಥಿಗಳು, ಶಿಕ್ಷಕ ಬಂಧುಗಳು, ಯಾರನ್ನು ಹೇಳಲಿ, ಎಲ್ಲರೂ ನಮ್ಮವರೇ. ಎಲ್ಲರಿಗೂ ನನ್ನ ವಂದನೆಗಳು. ನೆಲ್ಯಾಡಿ ತಾಲೂಕು ಹೋರಾಟ ಮಾಡಿದ ಭಾಷಣದ ನಂತರ ಇವತ್ತು ನಾನು ಈ ಪಬ್ಲಿಕ್ನಲ್ಲಿ ನಿಂತುಕೊಂಡು ರಸ್ತೆಯಲ್ಲಿ ಮಾತಾಡೋದು. ಆವತ್ತಿನ ಸ್ಪಿರಿಟ್ ಇವತ್ತು ಇಲ್ಲ. ನನಗೆ ವಯಸ್ಸಾಗುತ್ತಾ ಇದೆ. 45 ವರ್ಷಗಳು ಕಳೆಯಿತು ನಾನು ನೆಲ್ಯಾಡಿಗೆ ಬಂದಾಗ. ನೆಲ್ಯಾಡಿಯ ಒಂದೊಂದು ಬೆಳವಣಿಗೆಗಳನ್ನು ಕಣ್ಣಾರೆ ಕಂಡವ. ಚಿಕ್ಕಂದಿನಲ್ಲಿ ಕುಂತೂರಿನಿಂದ ಇಲ್ಲಿಗೆ ನಡೆದು ಬಂದು ಜಲ್ಲಿ ರಸ್ತೆಯಲ್ಲಿ ಕೃಷ್ಣಾ ಬಸ್ಸಿನಲ್ಲಿ ಶಿರಾಡಿಗೆ ನನ್ನ ಅಕ್ಕನ ಮನೆಗೆ ಹೋಗುತ್ತಿದ್ದಂತಹ ದಿನಗಳು. ಅದು ಪೇಟೆ ನೋಡಿಲ್ಲ ನಾನು. ಹೊಸಮಜಲಿನ ನಮ್ಮ ಸಾಹುಕಾರರ ಹೋಟೆಲ್ನ ಬದಿಯಲ್ಲಿ ಕುಳಿತುಕೊಂಡು ಗಂಟೆಗಟ್ಟಲೆಗಾದ ಮೇಲೆ ಒಂದು ಬಸ್ ಬರುತ್ತದೆ. ಅಂತಹ ದಿನಗಳನ್ನು ಕೂಡ ನಾನು ಕಂಡಿದ್ದೇನೆ ನನ್ನ 10ನೇ ವಯಸ್ಸಿನಿಂದ. ಇಲ್ಲಿಗೆ ಬಂದಾಗ 78ರಲ್ಲಿ ಇದ್ದಂತಹ ದೊಡ್ಡ ಮಾಳಿಗೆ ಕಟ್ಟಡ ಅಂತ ಹೇಳಿದ್ರೆ ಅಲ್ಲಿ ಕರ್ನಾಟಕ ಭವನ, ಎಂತ ಕರ್ನಾಟಕ ಒಂದಿತ್ತಲ್ಲಿ. ನಮ್ಮ ಡಾಕ್ಟರ್ ಕಾರಂತರು ಅಲ್ಲಿ ಡಾಕ್ಟರ್ ಆಗಿದ್ರು. ನಾನು ಔಷಧಕ್ಕೆ ಹೋಗೋದು ಅಲ್ಲಿ. ಆಗ ನಮ್ಮ ಸುಬ್ಬಣ್ಣನ ಸುಬ್ರಹ್ಮಣ್ಯ ವಿಲಾಸ ಹುಲಿ ಹುಲ್ಲಿಂದು ಒಳ್ಳೆಯ ಊಟ ಕೊಡ್ತಿದ್ರು ತಾಯಿ ಮಕ್ಕಳು ಎಲ್ಲ. ಬೆಂಗಳೂರಿನ ಕಾರುಗಳು ಬಂದು ಅಲ್ಲಿ ನಿಲ್ಲುತ್ತಿದ್ದು. ನಾವು ಹೋಗಿ ಟೀಚರ್ಸ್ ಎಲ್ಲ, ನಾನು ರವೀಂದ್ರ ನಾವೆಲ್ಲ ಹೋಗಿ 1 ರೂಪಾಯಿಗೆ ಊಟ ಮಾಡುತ್ತಿದ್ದಂತ ದಿನ. 1 ರೂಪಾಯಿ ಒಂದು ಊಟಕ್ಕೆ ಹೆಚ್ಚಂದ್ರೆ ಅದೇ ನೆನಪಿಲ್ಲ ನನಗೆ. ಅವ್ರು ತಗೊಳ್ತಾ ಇದ್ರೋ ಗೊತ್ತಿಲ್ಲ. ಅಲ್ಲ ರವೀಂದ್ರ, ಎಷ್ಟೋ ಸಲ ಹೋಗ್ರಿ ಅಂತ ಹೇಳ್ತಿದ್ರು ನಮಗೆ. ನಾವೆಲ್ಲ ನಡ್ಕೊಂಡು ಬರುದು ಇಲ್ಲಿವರೆಗೆ ಶಾಲೆಯಿಂದ. ಕಟ್ಟಡವೂ ಇರಲಿಲ್ಲ. ನಂತರ ಈ ಜಲ್ಲಿ ರಸ್ತೆ ಸಿಂಗಲ್ ರೋಡ್, ಅದು ಡಬಲ್ ರೋಡ್ ಆಯಿತು. ಡಬಲ್ ರೋಡ್ ಅನ್ನು ಕಂಡಾಗ ಸಂತೋಷ ಆಯಿತು. ಈಗ 4 ಪಥಗಳು, ಚತುಷ್ಟ ರಸ್ತೆ ನಿರ್ಮಾಣ ಆಗುವಾಗ ಎಂತ ಸಂತೋಷ ಆಯಿತು. ಇದರಲ್ಲಿ ಒಂದು ಸಲ ಡ್ರೈವ್ ಮಾಡ್ಕೊಂಡು ಮಂಗಳೂರಿಗೆ ಹೋಗಬಹುದು ನನ್ನ ಆಯುಷ್ಯದಲ್ಲಿ ಅಂತ ನಾನು 3 ವರ್ಷಗಳ ಹಿಂದೆ ಆಲೋಚನೆ ಮಾಡಿದೆ. ಮುಗೀತದೋ ಇಲ್ಲೋ ಹೇಳುವಂಥದ್ದು. ನಿನ್ನೆ ಕೂಡ ಬೆಂಗಳೂರಿಂದ ನಾನು ಡ್ರೈವ್ ಮಾಡಿಕೊಂಡು ಕನ್ನಡದಿಂದ ಬಂದದ್ದು. ಹೀಗೆ ನಮ್ಮ ಬೆಳವಣಿಗೆಯನ್ನು ಪೂರ್ಣವಾಗಿ ಕಂಡಂತವ ನಾನು. ಇಲ್ಲಿ ಕುಳಿತುಕೊಂಡಂತಹ ಅನೇಕರು ನನ್ನ ವಿದ್ಯಾರ್ಥಿಗಳಿದ್ದಾರೆ, ಪೂರ್ವ ವಿದ್ಯಾರ್ಥಿಗಳಿದ್ದಾರೆ. ಹಿಂದಿನನ್ನು ತಿಳ್ಕೊಳ್ಬೇಕು. ಮೊನ್ನೆ ನಾನಲ್ಲಿ ಹಿಸ್ಟ್ರಿ ಇಸ್ ದ ರೂಟ್ ಆಫ್ ಆಲ್ ದ ಸೈನ್ಸಸ್. ನಾನು ಇತಿಹಾಸದ ವಿದ್ಯಾರ್ಥಿ. ಅದು ಮುಂದೆ ನಿಮ್ಮ ಜಿಯೋಗ್ರಫಿ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಎಲ್ಲ ಬೆಳವಣಿಗೆಗಳು ಅದರಿಂದ ಮೇಲೆ ಬರುವುದು. ಒಂದು ಮರ ಹೇಗೆ ಬೇರು ಬಿಟ್ಟು ಬೆಳೆದು ನಿಲ್ತೋ ಹಾಗೆ ಇತಿಹಾಸ ತಿಳಿದುಕೊಳ್ಳಬೇಕು.
ನಮ್ಮ ಅಜ್ಜಂದರು ಹೇಗಿದ್ರು, ನಮ್ಮ ತಂದೆಯಂದರು ಹೇಗಿದ್ರು, ನಮ್ಮ ಊರು ಹೇಗೆ ಬೆಳೆದದ್ದು. ಒಂದು ದಿನ ಮಳೆ ಬಿದ್ದಾಗ ಮೊಳಕೆ ಬರುವಂತಹ ತಗಟೆ ಅಲ್ಲ ಅದು, ತಜಂಕ್ ಅಲ್ಲ, ಅದು ಸ್ಲೋ ಆಗಿ ಬೆಳೀತದೆ. ಈ 45 ವರ್ಷದಲ್ಲಿ ತುಂಬಾ ಕಟ್ಟಡಗಳು ಚಂದ ಆಯಿತು, ಇದನ್ನೆಲ್ಲ ನಾವು ಕಂಡಿದ್ದೇವೆ. ಈಗ ನಮ್ಮ ಪರಿಸ್ಥಿತಿ ಏನು ಹೇಳುವುದನ್ನು ಇವರು ಅನೇಕ ಹೇಳಿದ್ರು. ಅದನ್ನು ತಾಲೂಕಿಗಾಗಿ ಹೋರಾಟ ಮಾಡಿದೆವು, ಆಗಲಿಲ್ಲ. ನಮ್ಮ ಪೇಟೆ ಒಮ್ಮೆ ಬೆಳೆಯಿತು, ಈಗ ನಿಂತಿದೆ. ಎಲ್ಲ ನಾವು ಸಂತೋಷ ಪಟ್ಟವರು. ಇವತ್ತಿನ ಸ್ಥಿತಿ ಹೇಗೆ ಅಂತ ಹೇಳಿ, ಗೋಡೆ ಕಟ್ಟುವುದು, ಮನೆಗೆ ಗೋಡೆ, ಗೋಡೆಗೆ ಗೋಡೆ, ಇದು ನಮ್ಮ ಈಗಿನ ಸಂಸ್ಕೃತಿ. ಇದು ನಮ್ಮ ಮನೆಗೆ ಗೋಡೆ ಕಟ್ಟುತ್ತೇವೆ. ಮೊದಲು ಗೋಡೆ ಇಲ್ಲ, ಬಾಗಿಲು ಇಲ್ಲ ಮನೆಗೆ. ನನ್ನ ಮನೆಗೆ ಬಾಗಿಲೇನಿರಲಿಲ್ಲ, ಒಂದು ತಟ್ಟಿಯಲ್ಲಿ ಮಾಡಿದ ಮನೆ ಹೊರ್ರ ಅಂತ ಮಾಡ್ತಾ, ಹಾಗೆ ಕಳ್ಳರು ಬಂದು ಗೊತ್ತಾಗ್ತಿತ್ತು. ಅದು ಓಪನ್ ಆಗುವಾಗ ಶಬ್ದಕ್ಕೆ ಬೀಗ ಹಾಕ್ಬೇಕಾಗಿರ್ಲಿಲ್ಲ. ಗೋಡೆ ಕಟ್ಟುತ್ತೇವೆ, ಮನೆಗೆ ಪುನಃ ಗೋಡೆ ಕಾಂಪೌಂಡ್ ವಾಲ್ ಕಟ್ತೇವೆ. ಗೋಡೆಗೆ ಗೋಡೆ, ಒಬ್ಬ ಕವಿ ಬರೆದ, ಗೋಡೆಗೆ ಗೋಡೆ ಕಟ್ಟುವ ಕಾಲ ಬಂದಿದೆ ಅಂತ. ಈಗ ಪಟ್ಟಣಕ್ಕೆ ಪೇಟೆಗೆ ಗೋಡೆ ಕಟ್ಟುವ ಕಾಲ ಬಂತು. ಈಗ ಒಂದು ಪೇಟೆಯನ್ನ 2 ಮಾಡೋದು. ಎಕ್ಸ್ಪ್ರೆಸ್ ಹೈವೇ ಕೇರಳದಲ್ಲಿ ಬಂದಾಗ ಕೇರಳದವರು ಒಪ್ಪಲಿಲ್ಲ. ನಮ್ಮ ಕೇರಳ ಮೊದಲೇ ಸಪೂರವಾಗಿ ಉದ್ದಕ್ಕೆ ಇರುವಂತದ್ದು, ಅದನ್ನು ನೀವು 2 ಪಾಲು ಮಾಡಬೇಡಿ ಪೂರ್ವ ಪಶ್ಚಿಮವಾಗಿ ಅಂತ ಹೇಳಿದ್ರು. ಅದು ಯಾಕಂದ್ರೆ ಇಡೀ ಕೇರಳ 2 ಭಾಗವಾಗ್ತದಂತ. ಈಗ ನಾವು 2 ಭಾಗ ಆಗಿದ್ದೇವೆ ಇಲ್ಲಿ. ಈಗ ಇದು ನಿರ್ಮಾಣವಾಗುವ ನೀವೆಲ್ಲ ಎಲ್ಲಿದ್ದೀರಿ ಅಂತ ನಮ್ಮ ಮಕ್ಕಳು ಕೇಳುದು. ಈಗ ಪ್ರಶ್ನೆ ಅದು, ಇದೆಲ್ಲ ಆಗುವಾಗ ನೀವೆಲ್ಲಿದ್ದೀರಿ, ನೀವೇನು ಕೇಳಿದ್ದೀರಿ, ನೀವು ಕೇಳಲಿಲ್ಲ ಯಾಕೆ? ಸತ್ಯ ಅಲ್ವಾ? ನಾಳೆ ಮಕ್ಕಳು ಕೇಳೋದು ನೀವೇನು ಮಾಡಿದ್ದೀರಿ ಅಂತ. ನಮಗೆ ಹೀಗೆ ಮಾಡಿ ಕೊಟ್ಟಿದ್ದೀರಿ ಅಂತ ನಾಳೆ ಕೇಳ್ತಾರೆ ಮಕ್ಕಳು. ಮುಂದಿನ ಜನಾಂಗಕ್ಕೆ ನಾವು, ಮುಂದಿನ ಪೀಳಿಗೆ ನಾವು ಉತ್ತರ ಕೊಡಬೇಕು. ನಾವು, ಅದು ನಮ್ಮ ಕರ್ತವ್ಯ. ಅದು ಅಲ್ಲಿ ನಾವು ಆಲೋಚನೆ ಮಾಡಬೇಕು. ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತೇವೆ, ಮುಂದೆ ನೀವು ಹೇಗೆ ಇರಬೇಕು ನಿಮ್ಗೆ. ಆದರೆ ಇದು ಯಾಕೆ ಆಗುವಾಗ ನೀವು ಇದು ಒಂದೇ ದಿನದಲ್ಲಿ ಆಗುವುದಿಲ್ಲ, ಒಂದೇ ದಿನದಲ್ಲಿ ಮುಡಿಲಿಕ್ಕೂ ಆಗುವುದಿಲ್ಲ. ಇದಕ್ಕೆ ಇಷ್ಟು ಕೋಟಿಗಳು ಖರ್ಚಿದೆ. ಇಷ್ಟು ಕೋಟಿಗಳಲ್ಲಿ ಇಷ್ಟು ಕೋಟಿ ಖರ್ಚು, ಇದಕ್ಕೆ ಏನಾಗಿರ್ಬೋದು? 4-5 ಕೋಟಿ ಖರ್ಚಾಗಿರ್ಬೋದು ಹೆಚ್ಚಂದ್ರೆ. ಈಗ ಅಲ್ಲ ಬಾಲಣ್ಣ, ಎಷ್ಟು 4-5 ಕೋಟಿ ಖರ್ಚಾಗಿರ್ಬೋದು. 8 ಕೋಟಿ ಖರ್ಚಾಯ್ತು. ಇದನ್ನು ತೆಗಿಲಿಕ್ಕೆ 1-2-3 ಕೋಟಿ ಖರ್ಚಾಗಬಹುದು. ಇನ್ನು ಆಗಲಿ, ಒಂದು ಫ್ಲೈಓವರ್ ಆಗಲಿಕ್ಕೆ ಎಷ್ಟು ಕೋಟಿ ಬೇಕು? ಒಂದು 50-60 ಕೋಟಿ ಬೇಕಂತ ಇಟ್ಕೊಳ್ಳೋಣ. ನನಗೆ ಲೆಕ್ಕಾಚಾರ ಓದಿಲ್ಲ, ಇಟ್ಕೊಳ್ಳೋಣ. ಯಾಕೆ ನಿರ್ಮಿಸಬಾರದು? ಯಾಕೆ ಇದನ್ನು ತೆಗೆದು ಇದ್ರ ಮೇಲೆ ಕಟ್ಟಬಾರದು? ಇದು ನಮ್ಮ ಪ್ರಶ್ನೆ. ಈಗ ಇದೆಲ್ಲ ಆಗುವಾಗ ನಾವು ಯಾಕೆ ಪ್ರಶ್ನಿಸಲಿಲ್ಲ ಅಂತ ನಾವು ಹೋರಾಟ ಮಾಡ್ತಾ ಇದ್ದೇವೆ. 900 ಇಲ್ಲಿ ಇದ್ದಾರೆ. 900 ಎಷ್ಟು ಸಲ ಮಂಗಳೂರಿಗೆ ಹೋಗಿದ್ದಾರೆ, ಎಲ್ಲಿ ಬೆಂಗಳೂರಿಗೆ ಹೋಗಿದ್ದಾರೆ. ಕೊನೆಗೆ ಏನು ಇಲ್ಲ ಅಂತ ಹೇಳಿದ್ರೆ, ನಮಗೆ ಒಂದು ಅಂಡರ್ ಪಾಸ್, ವೆಹಿಕಲ್ ಅಂಡರ್ ಪಾಸ್, ವಿಯುಪಿ ವೆಹಿಕಲ್ ಅಂಡರ್ ಪಾಸ್ ಅಂತ ಇದಕ್ಕೆ ಹೇಳೋದು. ಇದಕ್ಕೆ ಎಲಿವೇಟೆಡ್ ರೋಡ್ ಅಂತ ಹೇಳೋದು. ಎಲಿವೇಟೆಡ್ ರೋಡ್, ಎತ್ತರಿಸಲ್ಪಟ್ಟಂತ ರಸ್ತೆ ಇದು. ನಮಗೆ ಬೇಕಾದ್ದು ಮೇಲು ಸೇತುವೆ, ಎತ್ತರಿಸಲ್ಪಟ್ಟ ರಸ್ತೆ ಅಲ್ಲ. ವಿ ವಾಂಟ್ ಫ್ಲೈಓವರ್, ನಾಟ್ ದ ಎಲಿವೇಟೆಡ್ ರೋಡ್. 2 ವ್ಯತ್ಯಾಸ ಉಂಟು. ಫ್ಲೈಓವರ್ ಕಂಬಗಳ ಮೇಲೆ ನಿಲ್ತದೆ. 1 ಕಿಲೋಮೀಟರ್ ಉದ್ದದ ಪಟ್ಟಣ ಕಲ್ಲಡಕಕ್ಕೆ 3 ಕಿಲೋಮೀಟರ್ ಉದ್ದದ ಫ್ಲೈಓವರ್ ಆಗಿದೆ. ಅಲ್ಲಿ ನಾಯಕರುಗಳು ಬಲವಾಗಿ ಹಿಡ್ಕೊಂಡು ಕೆಲಸ ಮಾಡಿಸಿದ್ದಾರೆ. ಅಲ್ಲಿ ಅದಕ್ಕೆ ಆರಂಭದಲ್ಲಿ ಅವರಿಗೆ ಬೇಕಾದಂತಹ ಸೂತ್ರ, ಅದು ಆಕ್ಚುಲಿ ಫ್ಲೈಓವರ್ ಅಲ್ಲ, ಆ ರಸ್ತೆ ಅಲ್ಲಿ ಬರ್ತಾನೆ ಇರಲಿಲ್ಲ. ಅದು ಎಲ್ಲಿ ಆಚೆಯಿಂದ ಶಂಭೂರಾಗಿ ಹೋಗಬೇಕಿತ್ತು. ಶಂಭೂರ್ ಅಂತ ಗಣೇಶವಾಲಿ ಆಗಿದೆ. ನಾವಲ್ಲಿ ಬ್ಲಾಕ್ ಆದಾಗ ಬರುವ ಒಂದು ರಸ್ತೆ ಉಂಟು, ಅಲ್ಲಿಂದ ದಾರಂದಕುಕ್ಕದಿಂದ ಒಳಗೆ ಹೋಗಿ ಬಾಣೆಮಂಗಳೂರು ಅಲ್ಲಿ ಹೋಗಿ ಕೂಡುವಂತ ಒಂದು ರಸ್ತೆ ಇದೆ. ಸ್ಟ್ರೇಟ್ ಆಗಿ ಅಲ್ಲಿ ಹೋಗುವಂತಹ ಸರ್ವೆ ಇದ್ದದ್ದು. ಟೌನ್ ಹಾಳಾಗಬಾರದು ಅಂತ ಹೇಳಿ ಅದನ್ನು ಮಾಡಿಸಿದ್ರು. ಆಗಲಿ, ಅದು ಅವರ ಸಾಮರ್ಥ್ಯ. ನಮ್ಮಲ್ಲಿ ನಾವು ಸೋತಿದ್ದೇವೆ. ನಮಗೆ ಫ್ಲೈಓವರ್ ಕೊಡ್ತೇವೆ ಹೀಗೀಗೆ ಅಂತ. ಆದ್ರೆ ಇದು ಯಾವ ರೀತಿ ಸ್ವರೂಪ ಪಡೀತದೆ, ಏನಾಗುತ್ತೆ ಅಂತ ಹೇಳೋದು ಗೊತ್ತಿರಲಿಲ್ಲ. ಕೆಲಸ ಆರಂಭವಾದಾಗಿಂದ ನಾವು ಈ ಮೇಲು ಸೇತುವೆಗಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಮ್ಮನ್ನು ಒಂದು ರೀತಿ ಕತ್ತಲೆಯಲ್ಲಿ ಇದ್ದ ನಮಗೆ ಬೆಳಕು ಬಂದದ್ದು ಕತ್ತಲೆ ಆದ್ಮೇಲೆ, ಆಚೆ ಈಚೆ ಕಾಣದೇ ಆದಾಗ. ಈಗಾಗ ನಮಗೆ ಎಚ್ಚರ ಆಯ್ತು. ಈಗ ನಿಮ್ಮ ಅನಿಸಿಕೆಗಳನ್ನು ನಾನು ಹೇಳಿದ್ದು, ನನ್ನ ಹೃದಯದ ಭಾಷೆಯಲ್ಲಿ ನಮಗೆ ಇಷ್ಟು ವಿಷಯ ನಾನು ಹೇಳಿದ್ದೇನೆ.
ಈಗ ನಾವು ಎಲ್ಲ ಮನವಿಗಳನ್ನು ಕೊಟ್ಟಾಗಿದೆ. ಅಧ್ಯಕ್ಷರು ಹೇಳ್ತಾರೆ, ಗಡಿಕೇರಿಯವರಿಗೆ ಇಂದ ಹಿಡಿದು ಕೆಳಗಿನ ಎಲ್ಲ ನಮ್ಮ ಸಂಸದರು, ನಮ್ಮ ಶಾಸಕರು, ನಮ್ಮ ಅಧಿಕಾರಿಗಳು, ನಮ್ಮ ಯೋಜನಾ ನಿರ್ದೇಶಕರುಗಳು ಎಲ್ಲರಿಗೂ ಕೊಟ್ಟಿದ್ದೇವೆ. ಇದು ಅವರದೆಲ್ಲ ಒಳ್ಳೆಯ ಸ್ಪಂದನ ನಮಗೆ ಬಂದಿದೆ ಅಲ್ಲ ಅಧ್ಯಕ್ಷರೇ? ಒಳ್ಳೆಯ ಸ್ಪಂದನ ಬಂದಿದೆ. ಸಂಸದರು ನಳಿನ್ಕುಮಾರ್ ಕಟೀಲ್ ಅವರು ಮತ್ತೆ ಎಲ್ಲ ವಿಭಾಗದಿಂದ ನಮಗೆ ಒಳ್ಳೆಯ ಸ್ಪಂದನ ಬಂದಿದೆ. ಏನು ಮಾಡುವುದಿಲ್ಲ ಅಂತ ಹೇಳಿಲ್ಲ. ಅಧಿಕಾರಿಗಳನ್ನು ಕರೆದು ಒಂದು ರೀಎಸ್ಟಿಮೇಟ್ ಮಾಡಬೇಕು, ಒಂದು ಯೋಜನೆ ಹಾಕಬೇಕು, ಇದಕ್ಕೆ ಎಷ್ಟು ಖರ್ಚಾಗುತ್ತದೆ ಇದನ್ನೆಲ್ಲ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಮ್ಮ ನಾಯಕರುಗಳು ನಾವು ಹೇಳಿದಾಗ, ಎಲ್ಲರನ್ನು ನಾವು ಸಂಬಂಧಪಟ್ಟವರನ್ನು ಸಂದರ್ಶಿಸಿದಾಗ ಅವರು ಅದಕ್ಕೆ ಎಲ್ಲ ಫೇವರ್ ಆಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಆಶಾಭಾವನೆಯಲ್ಲಿದ್ದೇವೆ, ಇದು ಪುನಃ ನಿರ್ಮಾಣ ಆಗುತ್ತೆ ಹೇಳುವಂತ. ಆದ್ರೆ ನಮ್ಮ ಜನರ ಐಕ್ಯತೆ ಬೇಕಿದೆ. ಈಗ ಹಳ್ಳಿಯಲ್ಲಿರುವವರಿಗೆ ಯಾಕೆ ಇಲ್ಲಿ ಪ್ರತಿಭಟನೆ ಬರಲಿಲ್ಲ, ಅವರಿಗೆ ಅದರ ಅವಶ್ಯಕತೆ ಇಲ್ಲ ಅಂತ ಕಾಣುವುದು. ಅದರಲ್ಲಿ ಬಂದು ಅಲ್ಲಿ ಬರುವಂತ ಕಷ್ಟಗಳನ್ನು ನೋಡಿದಾಗ, ತಾವು ತಂದ ಒಂದು ವಾಹನವನ್ನು ನಿಲ್ಲಿಸಲಿಕ್ಕೆ ನೋಡುವಾಗ, ಈಗ ನಾನು ಇಲ್ಲಿಂದ ಕಾರ್ನಲ್ಲಿ ಹೋದ್ರೆ ಅಲ್ಲಿ ಒಂದು ಮೆಡಿಕಲ್ ಶಾಪ್ ಉಂಟು ಬಾಲಾಜಿ, ಯಾವಾಗಲೂ ಹೋಗ್ತಿದ್ದೆ ನಾನು, ಈಗ ಹೋಗುವುದೇ ಇಲ್ಲ. ನನಗೆ ಅಲ್ಲಿ ಕಾರ್ ನಿಲ್ಲಿಸಿದ ಕೂಡಲೇ ಅಲ್ಲಿ ಗಾಡಿ ಬರ್ತದೆ, ಮತ್ತೆ ಯಾರನ್ನಾದ್ರೂ ಕಳುಹಿಸಿ ಒಂದು ಮೆಡಿಸಿನ್ ತೆಗೆದುಕೊಳ್ತೇನೆ. ನಮಗೆ ಎಲ್ಲಿಯೂ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ, ಪೇಪರ್ ತಗೊಳ್ಳಿಕ್ಕೆ ಆಗುದಿಲ್ಲ. ಲೋಕೇಶ್ ಓಡಿ ಬಂದು ನನಗೆ ಪೇಪರ್ ಕೊಡ್ತಾರೆ ಹೋರ್ ನೋಡಿಯುವಾಗ. ಆದಿತ್ಯವಾರಗಳು ನಾನು ಪೇಪರ್ ನನಗೆ ಅಟೆಂಡರ್ ಇಲ್ಲದಿರುವಾಗ ತೆಗೆದುಕೊಳ್ಳುವಂಥದ್ದು. ಇದೆಲ್ಲ ಹಾಲು ಬೇಕಾದ್ರೆ ಎಲ್ಲಿ ನಿಲ್ಲಿಸುವುದು? ಇದು ಹೊರಗಿಂದ ಬಂದವರಿಗೆ ನಮ್ಮ ಬುಧವಾರದ ಸಂತೆ ದಿವಸ ನೀವು ಸಾವಿರಾರು ಜನ ಇಲ್ಲಿ ಸೇರುವಾಗ ಈ ಪೇಟೆ ಏನಾಗುತ್ತಾ ಇದೆ ಅಂತ. ಇದು ಇಲ್ಲಿ ಈ ಫ್ಲೈಓವರ್ ಅಥವಾ ಈ ಎಲಿವೇಟೆಡ್ ರೋಡ್ ಆದಾಗ ಯಾರು ಇದರ ಮೇಲೆ ಹೋಗುವುದಿಲ್ಲ, ಜನ ಹೋಗುವುದಿಲ್ಲ ಇದರ ಮೇಲೆ, ವಾಹನಗಳು ಮಾತ್ರ ಹೋಗುವುದು. ಜನ ಹೋದ ಇಲ್ಲಿ ಅಲ್ಲಿ ಹತ್ತಿರ ಅಲ್ಲಿ ಹೋಗಿ ಎಂತ ಮಾಡ್ಲಿಕ್ಕೆ ಉಂಟು, ಏನಾಗುವುದಿಲ್ಲ. ನಮ್ಮ ಇಡೀ ಸಂಚಾರ, ನಮ್ಮ ಊರಿನ ವಾಹನಗಳು, ನಾವು ನಡಿಬೇಕಾದ ಈ ರಸ್ತೆಯಲ್ಲಿ ಎಷ್ಟು ಉಂಟದು, ಎಷ್ಟು 10 ಫೀಟ್ ಉಂಟದು, 10 ಅಥವಾ 12 ಫೀಟ್ ಇರಬಹುದು. ಇದರೊಳಗೆ ಹೇಗೆ ಸಂಚರಿಸಬಹುದು? ಮಳೆ ಬಂದಾಗ ನೀರು ಎಲ್ಲಿ ಹೋಗುತ್ತೆ? ಅದು ಎತ್ತರ ಮಾಡ್ತಾರೆ, ಸ್ವಲ್ಪ ಇನ್ನು ಹೈಟ್ ಬರ್ತದೆ ಕಾಂಕ್ರೀಟ್ ಆದಾಗ. ಬೆಳೆಯುತ್ತಿರುವಂತಹ ಈ ಪಟ್ಟಣಕ್ಕೆ ಅದಕ್ಕಾಗಿ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ. ನಾವು ಇಲ್ಲಿ ನಮ್ಮ ಅಂಗಡಿಗಳು ಬೇಕು, ನಮಗೆ ಜನ ಓಡಾಡಬೇಕು, ನಮ್ಮ ವ್ಯಾಪಾರ ನಡೀಬೇಕು. ಅನೇಕ ಉತ್ಪನ್ನಗಳು ಇವತ್ತು ನಮ್ಮ ಸುತ್ತಮುತ್ತಲ ಬೆಳೆಯುತ್ತದೆ. ಒಳ್ಳೆಯ ಕಮರ್ಷಿಯಲ್ ಕ್ರಾಪ್ಸ್ ನಮ್ಮಲ್ಲಿದೆ. ರಬ್ಬರ್ ಇದೆ, ಅಡಿಕೆ ಇದೆ, ತೆಂಗಿದೆ, ಪೆಪ್ಪರ್ ಇದೆ, ಗೆಣಸು, ನಮ್ಮ ಇನ್ನಿತರ ಅನೇಕ ಉಪಯುಕ್ತವಾದಂತಹ ಕೃಷಿಗಳು ನಮ್ಮಲ್ಲಿನ ಉತ್ಪನ್ನಗಳು ಇಲ್ಲಿ ಬರುತ್ತದೆ. ಇದನ್ನೆಲ್ಲ ತಂದು ಮಾರಾಟ ಮಾಡೋದು, ಗೊನೆ ಎಲ್ಲ ತರ್ತಾರೆ ಇಲ್ಲಿಗೆ. ಹೇಗೆ ತಂದು ಮಾರಾಟ ಮಾಡೋದು? ಅಂಗಡಿಯವರು ಆಚೆ ಹೋಗ್ತಾರೆ ಅಥವಾ ಆಚೆ ಹೋಗ್ಬೇಕಾಗ್ತದೆ. ಈ ಪರಿಸ್ಥಿತಿಯಲ್ಲಿ ನಾವು ಕೇಳ್ತಾ ಇರುವುದು, ನಮಗೆ ಫ್ಲೈಓವರ್ ಬೇಕು, ಅದರ ಗ್ಯಾಪ್ ನಮಗೆ ಸಿಗ್ತದೆ. ಅಲ್ಲಿ ನಿರ್ಬಂಧಿತವಾದಂತಹ ಸ್ಥಳಗಳಲ್ಲಿ ವಾಹನಗಳ ಪಾರ್ಕಿಂಗಿಗೆ ಮತ್ತೆ ಅಂಗಡಿ ಇಡ್ಲಿಕ್ಕಲ್ಲ, ಅಲ್ಲಿ ಖಂಡಿತವಾಗಿ ಅಲ್ಲಿ ಗೂಡಂಗಡಿ ಇಡ್ಲಿಕ್ಕಲ್ಲ, ಫ್ಲೈಓವರ್ ಅಡಿಯಲ್ಲಿ ಗೂಡಂಗಡಿ ಇಟ್ಕೊಂಡು ಕೂತ್ಕೊಳ್ಳಿಕ್ಕೆ ಅಲ್ಲ. ಅದು ವಾಹನಗಳು ನಿಲ್ಲಿಸಲಿಕ್ಕೆ, ಜನರ ಸಂಚಾರಕ್ಕೆ, ಜನರ ಓಡಾಟಕ್ಕೆ. ಬೆಂಗಳೂರಿನೆಲ್ಲ ಒಳ್ಳೆ ಪಾರ್ಕ್ ಮಾಡಿದಂತಹ ಸ್ಥಳಗಳುಂಟು, ಒಳ್ಳೆ ಗಿಡಗಳನ್ನು ಬೆಳೆಸಿ ಅದು ಸೌಂದರ್ಯವನ್ನು ಹೆಚ್ಚಿಸಿದ್ದಾರೆ ಅದರ ಅಂಡರ್ನಲ್ಲಿ. ಹಾಗಾಗಿ ಈ ಒಂದು ಇಷ್ಟು ನಾನು ಹೇಳಿದ್ದು ಯಾಕಂತ ಹೇಳಿದ್ರೆ, ನಾವು ಮನಸ್ಸು ಮಾಡಬೇಕು, ನಮ್ಮ ಹಕ್ಕು ಇದು. ಈ ಫ್ಲೈಓವರ್ ಕೇಳೋದು ನಮ್ಮ ಊರಿನ ಹಕ್ಕು. ಅವರಿಗೆ ಯಾರಿಗೆ ಬೇಕಾಗಿಲ್ಲ, ಯಾರಿಗೆ ಇಲಾಖೆಯವರಿಗೆ. ಹಾಗಾಗಿ ನಾವು ಹಕ್ಕಿನಿಂದ ಕೇಳಬೇಕು. ಲೀಡರ್ಸ್ಗಳು ನಮಗಿದ್ದಾರೆ, ಅವರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಅದಕ್ಕೆ ಪ್ರಯತ್ನ ಮಾಡಿ ಖಂಡಿತವಾಗುತ್ತೆ ಅಂತ ವಿಶ್ವಾಸ ನನಗೆ ಈಗಲೂ ಕೂಡ ಇದೆ. ಇಷ್ಟಾಗಿದೆಯಲ್ಲ, ಹೇಗೆ ತೆಗೆಯುವುದು ಅಂತ. ಇದು ತೆಗಿಲಿಕ್ಕೆ ಎಷ್ಟು ಬೇಕು? 1-2-3 ಕೋಟಿ ಬೇಕು. ಕೋಟಿ ಎಲ್ಲ ನಮಗೆಲ್ಲ ದೊಡ್ಡದಾಗುತ್ತೆ.
ಗಡ್ಕರಿಯವರಿಗೆ ದೊಡ್ಡದಾಗುವುದಿಲ್ಲ, ಯಾಕಂದ್ರೆ ಅಲ್ಲಿ ದೊಡ್ಡ ನಿಧಿ ಇರುವಂತಹ ಸರ್ಕಾರ ಇದೆ. ನಾವು ಹೀಗೆ ಕೂತ್ರೆ ಆಗಲಿಲ್ಲ. ನಮ್ಮ ಪ್ರತಿಭಟನೆ ಬಹಳ ಶಾಂತಿಯುತವಾದ ಪ್ರತಿಭಟನೆ ಅಂತ ನಾವು ಹೇಳಿದ್ದೇವೆ. ಒಮ್ಮೆ ಮೆರವಣಿಗೆ ಹೋಗ್ಬೇಡುವ, ಹಾಗಾದ್ರೆ ಇಲ್ಲಿ ಹೋಗ್ಬೇಡುವ. ನಮ್ಮ ಶಕ್ತಿ ಏನು, ನಮ್ಮ ಜನರಲ್ಲಿ ಏನಾದರೂ ರಕ್ತ ಇದೆಯಾ, ಬಿಸಿ ರಕ್ತ ಇದೆಯಾ ಅಂತ ನೋಡೋಣ. ಈಗ ಮಕ್ಕಳಿಗೆ ಏನೋ ಒಂದು ಅನಿಸ್ತದೆ. ನಿಮಗಾಗಿ ನಾವು ಮಾಡ್ತಾ ಇರೋದು, ನಮಗಾಗಿ ಅಲ್ಲ, ನಿಮಗಾಗಿ ಅಂತ ದೇಹವಾಕ್ಯ ಉಂಟಲ್ಲ NSS ಎಂದು, ಹಾಗೆ ನಾಟ್ ಫಾರ್ ಮೀ ಬಟ್ ಫಾರ್ ಯು ಅಂತ ಅದರ ದೇಹವಾಕ್ಯವೇ ಹಾಗೆ. ನಿಮಗಾಗಿ ನಾವು ಮಾಡ್ತಾ ಇರೋದು ಮಕ್ಕಳೇ. ಈ ಒಂದು ಹೋರಾಟದಲ್ಲಿ ನೀವು ಎಲ್ಲ ಕೈ ಜೋಡಿಸಿ ನಮ್ಮ ಫ್ಲೈಓವರ್ ಬಗ್ಗೆ ಅವರು ದೊಡ್ಡ ಘೋಷಣೆಗಳನ್ನು ಕೂಗಿದ ಮಕ್ಕಳೊಮ್ಮೆ ಘೋಷಣೆಗಳನ್ನು ಕೂಗಿ ನೋಡ. ಫ್ಲೈಓವರ್ ಬೇಕೇ ಬೇಕು ಹೇಳುದು. ಫ್ಲೈಓವರ್ ತಡೆಗೋಡೆ ಬೇಡ, ಫ್ಲೈಓವರ್ ಬೇಕು ಹೇಳಿ. ತಡೆಗೋಡೆ ಬೇಡ, ತಡೆಗೋಡೆ ಬೇಡ. ನಮ್ಮ ನಡುವೆ ಕಟ್ಟಬೇಡಿ ಗೋಡೆ, ನಮ್ಮ ನಡುವೆ. ಧನ್ಯವಾದಗಳು. ಹೋರಾಟ ಸಮಿತಿಯ ಅಧ್ಯಕ್ಷರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲ ಪಕ್ಷದ ರಾಜಕೀಯ ಮುಖಂಡರೇ ಹಾಗೂ ನಮ್ಮ ನೆಲ್ಯಾಡಿ ಹಾಗೂ ಕೌಕ್ರಾಡಿ ಪೇಟೆಯ ವರ್ತಕ ಬಂಧುಗಳೇ ಹಾಗೂ ಎಲ್ಲ ಸಜ್ಜನ ನಾಗರಿಕ ಬಂಧುಗಳೇ ಹಾಗೂ ಎಲ್ಲ ವಿದ್ಯಾರ್ಥಿ ಬಂಧುಗಳೇ, ನಮ್ಮ ಕೌಕ್ರಾಡಿ ಮತ್ತು ನೆಲ್ಯಾಡಿ ಅವಳಿ ಗ್ರಾಮಗಳನ್ನು ಒಳಗೊಂಡಂತಹ ಒಂದು ಬೆಳೆಯುತ್ತಿರುವಂತಹ ಪೇಟೆ. ಈ ಒಂದು ಪೇಟೆ ಈ ಬೆಳೆಯುತ್ತಿರುವ ಸಂದರ್ಭದಲ್ಲಿ ನಮ್ಮ ಮದುವೆ ಒಂದು ಗೋಡೆ ಬಂದಿದೆ. ಈಗ ಕೌಕ್ರಾಡಿ ಉತ್ತರ ಆಗಿದೆ, ಕೌಕ್ರಾಡಿ ದಕ್ಷಿಣ ಆಗಿದೆ. ಈ ಸಂದರ್ಭದಲ್ಲಿ ನಾವು ಎಚ್ಚೆತ್ತುಕೊಂಡಿದ್ದೇವೆ. ಯಾಕೆ ಕೆಲವರಿಗೆ ಹೇಳ್ಬೋದು ಮುಕ್ಲಿ ಇತ್ತೇಟ ಸೈತಿದ್ದೇರ ಅಂತ ಎಲ್ಲರ ಮನಸ್ಸಲ್ಲಿ ಉಂಟು. ಮುಕ್ಲಿ ಇತ್ತೇಟ ಓಡೆ ಬೋದಿತ್ತೇರು ಅಂತ. ಓಡೆ ಬೋದಿತ್ತೇರು ಅಂತ ಕೇಳುವವರಲ್ಲಿ ಹೆಚ್ಚಿನವರು ಏನಿರ್ತಾರೆ, ಯಾರಿದ್ದಾರೆ ಗೊತ್ತುಂಟು, ಇಲ್ಲಿ ವ್ಯಾಪಾರ ಮಾಡುವವರು ಇರ್ತಾರೆ. ಆಯ್ತು, ನಾವು ಏನು ಬೇಜಾರಿಲ್ಲ. ಯಾಕೆ ನಾವು ಇಷ್ಟೊತ್ತು ಸುಮ್ಮನೆ ಕೂತಿದ್ದೇವೆ ಅಂತಂದ್ರೆ, ಹಲವು ಈಗಾಗಲೇ ನೋಡಿ, ಒಂದು ರಾಜಕೀಯ ತಂಡ ಹೋಗಿ ಅವರು ಮನವಿಯನ್ನು ಕೊಟ್ಟಿದ್ದಾರೆ, ಇನ್ನೊಂದು ರಾಜಕೀಯ ಪಕ್ಷದ ನಾಯಕರು ಹೋಗಿ ಎಲ್ಲಾ ರೀತಿಯ ರಾಜಕೀಯ ಪಕ್ಷದವರು ಮನವಿಯನ್ನು ಕೊಟ್ಟಿದ್ದಾರೆ. ಆದ್ರೆ ಈ ರೀತಿ ನೆಲ್ಯಾಡಿಗೆ ಒಂದು ಬರ್ತದೆ ಅಂತ ಹೇಳಿ ಯಾರಿಗೂ ಪ್ರೀ ಪ್ಲಾನ್ ಗೊತ್ತಿಲ್ಲ. ನಮ್ಮ ಗ್ರಾಮ ಪಂಚಾಯತಿಯಿಂದ ಮತ್ತು ನೆಲ್ಯಾಡಿ ಗ್ರಾಮ ಪಂಚಾಯತಿಯಿಂದ ಕೂಡ ಇದರ ಬಗ್ಗೆ ಒಂದು ನಕ್ಷೆ ಕೊಡಿ ಅಂತ ಕೇಳಿದ್ರೆ ನಮ್ಮ ರಾಷ್ಟ್ರೀಯ ಹೆದ್ದಾರಿಯವರು ಯಾವ
ಗ್ರಾಮ ಪಂಚಾಯತಿಗೆ ಅವರೊಂದು ಮ್ಯಾಪ್ ಅನ್ನು ಕೊಡುವುದಿಲ್ಲ. ಯಾಕೆಂದ್ರೆ ಮ್ಯಾಪ್ ಅನ್ನು ಕೊಟ್ಟ ಕೂಡಲೇ ನಾವಲ್ಲಿ ಪ್ರತಿಭಟನೆಗೆ ತಯಾರಾಗ್ತೇವೆ ಎಂಬ ಉದ್ದೇಶದಿಂದ ಅವರು ಯಾರಿಗೂ ಯಾವುದು ಮಾಹಿತಿಯನ್ನು ಕೊಡುವುದಿಲ್ಲ. ಇವತ್ತಿಗೆ ಖಾಲಿ ನಾವು ಈ ಗೋಡೆಯ ಬಗ್ಗೆ ಮಾತ್ರ ಪ್ರತಿಭಟನೆ ಮಾಡುತ್ತಾ ಅಂದ್ಕೊಳ್ಬೇಡಿ. ಈಗ ಉದಾಹರಣೆಗೊಂದು ಹೇಳ್ತೇನೆ, ಇಲ್ಲೇ ನೋಡಿ ಶಾಂತಿಬೆಟ್ಟು ರಸ್ತೆ. ಈ ಶಾಂತಿಬೆಟ್ಟು ರಸ್ತೆಗೆ ಚರಂಡಿಯನ್ನ ಕಟ್ಟಿದ್ದಾರೆ. ಶಾಂತಿಬೆಟ್ಟು ರಸ್ತೆಯಿಂದ ಬರುವಂತ ನೀರು ಯಾವ ಕಡೆಗೆ ಹೋಗುದು? ನಮ್ಮ ಈ ಚರಂಡಿಗೆ ಸೇರುವುದಿಲ್ಲ. ಹಾಗಿದ್ರೆ ಅಲ್ಲಿ ಯಾರು ಹೇಳ್ಬೇಕು? ಶಾಂತಿಬೆಟ್ಟಿನವರು ಕೂಡ ನಮ್ಮೊಟ್ಟಿಗೆ ಸೇರ್ಕೊಳ್ಬೇಕು. ಅಂತ ಸಮಸ್ಯೆಗಳಿದೆ. ಅದಕ್ಕೋಸ್ಕರ ಹೇಳುವಂತದ್ದು, ಇಡೀ ಊರಿನವರು ಈ ಸಲ ನೋಡಿ ಖಂಡಿತವಾಗ್ಲೂ ಇದರಲ್ಲಿ ನಮಗೆ ಪ್ರತಿಫಲ ಸಿಗ್ತದೆ. ಯಾಕೆ ಪ್ರತಿಫಲ ಸಿಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ರಾಜಕೀಯ ಮಾಡಲಿಲ್ಲ. ಎಲ್ಲಾ ರಾಜಕೀಯ ಪಕ್ಷದ ನಾಯಕರುಗಳು, ಎಲ್ಲಾ ಜಾತಿ ಧರ್ಮದವರು ಸೇರಿಕೊಂಡು ಒಂದು ಹೋರಾಟ ಸಮಿತಿಯನ್ನು ಮಾಡಿದ್ದೇವೆ. ಬೇಡ ಅಂತ ಹೇಳಿ ನಾವು ಬಿಟ್ಟಿದ್ದೇವೆ ಅನ್ಕೊಳ್ಳೋಣ. ಆದರೆ ಅವರಿಂದ ನಮಗೆ ತೊಂದರೆ ಆಗ್ತದೆ ಅಂತ ಆಗುವಾಗ ನಾವು ಖಂಡಿತವಾಗಿ ಸುಮ್ಮನೆ ಇರೋದು ಸರಿಯಾ? ಕೂತ್ಕೊಳ್ಳೋಣ ಹೀಗೆ ಸುಮ್ಮನೆ. ಇದು ನಮ್ದು ಅಂತ್ಯ ಅಲ್ಲ, ಆರಂಭ. ಈ ಹೋರಾಟದ ಇಲ್ಲಿಂದ ನಮಗೆ ಆರಂಭ ಆಗ್ಬೇಕು. ಇವತ್ತು ನಾವು ಇಷ್ಟು ಜನ ಸೇರಿದ್ದೇವಾ? ಖಂಡಿತವಾಗಿಯೂ ನಮಗೆ ಫ್ಲೈಓವರ್ ವಿತ್ ಪಿಲ್ಲರ್ ಫ್ಲೈಓವರ್ ನಮಗೆ ಖಂಡಿತವಾಗಿ ಆಗ್ತದೆ. ಇನ್ನು ಮುಂದೆ ನಡೆಯುವಂತಹ ಪ್ರತಿಯೊಂದು ಹೋರಾಟಕ್ಕೆ ನೀವು ಇಷ್ಟೇ ಜನ ಸೇರಿ ರಸ್ತೆ ಅಂತ ಕೇಳಿದೆ ಬೊಡ್ತಿಯ ಸೈಯಡಿಯ ಅಂತ ಮನೋಭಾವ ಯಾರು ಮಾಡಬೇಡಿ. ಯಾಕೆಂದ್ರೆ ನೋಡಿ, ನಾನೊಂದು ತಮಾಷೆ ಹೇಳ್ತೇನೆ ನಿಮ್ಗೆ. ಗಾಡಿಗೆ ಪೆಟ್ರೋಲ್ ಬೇಕಿದ್ರೆ ನಾವು ಆ ಸೈಡ್ಗೆ ಹೋಗ್ಬೇಕು, ಎಲ್ಲ ಆ ಸೈಡ್ ಇರುದು. ಬಾಡಿಗೆ ಪೆಟ್ರೋಲ್ ಬೇಕಿದ್ರೆ ಈ ಸೈಡ್ಗೆ ಹೋಗ್ಬೇಕು. ಕೆಲವರಿಗೆ ಅದು ಕೂಡ ಕಷ್ಟ ಉಂಟು. ಹೇಳ್ತಾರೆ ಗಾಡಿಗೆ ಪೆಟ್ರೋಲ್ ಕೊಟ್ಟು ಆ ಸೈಡ್ ಮಾರ, ಬಾಡಿಗೆ ಕೊಟ್ಟು ಆ ಸೈಡ್ ಕೊಟ್ಟು, ಈ ಸೈಡ್ಗೆ ಬಾಡಿಗೆ ಓಡಪ್ಪ ಅಂತ. ಈ ರೀತಿಯ ಎಲ್ಲ ಮಾತುಕತೆ ಬರುದು ಬೇಡ. ಎಲ್ಲರೂ ಒಟ್ಟಿಗೆ ಸೇರಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ನಾವು ನೆಲ್ಯಾಡಿ ಮತ್ತು ಕೌಕ್ರಾಡಿಯ ಜನತೆ ಸೇರಿ ಒಂದು ಕೌಕ್ರಾಡಿ ಗ್ರಾಮದ ಪ್ರಥಮತೆಯಾಗಿ ನಿಮಗೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಯಾಕೆಂದ್ರೆ ಇವತ್ತು ನಾವು ಸುಮ್ಮನೆ ಕೂತ್ರೆ ಮುಂದೆ ನಮ್ಮ ಮಕ್ಕಳು ಓಡೆ ಬೋದಿದ್ದಾರೆ. ನಮ್ಮ ಮಲ್ಲ ಮಲ್ಲ ಲೀಡರ್ನ ಕ್ಲಿತ್ತರಿಗೆ ನಿಲ್ಲಿಯಡ್ಡು ಮುಕ್ಕಳು ಕೂಡ ಸಾಯ್ತಿದ್ದಾರೆ. ಇದು ಮಲ್ಲ ಚೀನಾದ ಮಾಗೋಡೆ ಕಟ್ಟಿದೆ ಅಂತ ಹೇಳಲಿಕ್ಕೆ ನಾವು ಅವಕಾಶ ಮಾಡಿಕೊಡುದು ಬೇಡ. ಅದಕ್ಕೋಸ್ಕರ ಎಲ್ಲರೂ ಸೇರಿಕೊಂಡು ಒಗ್ಗಟ್ಟಿನಲ್ಲಿ ಬಲವಿದೆ. ಈಗಾಗಲೇ ನಮ್ಮ ಸಂಚಾಲಕರು ಹೇಳಿದ್ರು ನಾವು ಹೋರಾಟ ಸಮಿತಿಯಲ್ಲಿ ಸೋತಿದೆ ಅಂತ. ಸರ್, ಈ ರೀತಿಯ ಒಂದು ಹೋರಾಟ ಇದ್ರೆ ನಾವು ಖಂಡಿತ ಗೆಲ್ತಿದ್ರೆ. ಯಾಕಂದ್ರೆ ಇಲ್ಲಿ ಎಲ್ಲರೂ ಸೇರಿದ್ದೀರಾ, ಎಲ್ಲ ಜಾತಿ ಮತ ಎಲ್ಲರೂ ಸೇರಿದ್ರ. ಮತ್ತೊಮ್ಮೆ ನಮ್ಮ ಹೋರಾಟ ಸಮಿತಿ ಹಾಗೂ ಕೌಕ್ರಾಡಿ ಜನತೆಯ ಪರವಾಗಿ ಕೌಕ್ರಾಡಿ ಗ್ರಾಮದ ಪ್ರಥಮ ಬಗೆಯಾಗಿ ನಿಮಗೆಲ್ಲರಿಗೂ ತುಂಬಾ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದು ಆರಂಭ. ಇನ್ನು ಈ ಒಂದು ಹೋರಾಟದ ವಿವಿಧ ರೂಪುರೇಷೆಗಳಾಗ್ಲಿಕ್ಕಿದೆ, ವಿವಿಧ ಅಧಿಕಾರಿ ವರ್ಗದವರನ್ನು ಭೇಟಿಯಾಗ್ಲಿಕ್ಕಿದೆ, ಅದೇ ರೀತಿ ಡೆಲ್ಲಿಗೂ ಕೂಡ ಹೋಗ್ಲಿಕ್ಕಿದೆ. ಅದಕ್ಕೆಲ್ಲರಿಗೂ ತಮ್ಮ ಸಹಕಾರವನ್ನು ವಿನಂತಿಗೊಳ್ಳುತ್ತಾ ಈ ಒಂದು ಹೋರಾಟದಲ್ಲಿ ಈ ಒಂದು ಮಾತು ಆಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಹೋರಾಟ ಸಮಿತಿ ಹಾಗೂ ಎಲ್ಲ ಸಜ್ಜನ ನಾಗರಿಕ ಬಂಧುಗಳಿಗೆ ಕೌಕ್ರಾಡಿ ಗ್ರಾಮದ ಪರವಾಗಿ ಮತ್ತು ಕೌಕ್ರಾಡಿ ಗ್ರಾಮ ಪಂಚಾಯತ್ ಇನ್ನು ಮುಂದೆ ಈ ಎಲ್ಲ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಎಂಬ ಮಾತುಗಳನ್ನು ಹೇಳಿಕೊಳ್ಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಭಾರತ್, ಜೈ ಕರ್ನಾಟಕ. ഇവിടെ പ്രഭാഷകർ സൂചിപ്പിച്ചിട്ടുള്ളത് സുദീർഘമായി സംസാരിക്കേണ്ട വേദിയല്ല. നമുക്കൊക്കെ അറിയാം, ഇന്ത്യ എന്ന മഹാരാജ്യത്തിൻ്റെ ഉറ്റുനോക്കപ്പെടുന്ന ഒരു ടെക്നോ ടൗണാണ്, അല്ലെങ്കിൽ ഒരു വലിയ പട്ടണമാണ് ബാംഗ്ലൂർ സിറ്റി എന്ന് പറയുന്നത്. അവിടെ നിന്നും ഒരുപാട് ആതുരാലയങ്ങളും ഹോസ്പിറ്റലുകളുമുള്ള, അതിലേറെ ഒരുപാട് വാണിജ്യ സംവിധാനങ്ങളുള്ള മാംഗ്ലൂരേക്ക്
നിരന്തരം വലിയ വലിയ കണ്ടെയ്നറുകളും അതിലേറെ സീരിയസ് ആയിട്ടുള്ള രോഗികളെയും കൊണ്ട് ചീറിപ്പായുന്ന ആംബുലൻസിന്റെ ശബ്ദങ്ങളും കേൾക്കുന്ന വളരെ പ്രധാനപ്പെട്ട ഈ വഴിത്താരയിലെ വലിയൊരു പോക്കറ്റാണ്, അല്ലെങ്കിൽ ഒരു ടൗണാണ് നമ്മുടെ ഈ നെല്ലിയാടി എന്ന് പറയുന്നത്. എന്നേക്കാൾ കൂടുതൽ വ്യക്തമായി ഇതിൻ്റെ ജിയോഗ്രഫിക്കലി വിഷയങ്ങളൊക്കെ അറിയാവുന്ന നിങ്ങളോട് ഇവിടുത്തെ കാര്യങ്ങളൊന്നും അത്ര ഉള്ളിലേക്ക് ഇറങ്ങിച്ചെന്ന് പറയണമെന്ന് തോന്നുന്നില്ല. ഇവിടെ എന്നെ കേൾക്കുന്ന എല്ലാവരും മതം നോക്കാതെ, ജാതി നോക്കാതെ, രാഷ്ട്രീയ പ്രസ്ഥാനങ്ങളുടെ വ്യത്യസ്തത നോക്കാതെ, ഫ്ലാഗിന്റെ നിറം നോക്കാതെ എല്ലാവരും ഒന്നിച്ചിരിക്കുകയാണ്. കാരണം ഇത് നെല്ലിയാടിക്കാരെ മാത്രമല്ല, ഇതിലൂടെ യാത്ര ചെയ്യുന്ന എല്ലാവരെയും ബാധിക്കുന്ന വലിയൊരു പ്രശ്നമാണ്. നേരത്തെ സൂചിപ്പിച്ചതുപോലെ ഒരു വഴിയിലൂടെ വാഹനം കടത്തിവിട്ട് മറ്റൊരു വഴിയിലൂടെ മനുഷ്യരെ നടക്കേണ്ട ഒരവസ്ഥയാണ് ഇന്ന് നെല്ലിയാടിക്ക് സംഭവിച്ചിരിക്കുന്നത്. നമുക്ക് നോക്കാം, ഇവിടെ മതമേലധ്യക്ഷന്മാരുണ്ട്, അതുപോലെ തന്നെ പൊളിറ്റിക്സ് ലീഡേഴ്സ് ഉണ്ട്, അതുപോലെ രണ്ടറ്റം കൂട്ടിമുട്ടിക്കാൻ വേണ്ടി അധ്വാനിക്കുന്ന പ്രിയപ്പെട്ട ഓട്ടോറിക്ഷ തൊഴിലാളികളുണ്ട്, ടാക്സി തൊഴിലാളികളുണ്ട്, അതിലേറെ വർത്തക സംഘം കച്ചവടക്കാരുമുണ്ട്. ഇവിടെ ഹിന്ദുവായ കച്ചവടക്കാരനും മുസ്ലിമായ കച്ചവടക്കാരനും ക്രൈസ്തവനായ കച്ചവടക്കാരനും മതമുള്ള കച്ചവടക്കാരനും ഒക്കെയുണ്ട്. അവിടേക്ക് വരുന്ന കസ്റ്റമേഴ്സും അതുപോലെ തന്നെയാണ്. വളരെ സൗഹാർദ്ദത്തോടെ മിങ്കിളായി ജീവിക്കുന്ന എല്ലാ മതസ്ഥരെയും എല്ലാ സമുദായത്തെയും ഉൾക്കൊള്ളുന്ന വലിയൊരു പ്രദേശമാണ്, ഒരു സൗഹാർദ്ദത്തിന്റെ അന്തരീക്ഷമുള്ള പ്രദേശമാണ് ഈ നെല്ലിയാടി. ഇവിടെ സുന്ദരമായി നേരത്തെ സൂചിപ്പിച്ചതുപോലെ പണ്ടുകാലത്ത് നടന്ന് ഒരുപാട് ദിക്കുകളിലേക്ക് പോയിരുന്ന ഇവിടെ എത്തിയിരുന്ന പലരും ഇന്ന് വാഹനങ്ങളിലാണ് വരുന്നത്. അതുപോലെ തന്നെ ടൂറിസ്റ്റായി വരുന്ന എല്ലാവരും തന്നെ ഇവിടെ ആശ്രയിക്കുകയും ഇവിടെ ഒന്ന് വെള്ളം കുടിച്ച് അടുത്ത പട്ടണങ്ങളിലേക്ക് നീങ്ങാമെന്ന് തീരുമാനിക്കുന്ന ഒരു ചുറ്റുപാട് കീറിമുറിച്ച് ഡിവൈഡ് ആൻഡ് റൂൾ എന്ന മുമ്പ് വായിച്ച ഒന്നാണ് ഓർമ്മ വരുന്നത്. നേരത്തെ ഒരു പ്രഭാഷകൻ സൂചിപ്പിച്ചതുപോലെ ഇവിടെ ടൗണിനെ രണ്ടായി ഡിവൈഡ് ചെയ്ത് കളഞ്ഞിരിക്കുകയാണ്. ഇതൊന്ന് മാറി വളരെ സമാധാനത്തോടുകൂടെ എല്ലാവർക്കും സൗകര്യപൂർവ്വം കച്ചവടം നടത്താനും കസ്റ്റമേഴ്സിന് വന്ന് സാധനങ്ങൾ വാങ്ങാനും ഓട്ടോറിക്ഷ തൊഴിലാളികൾക്ക് വൈകുന്നേരമാകുമ്പോഴേക്ക് അവർക്കുള്ള അഷ്ടിക്കുള്ള വക വളരെ ടെൻഷൻ ഇല്ലാതെ കണ്ടെത്താനുമുള്ള ഒരു നല്ല സാഹചര്യം ഇവിടെ തുറക്കപ്പെടേണ്ടതുണ്ട്, തുറക്കുമെന്നാണ് പ്രതീക്ഷ. നേരത്തെ സൂചിപ്പിച്ചതുപോലെ എന്നെ കേൾക്കുന്ന പലരും വിദ്യാർത്ഥികളാണ്. നമുക്ക് ഇസ്ലാമിക ചരിത്രത്തിലേക്ക് പോയാൽ വളരെ കൃത്യമായി അടയാളപ്പെടുത്തിയതായി കാണാൻ കഴിയും. ഒരു വൃദ്ധൻ, അദ്ദേഹം ഒലീവിന്റെ മരം നടുകയാണ്. അപ്പോഴാണ് ഒരു ചക്രവർത്തി, അനുശർവാൻ ചക്രവർത്തി അതിലൂടെ കടന്നു പോകുന്നത്. ഒലീവിന്റെ മരത്തെ കുറിച്ച് നമുക്കറിയാം. ഒലീവിന്റെ മരം അത് കുറെ താമസിച്ചു മാത്രം വലുതാകുന്ന മരമാണ്. ഈ വൃദ്ധൻ ഈ ഒലീവിന്റെ മരം നടുമ്പോ നടന്നു പോകുന്ന അനുശർവാൻ ചക്രവർത്തി ചോദിക്കുന്നുണ്ട്, അല്ലയോ വൃദ്ധ, അല്ലയോ പ്രായമായവരെ, നിങ്ങൾക്ക് ഇപ്പോഴുള്ള പ്രായം കണക്കിലാക്കുമ്പോ നിങ്ങൾ ഈ ഒലീവ് മരം നടേണ്ട പ്രായമല്ലല്ലോ, അതുകൊണ്ട് പിന്നെ എന്തിനാണ് നിങ്ങൾ ഇത് നടുന്നതെന്ന് ചോദിച്ചപ്പോ അദ്ദേഹം പറയുന്നുണ്ട്, നമ്മളുടെ മുൻഗാമികളാണ് നമുക്ക് ഇവിടെ തിന്നാനുള്ള ഭക്ഷിക്കാനുള്ള എല്ലാ കായ്കനികളും നട്ടുവലുതാക്കിയത്. അതാണ് നമ്മളിപ്പോൾ ഭക്ഷണം കഴിച്ചുകൊണ്ടിരിക്കുന്നത്. അപ്പോൾ നേരത്തെ സൂചിപ്പിച്ചതുപോലെ എന്റെ പ്രിയപ്പെട്ട വിദ്യാർത്ഥികൾ, പ്രായം കുറഞ്ഞവർ, നിങ്ങൾക്ക് വേണ്ടിയാണ് ഈ പ്രായമുള്ളവരും ലീഡേഴ്സും ശബ്ദിക്കുന്നത്. ഇതിന്റെയൊക്കെ ഫലങ്ങളും ഇതിന്റെ സമാധാനങ്ങളും സന്തോഷങ്ങളും പിൽക്കാലത്ത് വരുന്ന തലമുറക്കുള്ളതാണ്. ഒന്നുകൂടി അടവീരട്ട് പറയട്ടെ, ഇസ്ലാമിക അധ്യാപനങ്ങളിൽ തിരുമേനി സ്വല്ലല്ലാഹു അലൈഹി വസല്ലം തങ്ങൾ പറയുന്നുണ്ട്, ഇമാത്തത്തുൽ അദാ അനി ത്വരീഖ്,
വഴിയിൽ നിന്നുള്ള എല്ലാ പ്രയാസങ്ങളും നീക്കൽ അത് വിശ്വാസത്തിന്റെ ഭാഗമാണ്. വിശ്വാസത്തിന്റെ ഭാഗമാണ് വഴികളിലുള്ള എല്ലാ ബ്ലോക്കുകളും നീക്കുക എന്നുള്ളത്. അപ്പോൾ നെല്ലിയാടിക്കാരെ സംബന്ധിച്ചിടത്തോളം, ഇവിടെ യാത്ര ചെയ്യുന്ന പാസഞ്ചേഴ്സിനെ സംബന്ധിച്ചിടത്തോളം, വാഹനങ്ങളെ സംബന്ധിച്ചിടത്തോളം ഇത് വല്ലാത്തൊരു വീർപ്പുമുട്ടുന്ന ഒരു അന്തരീക്ഷമാണ് ഇങ്ങനെ ഡിവൈഡ് ചെയ്തപ്പോൾ വന്നിട്ടുള്ളത്. അതൊന്ന് മാറി സമാധാനത്തോടെ ശാന്തിയോടെ സഞ്ചരിക്കാനുള്ള എല്ലാ അർത്ഥത്തിലുമുള്ള ഒരു സംവിധാനം അധികാരികൾ ഒരുക്കും, കണ്ണു തുറക്കുമെന്ന് വിശ്വസിക്കുകയാണ്. ഇമാത്തത്തുൽ അദാ അലി ത്വരീഖ്, വഴിയിലുള്ള ബ്ലോക്കുകൾ നിൽക്കുന്നത് വിശ്വാസത്തിന്റെ ഭാഗമാണെന്ന് രേഖപ്പെടുത്തിയ വളരെ സുന്ദരമായ ആശയത്തിന്റെ വാഗ്ദാക്കളും ഇവിടെയുണ്ട്. നമ്മൾ ബൈബിൾ വായിക്കുന്നവരിവിടെയുണ്ട്. ബൈബിളിലും ഇതേപോലുള്ള നല്ല സ്തുത്യർഹമായ ചാരിതാർത്ഥ്യമുള്ള വചനങ്ങളാണ് നമ്മൾ പഠിപ്പിക്കപ്പെടുന്നത്. അതുപോലെ ഓം ശാന്തി പറയുന്ന മനുസ്മൃതിയുടെയും ഭഗവത്ഗീതയുടെയും അനുയായികളും നമ്മളുടെ മുമ്പിലുണ്ട്. എല്ലാവരും ഉൾച്ചേർന്ന് നിൽക്കുന്ന വളരെ ശാന്തിയുടെ, സമാധാനത്തിന്റെ, നീതിയുടെ, ധർമ്മത്തിന്റെ ഒരു ഭൂമികയാണ് നെല്ലിയാടി എന്ന് പറയുന്നത്. എല്ലാവരും ഒത്തുചേർന്ന് ഈ ഒരു പീസ്ഫുള്ളായ പ്രൊട്ടസ്റ്റിന് വേണ്ടി രംഗത്തിറങ്ങുമ്പോൾ ഇത് വിജയിക്കും. നമ്മൾ ഒരു കാര്യം അടിവരയിട്ട് മനസ്സിലാക്കുക, എല്ലാവരും എല്ലാം നേടിയത് ശബ്ദം കൊണ്ടും അതുപോലെ പ്രൊട്ടസ്റ്റും കൊണ്ടും മാത്രമാണ്. നമ്മൾ മൗനിയായിരിക്കുന്ന കാലത്തോളം നമ്മളെ എല്ലാവരും കീഴ്പ്പെടുത്താൻ ഒരുമ്പെടും. ഇതൊരു യാഥാർത്ഥ്യമാണ്. അപ്പോൾ നമ്മൾ ഈ വലിയ ചെറിയ കാര്യത്തിന് വേണ്ടി നല്ലതുപോലെ ഉത്സാഹിക്കുകയും അതിനുവേണ്ടിയുള്ള എല്ലാ ശ്രമങ്ങളും നമ്മളിൽ നിന്നും ഉണ്ടാവുകയും ചെയ്യുമ്പോൾ നമ്മൾ വിചാരിച്ചതിലപ്പുറം വിജയത്തിലേക്ക് ഇത് എത്തും എന്ന പ്രതീക്ഷ നമുക്കൊക്കെയുണ്ട്. വിജയിപ്പിക്കട്ടെ എന്ന പ്രാർത്ഥനയോടെ നിങ്ങൾക്കൊക്കെ നന്ദി. എനിക്കിവിടെ എല്ലാവർക്കും ಅಭಿವಾದನೆಗಳು ಅರ್ಪಿക്കുന്നു. ಧನ್ಯವಾದಗಳು ಸರ್. ಮುಂದಕ್ಕೆ ಅಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಬಾಂಧವರು ದಯವಿಟ್ಟು ಮುಂದುಗಡೆ ಬನ್ನಿ ಸರ್. ದಯವಿಟ್ಟು ಹಿಂದುಗಡೆ ಇರ್ತಕ್ಕಂಥ ಎಲ್ಲರೂ ಕೂಡ ದಯವಿಟ್ಟು ವೇದಿಕೆಯ ಮುಂದುಗಡೆ ಇರುವಂತಹ ಆಸನದಲ್ಲಿ ಆಸೀನರಾಗಬೇಕು ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ನಾವು ಹೋರಾಟ ಸಮಿತಿಯ ವತಿಯಿಂದ ಡಿಸಿ ಅವರಿಗೆ ಮನವಿಯನ್ನು ಸಲ್ಲಿಸಿದೆವು. ಡಿಸಿ ಅವರು ಎಸಿ ಅವರನ್ನು ಇಲ್ಲಿ ಕಳಿಸಿ ನಮ್ಮ ಅಹವಾಲನ್ನು ಸ್ವೀಕರಿಸುತ್ತಿದ್ದಾರೆ. ನೆಲ್ಯಾಡಿಗೆ ನೆಲ್ಯಾಡಿಯೇ ಸಾಟಿ. ಪ್ರತಿಭಟನೆ ಎಂದ ಕೂಡಲೇ ಹೋರಾಟ, ಗಲಾಟೆ, ಗಲಭೆ, ಹೊಡೆದಾಟ ಇವೆಲ್ಲವೂ ಇದ್ದೇ ಇರುತ್ತದೆ ಎನ್ನುವುದು ಎಲ್ಲರ ಜನರ ಅನಿಸಿಕೆ. ಆದ್ರೆ ನೆಲ್ಯಾಡಿಯ ಜನತೆ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯ ನೋಡಿಕೊಂಡು ನೆಲ್ಯಾಡಿ ಪೇಟೆಗೆ ಇದು ಅಭಿವೃದ್ಧಿಗೆ ಮಾರಕ ಎಂಬುದನ್ನು ತಿಳಿದುಕೊಂಡಿದ್ದರೂ ಕೂಡ ಇಷ್ಟೆಲ್ಲ ಶಾಂತಿಯುತವಾಗಿ ಯಾವುದೇ ರಾಜಕೀಯ ಪಕ್ಷಗಳ ಕಿತ್ತಾಟವಿಲ್ಲದೆ ನೆಲ್ಯಾಡಿಯ ಎಲ್ಲ ಸಂಘ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ಸೇರಿಕೊಂಡು ಯಾವುದೇ ರೀತಿಯ ರಸ್ತೆ ತಡೆ ಇಲ್ಲದೆ, ಗಲಾಟೆಗಳಿಲ್ಲದೆ, ಹೋರಾಟವಿಲ್ಲದೆ ಎಲ್ಲರೂ ಕೂಡ ನೆಲ್ಯಾಡಿ ಪೇಟೆ ಉಳಿಸಿ ಎಂಬ ಒಂದೇ ಒಂದು ಮಂತ್ರದಿಂದ ಈ ಹೋರಾಟವನ್ನು ಮಾಡುತ್ತಾ ಇದ್ದೇವೆ ಸರ್. ದಯವಿಟ್ಟು ಈ ಒಂದು ಮನವಿಯನ್ನು ಓದಿಕೊಂಡು ಎಸಿ ಅವರಿಗೆ ಸಲ್ಲಿಸಬೇಕು ಅಂತ ನಮ್ಮದೊಂದು ಅನಿಸಿಕೆ. ಒಗ್ಗಟ್ಟಿನ ಸಂಕೇತ ಈ ಒಂದು ನೆಲ್ಯಾಡಿಯಲ್ಲಿ ಕಾಣ್ತಾ ಇದೆ ಸರ್. ನೆಲ್ಯಾಡಿಯ ಹೃದಯ ಭಾಗ ಪೇಟೆಯನ್ನು ಎರಡು ಗೋಡೆಗಳು ಇಬ್ಬಾಗವನ್ನಾಗಿ ಮಾಡಿ ನೆಲ್ಯಾಡಿಗೆ ಅಭಿವೃದ್ಧಿಗೆ ಕುಂಠಿತವಾಗಿದೆ ಸರ್. ಆದರೆ ನಮ್ಮ ಬೇಡಿಕೆ ಒಂದೇ, ಕಲ್ಲಡಕ ಮಾದರಿಯಲ್ಲೇ ನೆಲ್ಯಾಡಿಯಲ್ಲೂ ಫ್ಲೈಓವರ್ ಆಗಬೇಕು ಎನ್ನುವುದು ನಮ್ಮೆಲ್ಲರ ಈ ಹೋರಾಟದ ಆಗ್ರಹ. ಎಲ್ಲರ ಆಗ್ರಹ ಒಂದೇ, ಕಲ್ಲಡಕ ಮಾದರಿಯಲ್ಲಿ ನೆಲ್ಯಾಡಿಯಲ್ಲಿ ಫ್ಲೈಓವರ್ ಆಗಲೇಬೇಕು. ಅಲ್ಲಿಯವರೆಗೆ ಶಾಂತಿಯುತ ಹೋರಾಟ ನಮ್ಮದು ಸರ್. ನೆಲ್ಯಾಡಿ ಕೌಕರಾಡಿಪೇಟೆ ಉಳಿಸಿ ಹೋರಾಟ ಸಮಿತಿಯ ವತಿಯಿಂದ ಬೃಹತ್ ಪ್ರತಿಭಟನೆಯ ಅಧ್ಯಕ್ಷರಾದಂತಹ ಎಕೆ ವರ್ಗೀಸರೇ, ಪದಾಧಿಕಾರಿಗಳೇ, ಸದಸ್ಯರೇ, ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರೇ, ಪದಾಧಿಕಾರಿಗಳೇ, ರಾಜಕೀಯ, ಶೈಕ್ಷಣಿಕ ಮತ್ತು ಸಾಮಾಜಿಕ ನೇತಾರರೇ, ಮಾಧ್ಯಮ ಮಿತ್ರರೇ ಮತ್ತು ಇವತ್ತಿನ ಕೇಂದ್ರ ಬಿಂದು ಇಲ್ಲಿ ಸೇರಿರುವಂತಹ ಎಲ್ಲ ನಾಗರಿಕ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಅಧ್ಯಕ್ಷರು ಮತ್ತು ಸದಸ್ಯರು, ನೆಲ್ಯಾಡಿ ಕೌಕರಾಡಿಪೇಟೆ ಉಳಿಸಿ ಹೋರಾಟ ಸಮಿತಿ ನೆಲ್ಯಾಡಿ. ಮಾನ್ಯರೇ, ವಿಷಯ ನೆಲ್ಯಾಡಿ ಕೌಕರಾಡಿ ಪಟ್ಟಣದಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಮೇಲು ಸೇತುವೆ ನಿರ್ಮಿಸಬೇಕೆಂದು ನಾಗರಿಕ ಒಕ್ಕಲಿನ ಒತ್ತಾಯ. ನೆಲ್ಯಾಡಿ ಕೌಕರಾಡಿಪೇಟೆ ನನ್ನ ವೈಭವ, ಚುರುಕಿನ ವ್ಯಾಪಾರ, ವಹಿವಾಟಿನ ಬೆಳವಣಿಗೆ ಎಲ್ಲವೂ ನಿಷ್ಕ್ರಿಯಗೊಂಡು ಪಾಳು ಬಿದ್ದಿದೆ. ಮುಂದೆಂದು ತಲೆ ಎತ್ತಲಾಗದ ಸ್ಥಿತಿಗೆ ಬಂದು ನಿಂತಿದೆ. ಇದಕ್ಕೆಲ್ಲ ಕಾರಣವಾದದ್ದು ರಾಷ್ಟ್ರೀಯ ಹೆದ್ದಾರಿಯ ನಿರ್ಮಾಣ ಹಂತದಲ್ಲಿ ಪೇಟೆಯ ಮಧ್ಯ ಹಾದು ಹೋಗುವಂತಹ ಎತ್ತರಿಸಲ್ಪಟ್ಟಂತಹ ರಸ್ತೆ
ಅದು ಒಂದು ಅಡ್ಡಗೋಡೆಯಾಗುತ್ತಿದ್ದು ನೆಲ್ಯಾಡಿ ಪೇಟೆಯನ್ನು ವಿಭಾಗ ಮಾಡಿ ಒಂದು ಬದಿಯವರಿಗೆ ಇನ್ನೊಂದು ಬದಿ ಕಾಣದಂತೆ ಮತ್ತು ದಾಟಲಿಕ್ಕಾಗದ ಅವಸ್ಥೆ ನಿರ್ಮಾಣವಾಗಿದೆ. ಕಿರಿದಾದ ಸರ್ವಿಸ್ ರಸ್ತೆ, ವಾಹನ ಸಂಚಾರ, ವಾಹನ ನಿಲುಗಡೆ, ಗ್ರಾಹಕರು, ನಾಗರಿಕರು, ವಿದ್ಯಾರ್ಥಿಗಳ ಚಲನವಲನಕ್ಕೆ ಅಸಾಧ್ಯವೂ ದುರ್ಗಡವೂ ಆಗಿದೆ. ಮಳೆ ಸುರಿದಾಗ ಎರಡು ಕಡೆ ಬೃಹತ್ ನೀರು ಹರಿಯುವ ತೋಡುಗಳಾಗಿ ಈ ಸರ್ವಿಸ್ ರಸ್ತೆ ಮಾರ್ಪಟ್ಟಿದೆ. ಸುತ್ತಮುತ್ತಲಿನ ಸುಮಾರು 100 ಗ್ರಾಮಗಳ ರೈತಾಪಿ ಜನ ತಾವು ಬೆಳೆಯುವ ರಬ್ಬರ್, ಅಡಿಕೆ, ತೆಂಗು, ತರಕಾರಿ, ಭತ್ತ, ಗೇರು ಬೀಜ, ಬಾಳೆಗೊನೆ ಇತ್ಯಾದಿ ಮಾರಾಟ ಮಾಡಲು ಈ ಪೇಟೆಗೆ ಬರಬೇಕು. ಬುಧವಾರದ ವಾರದ ಸಂತೆ ನೆಲ್ಯಾಡಿಯ ಜನತೆಯ ಜೀವಾಳ. ನೂರಾರು ವ್ಯಾಪಾರಿಗಳು ಹೊರ ಊರುಗಳಿಂದ ಆಗಮಿಸುತ್ತಾರೆ. ಸಾವಿರಾರು ಗ್ರಾಮಸ್ಥರು ಅಂದುಕೊಂಡುಕೊಳ್ಳುವ ತಮ್ಮ ವಹಿವಾಟಿಗಾಗಿ ಪೇಟೆಗೆ ಬರುವುದರಿಂದ ಬೃಹತ್ ಜಂಗುಳಿ ಇರುತ್ತದೆ ಮತ್ತು ವಾಹನ ದಟ್ಟಣೆ ಇರುವುದು ಸಹಜ. ಇಂತಹ ಪರಿಸ್ಥಿತಿಯಲ್ಲಿ ಪೇಟೆಯಲ್ಲಿ ಹಾದು ಹೋಗುವ ಎತ್ತರಿಸಿದ ರಸ್ತೆ, ಎಲಿವೇಟೆಡ್ ರೋಡ್ ಬದಲಿಗೆ ಕಾಂಕ್ರೀಟ್ ಮೇಲ್ಸೇತುವೆ, ಫ್ಲೈಓವರ್ ನಿರ್ಮಿಸಿದಲ್ಲಿ ಅಡಿಭಾಗದಲ್ಲಿ ವಾಹನ ನಿಲುಗಡೆ ಮತ್ತು ಜನರ ಓಡಾಟಕ್ಕೆ ಸಾಕಷ್ಟು ಸ್ಥಳಾವಕಾಶ ದೊರಕುತ್ತದೆ. ಪೇಟೆ ಅಭಿವೃದ್ಧಿ ಹೊಂದುತ್ತದೆ. ಅನೇಕ ಪ್ರಾಥಮಿಕ ಪ್ರೌಢಶಾಲೆಗಳು, 3 ಪದವಿ ಪೂರ್ವ ಕಾಲೇಜುಗಳು, 2 ಪದವಿ ಕಾಲೇಜುಗಳು, 1 ITI ಮುಂತಾದ ವಿದ್ಯಾಸಂಸ್ಥೆಗಳಿಗೆ ದಿನನಿತ್ಯ ಬಂದು ಹೋಗುವ ಸಾವಿರಾರು ವಿದ್ಯಾರ್ಥಿ ಸಮೂಹಕ್ಕೆ ಸುರಕ್ಷತೆ ದೊರೆಯುತ್ತದೆ. ರಾಷ್ಟ್ರೀಕೃತ ಬ್ಯಾಂಕ್ಗಳು, ಸಹಕಾರಿ ಬ್ಯಾಂಕ್ಗಳು, ಕೃಷಿ ಉತ್ಪನ್ನ ಸಹಕಾರಿ ಸಂಘಗಳು, ಸರ್ಕಾರಿ ಆಸ್ಪತ್ರೆ, ಖಾಸಗಿ ಆಸ್ಪತ್ರೆಗಳು, ಕ್ಲಿನಿಕ್ಗಳು, ಪೊಲೀಸ್ ಠಾಣೆ, ಗ್ರಾಮ ಪಂಚಾಯತ್ಗಳು, ಮೆಡಿಕಲ್ ಸ್ಟೋರ್ಗಳು, ಡಿಜಿಟಲ್ ತಂತ್ರಜ್ಞಾನ ಪೂರೈಕೆ ಕೇಂದ್ರಗಳು ಇವುಗಳ ಬಳಕೆಗೆ ಸುತ್ತಮುತ್ತಲಿನ ಹಳ್ಳಿಯ ಮಹಿಳೆಯರು, ಕೃಷಿಕರು, ಅವಿದ್ಯಾವಂತರು, ವೃದ್ಧ ಜನರು ನೆಲ್ಯಾಡಿ ಪೇಟೆಗೆ ಬರಲೇಬೇಕಾಗುತ್ತದೆ. 1 ಕಿಲೋಮೀಟರ್ ಉದ್ದದ ನೆಲ್ಯಾಡಿ ಪಟ್ಟಣವನ್ನು ಉಳಿಸಬೇಕಾಗಿದ್ದು ಊರವರ ಜವಾಬ್ದಾರಿ ಮತ್ತು ಹಕ್ಕಾಗಿದೆ. ಹೆದ್ದಾರಿ ನಿರ್ಮಾಣದ ಆರಂಭದಿಂದ ನಮ್ಮ ಬೇಡಿಕೆ ಮೇಲ್ಸೇತುವೆ, ಫ್ಲೈಓವರ್ ಆಗಿದೆ. ಆದರೆ ವಾಹನ ದಾಟುವ 2 ಸುರಂಗ ನಿರ್ಮಿಸಿ ಉಳಿದ ಭಾಗವನ್ನು ಮಣ್ಣು ತುಂಬಿಸಿ ಕಲ್ಲು ಕಟ್ಟಿ ಎತ್ತರಿಸಲ್ಪಟ್ಟ ರಸ್ತೆ ನಿರ್ಮಿಸಲು ಆರಂಭಿಸಿದಾಗ ನಮ್ಮ ಜಂಕಾಬಲವೇ ಬಿದ್ದು ಹೋಯಿತು. ಆದ್ದರಿಂದ ನಮ್ಮ ಊರಿನ ಅಭಿವೃದ್ಧಿಗಾಗಿ ಮತ್ತು ಮುಂದಿನ ಪೀಳಿಗೆಗಾಗಿ ನಮ್ಮನ್ನು ಅಪಹಾಸ್ಯ ಮಾಡಬಾರದು ಎನ್ನುವ ಆಶಯದೊಂದಿಗೆ ಮೇಲ್ಸೇತುವೆ ನಿರ್ಮಾಣದ ಹಕ್ಕೊತ್ತಾಯ ಮಂಡಿಸಲು ಮತ್ತು ಸಾಧಿಸಲು ಹೋರಾಟ ಸಮಿತಿ ರಚಿಸಿ ಕಾರ್ಯಪ್ರವೃತ್ತರಾಗಿದ್ದೇವೆ. 1 ಕಿಲೋಮೀಟರ್ ಉದ್ದದ ಕಲ್ಲಡಕ ಪೇಟೆಗೆ 3 ಕಿಲೋಮೀಟರ್ ಉದ್ದದ ಮೇಲ್ಸೇತುವೆ ನಿರ್ಮಾಣಗೊಳ್ಳುತ್ತಿರುವಂತೆ ನಮ್ಮೂರಿನ ಸೇತುವೆಗೆ ಅದರ ಅರ್ಧ ಖರ್ಚು ಸಹ ಮೀರಲಾರದು. ಒಂದು ವೇಳೆ ಹೆದ್ದಾರಿ ನಿರ್ಮಾಣ ಯೋಜನೆಯಲ್ಲಿ ನೆಲ್ಯಾಡಿ ಪೇಟೆಗೆ ಫ್ಲೈಓವರ್ ಇಲ್ಲವಾದಲ್ಲಿ ಪುನಃ ನಿರ್ಮಾಣ ಯೋಜನೆ ಸಿದ್ಧಪಡಿಸಿ ಕಾರ್ಯಗತ ಮಾಡಲು ಅವಕಾಶ ಕಲ್ಪಿಸಬೇಕಾಗಿ ಗೌರವಾನ್ವಿತ ಕೇಂದ್ರ ರಾಷ್ಟ್ರೀಯ ಹೆದ್ದಾರಿ ಮಂತ್ರಿಗಳಾದ ಶ್ರೀಮಾನ್ ನಿತಿನ್ ಗಡ್ಕರಿ ಅವರಿಗೆ ಮನವಿ ಸಲ್ಲಿಸಿದ್ದೇವೆ. ಗೌರವಾನ್ವಿತ ಸಂಸದರು, ವಿಧಾನಸಭಾ ಸದಸ್ಯರುಗಳು, ರಾಜ್ಯದ ಮಂತ್ರಿಗಳು, ಜಿಲ್ಲಾಧಿಕಾರಿಗಳು, ಯೋಜನಾ ನಿರ್ದೇಶಕರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜನಪ್ರತಿನಿಧಿಗಳು, ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮ ಮನವಿಯನ್ನು ನಾವು ಸಲ್ಲಿಸಿದ್ದೇವೆ. ನಮ್ಮ ನ್ಯಾಯಯುತವಾದ ಬೇಡಿಕೆ ಜವಾಬ್ದಾರಿಯುತವಾದ ಗೌರವಾನ್ವಿತ ಮಂತ್ರಿಗಳು, ಮಾನ್ಯ ಜನಪ್ರತಿನಿಧಿಗಳು, ಅಧಿಕಾರಿಗಳು ಸ್ಪಂದಿಸಬಹುದು ನಂಬಿದ್ದೇವೆ. ದಿನಾಂಕ 23/11/2023 ಗುರುವಾರ ರಂದು ಇವತ್ತು ಸಾರ್ವಜನಿಕ ಪ್ರತಿಭಟನೆ ನಡೆಸಿ ನಮ್ಮ ಹಕ್ಕೊತ್ತಾಯ ಮಾಡಲು ನಿರ್ಧರಿಸಿದ್ದೇವೆ. ಅದರಂತೆ ಇಂದು ಪೇಟೆಯ ವಹಿವಾಟು ಪೂರ್ಣಗೊಳಿಸಿ ಶಬ್ದಗೊಳಿಸಿ ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸುತ್ತಿದ್ದೇವೆ. ಧನ್ಯವಾದಗಳು. 23/11/2023 ಸ್ಥಳ ನೆಲ್ಯಾಡಿ. ಇತಿ ವಿಶ್ವಾಸಿ ಅಧ್ಯಕ್ಷರು ಕೌಕಾಡಿ ನೆಲ್ಯಾಡಿ ಹೋರಾಟ ಸಮಿತಿ ವತಿಯಿಂದ. In last 3 years, I have created more than 36 sources of income. It is my coaching business, it is my training business, it is my book writing. I am a TEDx speaker, YouTube channel, podcast, writing a book, having affiliate income. All those things right now are creating the multiple streams of income. How many sources of income you have right now? Understand, if you focus on only one source of income, automatically all the source of income will happen in your life. If you want to learn more about that one, how I have created 36 sources of income and how I can help you to create multiple streams of income in your life, become more visible, more credible and more profitable. If you learn all those 3 concepts, I am going to tell you that by 2025 you can live a life of financially free person. If you are right now committed to learn about that one, link has been given. Register for my 3 days workshop where you are going to learn how you can create a multiple streams of income. I'll see you there. ಈಗ ನಮ್ಮನ್ನು ಸೇರಿಕೊಂಡಿದ್ದಾರೆ ಮಾನ್ಯ ಈ ಒಂದು ಮನವಿಯನ್ನ ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ದೇವೆ. ನಮಗೆ ವಿಶ್ವಾಸ ಇದೆ ಈ ಒಂದು ಮನವಿ ರಾಜ್ಯ ಸರ್ಕಾರಕ್ಕೆ ಮುಟ್ಟಂತೆ, ಕೇಂದ್ರ ಸರ್ಕಾರಕ್ಕೆ ಮುಟ್ಟಂತೆ ನಮಗೆ ಬೇಕಾಗಿರ್ತಕ್ಕಂಥ ಫ್ಲೈಓವರ್ ನಿರ್ಮಾಣ ಆಗುತ್ತೆ ಅನ್ನುವಂಥ ವಿಶ್ವಾಸ ನಮಗಿದೆ. ಅದನ್ನು ಮಾಡಿಕೊಡ್ತಾರೆ ಅನ್ನುವ ಭರವಸೆ ಇದೆ. ಅದರ ಹಿಂದೆ ಈ ನೆಲ್ಯಾಡಿ ಕೌಕರಾಡಿ ಹೋರಾಟ ಸಮಿತಿ ನಿರಂತರವಾಗಿ ಕೆಲಸವನ್ನು ಮಾಡುತ್ತೆ ಅನ್ನುವ ವಿಶ್ವಾಸದೊಂದಿಗೆ
ದೊಡ್ಡ ಚಪ್ಪಾಳೆ ಬರಲಿ. ಈ ಮನವಿಯನ್ನ ಈ ಒಂದು ಫ್ಲೈಓವರ್ ನಿರ್ಮಾಣ ಆಗತ್ತೆ ಅನ್ನುವಂತ ದೃಢ ವಿಶ್ವಾಸ ನಮ್ಮದು. ಎಲ್ಲರಿಗೂ ನಮಸ್ಕಾರ. ಇವತ್ತು ನೆಲ್ಲಾಡಿ ಕೌಕ್ರಾಡಿ ಪಟ್ಟಣದಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 75ರ ಮೇಲು ಸೇತುವೆ ನಿಲ್ಲಿಸಬೇಕೆಂದು ನಾಗರಿಕರ ಈ ಒಂದು ಪ್ರತಿಭಟನೆ ಏನಿದೆ, ನನಗೀಗ ಮನವಿ ಬಂದಿದೆ. ನಮಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ನಿರ್ದೇಶನ ಬಂದಿತ್ತು ಈ ಒಂದು ಪ್ರತಿಭಟನೆಗೆ ಹೋಗಿ ಅದನ್ನು ಮನವಿ ತಗೊಳ್ಳೋದಕ್ಕೆ. ಇದ್ರ ಬಗ್ಗೆ ಈಗಾಗಲೇ ಮೊನ್ನೆ ಒಂದು ಮೀಟಿಂಗ್ ಆಗಿರೋದ್ರ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದೆ. ಈಗಾಗಲೇ ಈ ಒಂದು ತಮ್ಮ ಮನವಿ ಏನಿದೆ ಈಗಾಗಲೇ ಚರ್ಚೆ ಹಂತದಲ್ಲಿದೆ. ಮೊನ್ನೆ ಒಂದು ಇದ್ರ ಬಗ್ಗೆ ಮೀಟಿಂಗ್ ಕೂಡ ಆಗಿದೆ. ಈ ಒಂದು ಮನವಿನ ಸ್ವೀಕರಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಕಳಿಸ್ಕೊಳ್ಳೋದಕ್ಕೆ ನನಗೆ ಹೇಳಿದ್ದಾರೆ. ಅದರಿಂದ ಈ ಒಂದು ಮನವಿ ಸ್ವೀಕರಿಸಿದ್ದೇನೆ. ತಮ್ಮ ಏನು ಬೇಡಿಕೆ ಇದೆ ಅದನ್ನು ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಮತ್ತು ನಾನು ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ, ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ದೊಡ್ಡ ಚಪ್ಪಾಳೆ ಬರಬೇಕು. ನಮ್ಮ ಎಸಿ ಅವರು ಬಂದು ನಮಗೆ ಭರವಸೆಯ ಮಾತುಗಳನ್ನು ಆಡಿದ್ದಾರೆ. ಆಗತ್ತೆ, ನಾವೆಲ್ಲರೂ ಒಟ್ಟಿಗೆ ಸೇರಿದ್ರೆ ಈ ರೀತಿಯ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ. ಇವತ್ತು ಎಲ್ಲ ಪಕ್ಷದವರು, ಎಲ್ಲ ಜಾತಿ ಬಾಂಧವರು, ಎಲ್ಲ ಧರ್ಮದವರು ಒಟ್ಟಿಗೆ ಸೇರಿ ಈ ಒಂದು ಪ್ರತಿಭಟನೆಗೆ ಸಾಕ್ಷಿಯಾಗ್ತಾ ಇದ್ದಾವೆ. ಅದಕ್ಕೆ ಪ್ರತಿಫಲವು ಹಂತವಾಗಿ ನಮಗೆ ಸಿಗ್ತಾ ಇದೆ. ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಈಗ ಎಲ್ಲ ಶಿಕ್ಷಣ ಸಂಸ್ಥೆಗಳ ಪರವಾಗಿ ಬೇತನಿ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದಂತಹ ವರ್ಗೀಸ್ ಕೈಕನಾಡ್ಕನವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇಂಗ್ಲಿಷ್ ಶಿಕ್ಷಣ ಸುಮಾರು 38 ವರ್ಷಗಳ ಹಿಂದೆಯೇ ಈ ನೆಲ್ಯಾಡಿಯಲ್ಲಿ ಆರಂಭವಾಗಿತ್ತು. ಒಂದು ಕಾಲದಲ್ಲಿ ಶಿಕ್ಷಣ ಪಡೆಯುವುದೇ ಸವಾಲು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಇಂಗ್ಲಿಷ್ ಶಿಕ್ಷಣ ನಮ್ಮ ನೆಲ್ಯಾಡಿಯಲ್ಲಿ ಆರಂಭವಾದ್ದು ನಮಗೆಲ್ಲ ಹೆಮ್ಮೆ. ಅವರ ಮಾತಿಗಾಗಿ ಪ್ರೀತಿಯರೇ, ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಇದರ ಕಾಮಗಾರಿಯು ಪ್ರಗತಿಯಲ್ಲಿರುವ ಈ ಸಮಯದಲ್ಲಿ ನೆಲ್ಯಾಡಿ ಮತ್ತು ಕೌಕ್ರಾಡಿ ಗ್ರಾಮಗಳ ಉಳಿವು ಮತ್ತು ಅಸ್ತಿತ್ವ ನಮ್ಮ ಮುಂದೆ ಇರುವ ಮುಖ್ಯ ಪ್ರಶ್ನೆ. ಪ್ರತಿಯೊಂದು ಗ್ರಾಮಗಳ ಉದ್ಧಾರ ಆ ಗ್ರಾಮಗಳ ರಸ್ತೆ ಸಂಚಾರಗಳ ವ್ಯವಸ್ಥೆಗಳ ಮೇಲೆ ಅವಲಂಬಿಸಿದೆ. ಈ ನಿಟ್ಟಿನಲ್ಲಿ ನೆಲ್ಯಾಡಿ ಕೌಕ್ರಾಡಿ ಗ್ರಾಮದ ಜನತೆಯ ದೈನಂದಿನ ಓಡಾಟದಲ್ಲಿ ಉಂಟಾಗಿರುವ ತೊಂದರೆಗಳ ಬಗ್ಗೆ ನಾವೆಲ್ಲರೂ ಚಿಂತನೆ ಮಾಡಿ, ಚರ್ಚೆಗಳನ್ನು ಮಾಡಿ, ಹೊಸ ವಿಚಾರಗಳನ್ನು ತಿಳಿದುಕೊಂಡಿರುತ್ತೇವೆ. ಅಭಿವೃದ್ಧಿ ಹೊಂದುತ್ತಿರುವ ನೆಲ್ಯಾಡಿಯ ಮುಖ್ಯ ಅಡಿಪಾಯ ಶಿಕ್ಷಣ ಸಂಸ್ಥೆಗಳು. ಶಿಕ್ಷಣಕ್ಕೋಸ್ಕರ ವಿವಿಧ ಸ್ಥಳಗಳಿಂದ ಬಂದಂತಹ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಲ್ಲಿ ಒಂದು ವಿನಂತಿ, ಯಾರು ಕೂಡ ಹೋಗಬಾರ್ದು. ಮನವಿ ಸಲ್ಲಿಸಿ ಅವರಿಗೆ ಕೆಲಸದ ನಿಮಿತ್ತ ಅವರು ಬೇಗ ಹೋಗಿದ್ದಾರೆ. ನಾವೆಲ್ಲ ನಮ್ಮ ಬೇಡಿಕೆ ಈಡೇರಬೇಕು ಅಂತಾದ್ರೆ ಈ ಒಂದು ಪ್ರತಿಭಟನೆ ಕೊನೆಯ ಹಂತದವರೆಗೆ ಸಹಕರಿಸಬೇಕು. ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಮಾಡಿದೆ, ಬಾಯಾರಿಕೆಗೆ ಮಜ್ಜಿಗೆ ವ್ಯವಸ್ಥೆ ಮಾಡಿದೆ. ದಯವಿಟ್ಟು ನಮ್ಮ ನೆಲ್ಯಾಡಿಯ ಸಮಸ್ತ ನಾಗರಿಕ ಬಂಧುಗಳಲ್ಲಿ ವಿನಂತಿ, ಈ ಸಭೆಯ ಮುಕ್ತಾಯದ ಬಳಿಕ ನೀವು ತೆರಳಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ನಿಮ್ಮಲ್ಲಿ ನಾವು ಕೊಟ್ಟಿದ್ದು ಸುಮಾರು ಜನಕ್ಕೆ ಕೊಟ್ಟಿದ್ದೇವೆ ಮನವಿಯನ್ನ. ಇನ್ನು ಹಲವಾರು ಅಧಿಕಾರಿ ವರ್ಗದವರು ಬರ್ಲಿಕ್ಕಿದ್ದಾರೆ. ದಯವಿಟ್ಟು ನಮ್ಮೊಟ್ಟಿಗೆ ಸಹಕಾರವನ್ನು ಕೊಡಿ. ಶಿಕ್ಷಣಕ್ಕೋಸ್ಕರ ವಿವಿಧ ಸ್ಥಳಗಳಿಂದ ಸುಮಾರು 4,000ದಿಂದ 5,000 ಮಕ್ಕಳು ನಮ್ಮ ನೆಲ್ಯಾಡಿಗೆ ಬಂದು ಕಲಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯ ಸಮೀಪದಲ್ಲಿ ಹಲವಾರು ವಿದ್ಯಾಸಂಸ್ಥೆಗಳಿವೆ. ಶಾಲಾ ಕಾಲೇಜುಗಳ ಪಕ್ಕದಲ್ಲಿ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಹೆದ್ದಾರಿಯನ್ನು ದಾಟುವುದು ಈಗ ಬಹಳ ಕಷ್ಟಕರವಾಗಿದೆ. ಆದ್ದರಿಂದ ನಮ್ಮ ಮೊದಲ ಆದ್ಯತೆ
ಎಂಬಂತೆ ಶಾಲಾ ಕಾಲೇಜುಗಳ ಹತ್ತಿರ ರಾಷ್ಟ್ರೀಯ ಹೆದ್ದಾರಿಯನ್ನು ಮಕ್ಕಳಿಗೆ ದಾಟಲು ಬೇಕಾದ ಸೌಕರ್ಯವನ್ನು ಮಾಡಿಕೊಡಬೇಕಂತ ನಾನು ವಿನಂತಿಸುತ್ತೇನೆ. ಹಾಗೆ ನಮ್ಮ ಈ ನೆಲ್ಯಾಡಿ ಕೌಕರಾಡಿ ಪಂಚಾಯತ್ಗಳನ್ನ, ಈ ನಮ್ಮ ನೆಲ್ಯಾಡಿ ಪೇಟೆಯನ್ನ ನಾವು ರಕ್ಷಿಸಬೇಕು. ಇಲ್ಲಿ ನಮಗೆ ಯಾವುದೇ ವ್ಯತ್ಯಾಸ ಇಲ್ಲದೆ ಒಗ್ಗಟ್ಟಾಗಿ ನಿಂತುಕೊಂಡು ನಾವು ಹೋರಾಟ ಮಾಡಿದರೆ ನಮಗೆ ಇದನ್ನು ಸಕ್ಸಸ್ಫುಲ್ ಆಗಿ ಅದನ್ನ ನಮ್ಮ ಈ ಹಕ್ಕನ್ನು ನಮಗೆ ಸಾಧಿಸಬಹುದು. ಆದುದರಿಂದ ನೀವೆಲ್ಲರೂ ಇಲ್ಲಿ ಬಂದಿದ್ದೀರಿ. ನಿಮಗೆಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು. ಈ ಒಂದು ಹೋರಾಟಕ್ಕೆ ನಮ್ಮ ಎ.ಕೆ. ವರ್ಗೀಸರವರು ಪ್ರೆಸಿಡೆಂಟ್ ಆಗಿ, ಪ್ರಶಾಂತರವರು ಸೆಕ್ರೆಟರಿ ಆಗಿ ನಿಂತುಕೊಂಡು ಎಲ್ಲ ಸದಸ್ಯರು ಒಗ್ಗಟ್ಟಾಗಿ ನಿಂತುಕೊಂಡು ಈ ಹೋರಾಟ ಮಾಡಕ್ಕೆ ನಾವು ಒಂದು ಲೀಡರ್ಶಿಪ್ ಕೊಡ್ತಾ ಇದ್ದೇವೆ. ನೀವು ಸಹಕರಿಸಿದ್ದೀರಿ, ಇನ್ನೂ ಸಹಕರಿಸಿಕೊಂಡು ನಮಗೆ ಮುಂದುವರಿಯುವ. ಇದು ಇಲ್ಲಿ ನಿಲ್ಲಿಸಬಾರದು, ಇದೊಂದು ಜಸ್ಟ್ ಬಿಗಿನಿಂಗ್. ಟೀಮ್ ವರ್ಕ್ is very important. Together everyone can achieve more. Team work ಅದು ಒಂದು ಇಂಪಾರ್ಟೆಂಟ್ ಆದ ಒಂದು ವಿಷಯ. ಆದ್ದರಿಂದ ನಾವು ಎಲ್ಲ ಜಾತಿ ಮತ ಇಲ್ಲದೆ ರಾಜಕೀಯವನ್ನೆಲ್ಲ ಬಿಟ್ಟುಕೊಂಡು ಒಗ್ಗಟ್ಟಾಗಿ ನಮಗೆ ಇದಕ್ಕೆ ಬೇಕಾಗಿ ಹೋರಾಡುವ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಫಾದರ್. ಮುಂದೆ ಸದಾ ನಮ್ಮೊಂದಿಗೆ ಬೆನ್ನೆಲುಬಾಗಿ ನಿಂತವರು ಆಟೋ ಚಾಲಕ ಮಾಲಕರು. ಇದೀಗ ಆಟೋ ಚಾಲಕ ಮಾಲಕ ಸಂಘದ ಪರವಾಗಿ ರವಿಪ್ರಸಾದ್ ಗುತ್ತಿನ ಮನೆ ನಮ್ಮನ್ನುದ್ದೇಶಿಸಿ ಎರಡು ಮಾತನಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ನೆಲ್ಯಾಡಿ ಕೌಕರಾಡಿ ಪೇಟೆ ಉಳಿಸಿ ಹೋರಾಟ ಸಮಿತಿ ಈ ಒಂದು ಬೃಹತ್ ಪ್ರತಿಭಟನಾ ಸಭೆಯೊಂದು ನಡೀತಾ ಇದೆ. ಈ ಒಂದು ಸಭೆಯನ್ನು ಶುರು ಮಾಡಲಿಕ್ಕೆ ನಾವು ಒಂದು ಕಮಿಟಿಯನ್ನು ನಿರ್ಮಾಣ ಮಾಡಿದ್ವು. ಇದರಲ್ಲಿ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲ ಸದಸ್ಯರಿದ್ದಾರೆ. ಅವರಿಗೆ ವಂದಿಸುತ್ತಾ, ಎಲ್ಲ ಶಾಲಾ ಕಾಲೇಜುಗಳ ಮಕ್ಕಳು ಬಂದಿದ್ದಾರೆ, ಅವರಿಗೆ ವಂದಿಸುತ್ತಾ, ಎಲ್ಲ ಊರಿನ ನಾಡಿನ ಸಜ್ಜನ ನಾಗರಿಕ ಬಂಧುಗಳೆಲ್ಲರೂ ಆಗಮಿಸಿದ್ದೀರಿ. ತಮಗೆ ಈ ಒಂದು ಪೇಟೆಯ ಒಂದು ನಿಲುವಿಗೋಸ್ಕರ ತಾವೆಲ್ಲರೂ ಎತ್ತಿದ್ದೀರಿ. ನನಗೆ ಬಹಳ ಒಂದು ಸಂತೋಷವಾಗ್ತಿದೆ. ನಾವು ಮೊನ್ನೆ ಕಮಿಟಿಯಲ್ಲಿ ತೀರ್ಮಾನ ಮಾಡಿದಾಗೆ ಟೆಂಪೋ ಚಾಲಕ ಮಾಲಕರ ಸಂಘ, ರಿಕ್ಷಾ ಚಾಲಕ ಮಾಲಕರ ಸಂಘ ಹಾಗೂ ಜೀಪು ಚಾಲಕ ಮಾಲಕರ ಸಂಘದ ಪರವಾಗಿ ಒಂದು ಅನಿಸಿಕೆಗಳನ್ನು ಹೇಳಬೇಕಂತ ನನ್ನ ಹತ್ರ ಹೇಳಿದ್ದಾರೆ. ಅದೇ ಪ್ರಕಾರ ನಾನು ಇಲ್ಲಿ ಬಂದು ಒಂದು ಎರಡು ಅನಿಸಿಕೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕಂದ್ರೆ ನಾನು ಭಾಷಣ ಮಾಡಲಿಕ್ಕೆ ಬಂದದಲ್ಲ, ವಿವಿಧ ನಮ್ಮ ಸೈಂಟ್ ಜಾರ್ಜ್ನ ಗುರುಗಳು ಸವಿಸ್ತರವಾಗಿ ಈ ನೆಲ್ಯಾಡಿಯ ಪರಿಸ್ಥಿತಿಯ ಬಗ್ಗೆ, ನಾವು ಹುಟ್ಟುವ ಮೊದಲಿನ ಬಹುಶಃ ಪರಿಸ್ಥಿತಿಯನ್ನು ಕೂಡ ಅವರು ಹೇಳಿದ್ದಾರೆ. ಯಾಕಂದ್ರೆ ಅದು ಎಲ್ಲರಿಗೂ ಗೊತ್ತಿದ್ದಂತಹ ವಿಚಾರಗಳೇ. ನೆಲ್ಯಾಡಿಯಲ್ಲಿ ನಾನು ಸೈಂಟ್ ಜಾರ್ಜ್ ಅಲ್ಲಿ ಕಾಲೇಜ್ ಮುಗಿಸಿ ಪ್ರಪ್ರಥಮವಾಗಿ ನೆಲ್ಯಾಡಿಗೆ ರಿಕ್ಷಾ ತೆಗೆಯುವಾಗ 5 ರಿಕ್ಷಾಗಳಿದ್ದವು ನೆಲ್ಯಾಡಿಯಲ್ಲಿ. ತದನಂತರ ಒಂದು 10, 12 ಆಯ್ತು, 15 ಆಯ್ತು, 20 ಆಯ್ತು, 160, ಒಂದು 4-5 ಸಲ ನಾನು ಒಂದು 7 ಸಲ ಪ್ರೆಸಿಡೆಂಟ್ ಕೂಡ ಆಗಿದ್ದೇನೆ. ಈಗ ಕೂಡ ಪ್ರೆಸಿಡೆಂಟೇ ಆಗಿದ್ದೆ, ಅಧ್ಯಕ್ಷರೇ ಆಗಿದ್ದೇನೆ ಈಗ ಕೂಡ. ಆದ್ರೆ ಈಗ ನಮ್ಮಲ್ಲಿ ಒಂದು 160 ರಿಕ್ಷಾಗಳು ನಮ್ಮ ಈ ನೆಲ್ಯಾಡಿಯಲ್ಲಿ ಇದೆ. ಈ 160 ಕುಟುಂಬದ ನಿರ್ವಹಣೆ ಈ ನೆಲ್ಯಾಡಿ ಪೇಟೆಗೆ ಬಂದವರು ರಿಕ್ಷಾದಲ್ಲಿ ದುಡಿದು ಅವರ ದುಡಿಮೆ ಮಾಡಿ ಅವರ ಹೆಂಡತಿ ಮಕ್ಕಳನ್ನು, ತಂದೆ ತಾಯಿಗಳನ್ನು, ಅವರ ಕುಟುಂಬವನ್ನು ಸಾಕ್ತಿದ್ದಾರೆ. ಈಗ ಕಾಲಕ್ರಮೇಣ ಏನಾಗಿದೆ ಅಂತ ಹೇಳಿದ್ರೆ, ಈ ನೆಲ್ಯಾಡಿಯಲ್ಲಿ ಪೇಟೆ ಅಭಿವೃದ್ಧಿ ಆಗಬೇಕು, ನಮ್ಮ ರಾಷ್ಟ್ರ ಉದ್ಧಾರ ಆಗಬೇಕು ಅಂತ ಹೇಳಿಕೊಂಡು ನಮ್ಮ ನೆಲ್ಯಾಡಿಯಲ್ಲಿ ಒಂದು ಅಂಡರ್ ಪಾಸ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪ್ರಪ್ರಥಮವಾಗಿ ನಾವು 2 ಪಂಚಾಯತ್ಗಳಿಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದೆವು. ಒಂದು 2 ವರ್ಷ ಮೊದಲೇ ಮನವಿಯನ್ನು ಸಲ್ಲಿಸಿದ್ದೇವೆ ನಾವು. ಯಾಕೆಂದ್ರೆ ಕೆಲವರೆಲ್ಲ ಈಗ ಎಲ್ಲರೂ ಪ್ರಸ್ತಾಪ ಮಾಡಿದ್ದನ್ನೇ ನಾನು ನಿನ್ನೆ ಎನ್ಎನ್ಸಿಗೆ ಕೂಡ ಜೀಪಲ್ಲಿ ಹೋಗುವಾಗ ಹೇಳ್ತಿದ್ದೆ, ನೀವು ಇಷ್ಟವರೆಗೆ 1.5 ವರ್ಷ 2 ವರ್ಷದಲ್ಲಿ ಎಲ್ಲಿ ಹೋಗಿದ್ದೀರಿ ಅಂತೇಳಿ. ಇದು ಎಲ್ಲರ ತಪ್ಪು ಕೂಡ ಇದೆ ಇದರಲ್ಲಿ, ಎಲ್ಲ ನಮ್ಮ ಎಲ್ಲ ಊರಿನವರ ತಪ್ಪು ಕೂಡ ಇದರಲ್ಲಿ ಇದೆ ಅಂತ ನಾನು ಭಾವಿಸ್ತಿದ್ದೇನೆ. ಈಗ ನಮಗೆ ರಿಕ್ಷಾದವರಿಗೆ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ ಈ ನೆಲ್ಯಾಡಿಯಲ್ಲಿ. ಈ 160 ರಿಕ್ಷಾಗಳನ್ನು ನೆಲ್ಯಾಡಿಯಲ್ಲಿ ನಿಲ್ಲಬೇಕಿದ್ರೆ
ಈ ರಾಷ್ಟ್ರೀಯ ಹೆದ್ದಾರಿ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತುಂಬಾ ವಾಹನಗಳು, ಭಾರಿ ವಾಹನಗಳು, ಘನವಾಹನಗಳು ಇಲ್ಲಿ ಓಡಾಡ್ತಿದ್ದೇವೆ. ಈ ರಿಕ್ಷಾ ಪಾರ್ಕಿಂಗ್ ಮಾಡಲು ಸರಿಯಾದ ವ್ಯವಸ್ಥೆ ಇಲ್ಲ. ನಾನು ಒಂದು ಅಭಿನಂದನೆಗಳನ್ನ ಪೊಲೀಸ್ ಇಲಾಖೆಗೆ ಸಲ್ಲಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಪೊಲೀಸ್ನವರು ಒಮ್ಮೆ ನಮ್ಮನ್ನು ಜೋರು ಮಾಡಿ ಸ್ವಲ್ಪ ಸೈಡಿಗೆ ಅಂತೇಳಿ ಹೋಗ್ತಿದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇನೆ. ಯಾಕೆಂತ ಹೇಳಿದ್ರೆ ಅವರಿಗೆ ಕೂಡ ಮೇಲಿನಿಂದ ಒತ್ತಡಗಳು ಬರ್ತಿದೆ. ಎಲ್ಲೆಡೆಯಲ್ಲಿ ಬ್ಲಾಕ್ ಆಗ್ತದೆ ಅಂತೇಳಿ. ಬ್ಲಾಕ್ ಆಗ್ಲಿಕ್ಕೆ ನಮ್ಮಿಂದ ಮಾತ್ರ ಕಾರಣವಲ್ಲ, ಎಲ್ಲ ಈ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಪ್ರಥಮವಾಗಿ ಕಾರಣವಾಗಿದೆ. ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ, ನಮಗೆ ರಿಕ್ಷಾದವರಿಗೆ, ಜೀಪಿನವರಿಗೆ, ಟೆಂಪೋದವರಿಗೆ ಶಾಶ್ವತವಾದ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಅಂತ ನಾವು ಒಕ್ಕೊರಳ ಬೇಡಿಕೆಯನ್ನು ನೀಡುತ್ತಿದ್ದೇನೆ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಾನು ವಿದ್ಯಾಸಂಸ್ಥೆಯಲ್ಲಿ ಒಂದು ಬಸ್ ಚಾಲಕನಾಗಿ ಕೂಡ ಕೆಲಸವನ್ನು ಮಾಡ್ತಿದ್ದೇನೆ. ಒಂದು 7 ವಿದ್ಯಾಸಂಸ್ಥೆಗಳಲ್ಲಿ ಸಾಧಾರಣ ಒಂದು 13 ಬಸ್ಸುಗಳು ಈ ಕಡೆ ಆ ಕಡೆ ಓಡಾಟ ಮಾಡ್ತಿದ್ದೇವೆ. 13 ಬಸ್ ಓಡಾಟ ಮಾಡುವುದಂದ್ರೆ 26 ಟ್ರಿಪ್ ಆಗ್ತದೆ, ನೆನಪಿಟ್ಕೊಳ್ಳಿ. 13 ಬಸ್ ಅಂದ್ರೆ 26 ಟ್ರಿಪ್ಗಳು ಆ ಕಡೆ ಈ ಕಡೆ ಓಡಾಡಬೇಕು. ಆ ಸಣ್ಣ ಸಣ್ಣ ಪುಟ್ಟ ಮಕ್ಕಳನ್ನು ಹತ್ತಿಸ್ಬೇಕು, ಇಳಿಸ್ಬೇಕು, ಬರುವಾಗ ಸ್ವಲ್ಪ ಲೇಟ್ ಆಗ್ತದೆ. 1 ನಿಮಿಷ ವ್ಯತ್ಯಾಸ ಆದ್ರೂ ಕೂಡ ಈ ನೆಲ್ಲೆಡೆಯಲ್ಲಿ ಅಲ್ಲೋಲ ಕಾಲ ಆಗುವಂತ ವ್ಯವಸ್ಥೆಗಳು ತುಂಬಾ ಸಲ ನಾವು ಮತ್ತು ವರ್ತಕರ ಅಂಗಡಿಯವರು ಗಲಾಟೆ ಮಾಡಿಕೊಳ್ಳುವಂತ ವಿಷಯ ಆಗಿದೆ. ಗಲಾಟೆ ತುಂಬಾ ಸಲ, ಯಾಕಂದ್ರೆ ನಾವು ಒಂದೊಂದು ಡೈಲಿ ಯಾವ ನೋಡಿದ ಒಂಥರ ಹಿಂಸೆ ಪಡುವ ಪರಿಸ್ಥಿತಿ ಈ ನೆಲ್ಲೆಡೆಯಲ್ಲಿ ನಿರ್ಮಾಣವಾಗಿದೆ. ಆದ ಕಾರಣ ನಮಗೆ ಕೂಡ ಈ ಹೋರಾಟದಲ್ಲಿ ನಾವು ಭಾಗಿಯಾಗಿದ್ದೇವೆ. ನಮಗೆ ಕೂಡ ಒಂದು ಸರಿಯಾದ ವ್ಯವಸ್ಥಿತ ರೀತಿಯಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ನಾನು ಕಳಕಳಿಯ ವಿನಂತಿಯನ್ನು ಮಾಡಿಕೊಂಡು ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ, ಹಾಗೂ ಈ ಹೋರಾಟ ಇಲ್ಲಿಯೇ ನಿಲ್ಬಾರದು. ಯಾಕಂದ್ರೆ ಎಲ್ಲರ ಮನೆಯಲ್ಲಿ ಒಂದು 3-4 ವೆಹಿಕಲ್ಗಳಿದೆ. ಕೆಲವರಿಗೆ ಒಂದು ಇರ್ಬೋದು ದಾಯ ಬರಬಹುದು ಅಂತ ಹೇಳ್ಬೋದು. ಖಂಡಿತವಾಗಿ ಅಲ್ಲ, ಎಲ್ರಿಗೂ ವಾಹನ ಇರುವವರೆಗೆ ಪಾರ್ಕಿಂಗ್ ವ್ಯವಸ್ಥೆ ಬೇಕೇ ಬೇಕು. ಒಂದು ಅಂಗಡಿಯಿಂದ ಮತ್ತೊಂದು ಅಂಗಡಿಗೆ ಹೋಗ್ಬೇಕಿದ್ರೆ ಒಂದು ವೆಹಿಕಲ್ ನಿಲ್ಲಿಸ್ಲಿಕ್ಕೆ ವ್ಯವಸ್ಥೆ ಇಲ್ಲ. ನಿನ್ನೆ ಒಬ್ಬರು ಹೇಳುದು ಎಂಚ ಬರೋಣ ಮಾರೆ ರಿಕ್ಷಾದ ಉಂಟಿನಾಡ್ತಾರೆ ಎಂಗ್ಳಿಗೆ ಅಂಗಡಿ ಪೋರ ಆವಂದಿಚ್ಚಿದ್ದ ಅಪ್ಪ ಎಂಗ್ಳಿಗೆ ಆಲ ಮಲ್ಪ ಆವಂದಿಚ್ಚಿ. ಯಾಕೆಂದ್ರೆ ಅದೇ ವ್ಯವಸ್ಥೆ ಇಲ್ಲಿ ರಿಕ್ಷಾದವರನ್ನು ತೆಗಿಸ್ಲಿಕ್ಕಲ್ಲ, ಬಿಡ್ಲಿಕ್ಕಲ್ಲ, ಏನಲ್ಲ. ದಯವಿಟ್ಟು ನಮ್ಮ ಎಲ್ಲರದು ಟೆಂಪೋ, ಜೀಪು, ರಿಕ್ಷಾ ಚಾಲಕ ಮಾಲಕರ ಒಕ್ಕರಳ ಬೇಡಿಕೆ ಏನು ಅಂತ ಹೇಳಿದ್ರೆ, ನಮಗೆ ಒಂದು ಈ ನೆಲ್ಯಾಡಿಯಲ್ಲಿ ಸುಸಜ್ಜಿತವಾದ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಆಗಬೇಕು ಅಂತ ನಾನು ಈ ಮೂಲಕ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ತಮ್ಮ ಸ್ವಂತ ಅನುಭವದ ಮೂಲಕ ಅನುಭವವನ್ನು ಹಂಚಿಕೊಂಡಂತಹ ನಮ್ಮ ಹೋರಾಟ ಸಮಿತಿಯ ಸದಸ್ಯರು, ಅದೇ ರೀತಿ ಆಟೋ ಚಾಲಕ ಮಾಲಕರ ಸಂಘದ ಅಧ್ಯಕ್ಷರಾದ ರವಿಪ್ರಸಾದ್ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಈಗ ವರ್ತಕರ ಸಂಘದ ಕಾರ್ಯದರ್ಶಿಯಾಗಿ ಇಡೀ ವರ್ತಕರ ಅನುಭವಿಸಿದ ಕಷ್ಟಗಳ ಬಗ್ಗೆ 2 ಮಾತುಗಳನ್ನು ಹೇಳಲಿಕ್ಕಿದ್ದಾರೆ ಗಣೇಶ್ ರಶ್ಮಿ, ಕಾರ್ಯದರ್ಶಿಗಳು, ವರ್ತಕರ ಸಂಘ. ಎಲ್ಲರಿಗೂ ವಂದನೆಗಳು. ಎಕೆ ವರ್ಗೀಸ್ ಅವರು ಈ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡು ನಮ್ಮ ಕಟ್ಟಡ ಮಾಲಕರ ಸಂಘದ ಅಧ್ಯಕ್ಷರೂ ಆಗಿಕೊಂಡು, ನೆಲ್ಯಾಡಿಯ ಸುಸಜ್ಜಿತ ಕಟ್ಟಡದ ಮಾಲಕರೂ ಆಗಿಕೊಂಡು, ಈ ಒಂದು ರಾಜಕೀಯದ ಎಲ್ಲ ನೇತಾರರನ್ನು ಒಟ್ಟುಗೂಡಿಸಿಕೊಂಡು, ಜಾತಿ ಪಂಥದ ಭೇದ ಇಲ್ಲದೆ ಸಂಘ ಸಂಸ್ಥೆಗಳ ಸಹಕಾರದಿಂದ ಈ ಒಂದು ನಮ್ಮ ಪ್ರತಿಭಟನೆಯನ್ನು ಬಹಳ ಅಚ್ಚುಕಟ್ಟಾಗಿ ಸುಂದರವಾಗಿ ನಡೆಸಿಕೊಂಡಿದ್ದಾರೆ. ಅವರಿಗೆ ಪ್ರಥಮವಾಗಿ ನಾನು ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಎಲ್ಲ ಸಂಘ ಸಂಸ್ಥೆಗಳ ಜೊತೆಗೂಡಿ ನಮ್ಮ ವರ್ತಕ ಸಂಘದವರು ಬೆಳಿಗ್ಗೆಯಿಂದಲೇ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ಈ ಸಹಕಾರ ಇನ್ನು ಮುಂದೆಯೂ ಈ ಫ್ಲೈಓವರ್ ಆಗುವವರೆಗೆ ಸಂಪೂರ್ಣ ಸಹಕಾರವನ್ನು ನೀಡಿ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ನಮ್ಮ ನೆಲ್ಯಾಡಿಗೆ ಕಲ್ಲಡ್ಕದ ಮಾದರಿಯ ಫ್ಲೈಓವರ್ ಆಗಬೇಕು ಎನ್ನುವ ಪ್ರತಿಭಟನೆಗೆ ನೀವು ಸಂಪೂರ್ಣ ಸಹಕಾರವನ್ನು ಕೊಡಬೇಕು. ಹಾಗೆಯೇ AC ಅವರು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ನಮಗೆ ಸ್ಪಂದನೆಯನ್ನು ನೀಡಿದ್ದಾರೆ. 2 ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ತಂದಿಟ್ಟಿದ್ದಾರೆ ನೆಲ್ಯಾಡಿ ಕೌಕ್ರಾಡಿ ಪೇಟೆಯ ವರ್ತಕರ ನಡುವೆ ಗೋಡೆ ಆಗಿದೆ, ಇದು ಎಲ್ಲ ವ್ಯವಹಾರಕ್ಕೆ ತಡೆಗೋಡೆ. ನೋಡುವಾಗ ಬೇಸರವಾಗುತ್ತದೆ ಆಟೋ ರಿಕ್ಷಾದವರ ಪರಿಸ್ಥಿತಿ. ಆದರೂ ಅವರು ಬಂದು ಸಂತೈಸುತ್ತಾರೆ ಕಂಡು ನಮ್ಮ ವರ್ತಕರ ಸ್ಥಿತಿ. ಗ್ರಾಹಕರು ಅಂಗಡಿಗೆ ಬರಲು ಪಡುತ್ತಿದ್ದಾರೆ ಹರ ಸಾಹಸ, ಹೋಗುತ್ತಿದ್ದಾರೆ ಪಕ್ಕದ ಊರಿಗೆ ಬಿಟ್ಟು ನೆಲ್ಯಾಡಿಯ ಸಹವಾಸ.
ರಸ್ತೆಯ ಬದಿಯಲ್ಲಿ ಇಲ್ಲ ವಾಹನ ನಿಲುಗಡೆಗೆ ಅವಕಾಶ, ಬಿದ್ದಿದೆ ವ್ಯಾಪಾರಸ್ಥರ ತಲೆಯ ಮೇಲೆ ಆಕಾಶ, ಆಗುತ್ತಿದೆ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ, ನೀಗಬಹುದು ಈ ತೊಂದರೆ, ಕಲ್ಲಡ್ಕ ಮಾದರಿಯ ಪಿಲ್ಲರ್ ಇಲ್ಲಿಗೆ ಬಂದರೆ ಅವಕಾಶಕ್ಕೆ ಬಂದರೆ. ಧನ್ಯವಾದಗಳು ಸರ್. ವಿವಿಧ ಧರ್ಮ ಕೇಂದ್ರಗಳ ಧರ್ಮ ಗುರುಗಳು ಆಗಮಿಸ್ತಾರೆ. ಸರ್, ನಿಮ್ಮನ್ನು ಗಮನಿಸಿಕೊಂಡು ನಿಮ್ಮ ಸಹಕಾರವನ್ನು ಬೇಡುತ್ತಾ ಈಗ ಪ್ರತಿಷ್ಠ ಗ್ರಾಮ ಪಂಚಾಯಿತಿ ನೆಲ್ಯಾಡಿ ಇದರ ಅಧ್ಯಕ್ಷರಾಗಿ ನಮ್ಮ ಹೋರಾಟ ಸಮಿತಿಯ ಸದಸ್ಯರಾಗಿ ನೆಲ್ಯಾಡಿಯ ಚಿತ್ರಣವನ್ನು ನಮ್ಮ ಮುಂದೆ ಇಡಲಿದ್ದಾರೆ ಅಧ್ಯಕ್ಷರು ಸಲಾಂ ಬಿಲಾಲ್. ನೆಲ್ಯಾಡಿ ಕೌಕರಾಡಿ ಪೇಟೆ ಉಳಿಸಿ ಬೃಹತ್ ಪಟ್ಟಿಬೇಟೆ ಕಾರ್ಯಕ್ರಮದ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಹಾಗೂ ಇಲ್ಲಿ ನಡೆದಿರುವಂತಹ ಎಲ್ಲ ನನ್ನ ಬಂಧುಗಳೇ, ನೆಲ್ಯಾಡಿ ಕೌಕರಾಡಿ ಪೇಟೆಯ ಬಗ್ಗೆ ಎಷ್ಟು ಕಾಳಜಿ ಉಂಟು ಎಂದರೆ ಇಲ್ಲಿ ನೆರೆದಿರುವ ಜನ ಸಾಮೂಹವೇ ಸಾಕ್ಷಿ. ಏಕೆಂದರೆ ನೆಲ್ಯಾಡಿ ಪೇಟೆ ಬೆಂಗಳೂರು ಮಂಗಳೂರು ನಡುವೆ ಇರುವ ಒಂದು ಕೊಂಡಿ. ಈ ಕೊಂಡಿ ನಮ್ಮಿಂದ ತಪ್ಪಿದರೆ ಎಲ್ಲವೂ ನಮ್ಮಿಂದ ತಪ್ಪಿದಂತಹ ಅನಾಹುತ ಎಂದು ಎಲ್ಲರ ಅಭಿಪ್ರಾಯ. ಇದಕ್ಕೋಸ್ಕರ ಎಲ್ಲರೂ ಬಂದು ಸೇರಿದ್ದೇವೆ. ಇಲ್ಲಿನ ಜನತೆಗೆ 4 ಮಾರ್ಗ ಆಗುವ ಬಗ್ಗೆ ಮೊದಲಿಗೆ ಒಳ್ಳೆಯ ಅಭಿಪ್ರಾಯ ಇತ್ತು. ಏಕೆಂದರೆ ರಸ್ತೆ ಅಗಲೀಕರಣದಿಂದ ನಮ್ಮ ಪೇಟೆಯು ಇನ್ನೂ ಕೂಡ ಅಭಿವೃದ್ಧಿ ಆಗುತ್ತೆ ಎಂದು. ಆದರೆ ಈ ಕನಸು ವ್ಯರ್ಥವಾಯಿತು. ರಸ್ತೆಯ ಮಧ್ಯದಿಂದ ತಡೆಗೋಡೆ ನಿರ್ಮಿಸಿ ನೆಲ್ಯಾಡಿ ಪೇಟೆಯನ್ನು 2 ವಿಭಜನೆಯಾಗಿ ಮಾರ್ಪಾಡು ಮಾಡಿ ಜನಸಾಮಾನ್ಯರಿಗೆ ತೊಂದರೆಯನ್ನು ಉಂಟು ಮಾಡಿತು. ತನ್ನ ಡ್ರೈವರ್ ವೃತ್ತಿಯಿಂದ ಕುಟುಂಬವನ್ನು ನಡೆಸುತ್ತಿರುವ ರಿಕ್ಷಾ ಹಾಗೂ ಜೀಪಿನವರು ಈ ತಡೆಗೋಡೆ ಪರಿಸ್ಥಿತಿಯಿಂದ ಪರದಾಡುವ ಪರಿಸ್ಥಿತಿ ಎದುರಾಯಿತು. ನಮ್ಮ ಸುತ್ತಮುತ್ತಲಿನ ಹಲವು ಹಳ್ಳಿ ಪ್ರದೇಶಗಳಿವೆ. ಬೆಳೆದ ವಸ್ತುಗಳನ್ನು ಮಾರಾಟ ಮಾಡಲು ಬುಧವಾರ ಸಂತೆಗೆ ಹೆಚ್ಚು ಸಂಖ್ಯೆಯಲ್ಲಿ ಆಗಮಿಸಿರುವಾಗ ಅಪಘಾತಗಳು ಸಂಖ್ಯೆ ಹೆಚ್ಚಾಗಲು ಈ ತಡೆಗೋಡೆ ಕಾರಣವಾಗಿದೆ. ನೆಲ್ಯಾಡಿ ಪೇಟೆ ವಿಭಜನೆಯಿಂದ ಎಲ್ಲ ವ್ಯಾಪಾರ ಕುಂಠಿತವಾಗಿ ಮುಂದಿನ ದಿನಗಳಲ್ಲಿ ಜನರ ವಸತಿ ಇಲ್ಲದಂತಾಗಬಹುದು. ಈ ಪರಿಸ್ಥಿತಿ ನಿರ್ಮಾಣವಾಗುವ ಮೊದಲು ಮಾನ್ಯ ಸಂಸದರು, MLAಗಳು, ರಾಜ್ಯ ಮತ್ತು ಕೇಂದ್ರ ಮಂತ್ರಿಗಳು ಹಾಗೂ ಅಧಿಕಾರಿ ವರ್ಗದವರಿಗೆ ನನ್ನ ಒಂದು ವಿನಂತಿ. ನೆಲ್ಯಾಡಿ ಪೇಟೆಯ ಭವಿಷ್ಯದ ಅಭಿವೃದ್ಧಿಗೆ ಮಾರಕ ಆಗಿರುವ ರಸ್ತೆ ಕಾಮಗಾರಿಯನ್ನು ಮರುಪರಿಸಿ ತಡೆಗೋಡೆ ಬದಲು ಫ್ಲೈಓವರ್ ನಿರ್ಮಿಸಿಕೊಳ್ಳಬೇಕಾಗಿ ನೆಲ್ಯಾಡಿಯ ಜನತೆ ಪರವಾಗಿ ಹಾಗೂ ನೆಲ್ಯಾಡಿಯ ಗ್ರಾಮ ಪಂಚಾಯತ್ ಪರವಾಗಿ ವಂದಿಸುತ್ತಾ ನನ್ನ 2 ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಅಧ್ಯಕ್ಷರೇ. ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಸ್ವೀಕರಿಸಿ. ಕಾರ್ಯಕ್ರಮ ಮುಗಿದ ಮೇಲೆ ಇನ್ನು ಕೆಲವರು ಬರಲಿಕ್ಕಿದ್ದಾರೆ ಅಧಿಕಾರಿ ವರ್ಗದವರು. ಅವರಿಗೆ ಮನವಿ ಇದ್ದೇವೆ. ದಯವಿಟ್ಟು ಎಲ್ಲರೂ ಆಸೀನರಾಗಿ ಕಾರ್ಯಕ್ರಮ ಮುಗಿಯುವವರೆಗೆ ತಮ್ಮೊಂದಿಗೆ ಕೈ ಜೋಡಿಸಬೇಕಾಗಿ ವಿನಂತಿಸುತ್ತಾ ಮುಂದೆ ಹಲವು ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ನೆಲ್ಯಾಡಿಯ ಹಿರಿಯ ವೈದ್ಯಾಧಿಕಾರಿ, ಜಾದುಗಾರ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರೂ ಆದಂತ ಡಾಕ್ಟರ್ ಸದಾನಂದ ಕುಂದರ್ ತಮ್ಮನ್ನು ಉದ್ದೇಶಿಸಿ 2 ಸ್ಫೂರ್ತಿದಾಯಕ ಮಾತುಗಳನ್ನಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ನೆಲ್ಯಾಡಿ ಕೌಕರಾಡಿ ಪೇಟೆ ಉಳಿಸಿ ಹೋರಾಟ ಸಮಿತಿಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ವರ್ತಕ ಸಂಘದ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಎಲ್ಲ ಶಾಲಾ ಕಾಲೇಜುಗಳ ಮುಖ್ಯಸ್ಥರೇ ಹಾಗೂ ಸದಸ್ಯರೇ ಹಾಗೂ ಎಲ್ಲ ದೇವಸ್ಥಾನ ದೈವಸ್ಥಾನ ಹಾಗೂ ಪ್ರಾರ್ಥನಾ ಮಂದಿರಗಳ ಮುಖ್ಯಸ್ಥರೇ, ನೆಲ್ಯಾಡಿ ಹಾಗೂ ಕೌಕರಾಡಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರೇ ಹಾಗೂ ಸದಸ್ಯರೇ, ಎಲ್ಲ ಪಕ್ಷಗಳ ರಾಜಕೀಯ ಮುಖಂಡರೇ ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಮುಖ್ಯಸ್ಥರೇ, ಬಂಧುಗಳೇ, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳೇ,
ಇಲ್ಲಿ ನಮ್ಮ ಊರಿನ ಹಿತದೃಷ್ಟಿಯಿಂದ ಸೇರಿದಂತ ಈ ಊರಿನ ಎಲ್ಲ ಸಹೃದಯ ಬಂಧುಗಳೇ, ಈಗಾಗಲೇ ಹೇಳಿದಂತೆ ನೆಲ್ಯಾಡಿಪೇಟೆ 45 ವರ್ಷಗಳ ಹಿಂದೆ ಮುಳಿ ಹುಲ್ಲಿನ ಕಟ್ಟಡ ಇದ್ದಾಗ ನಾನು ಬಂದು ನೋಡ್ತಾ ಇದ್ದವ. ಅಂದಿನಿಂದ ಇಂದಿನ ತನಕ ನೆಲ್ಯಾಡಿ ಗೌಕ್ರಾಡಿ ಭೇಟಿಯ ಬೆಳವಣಿಗೆಯನ್ನು ಕಂಡವ. ಅಂದು ಚಿಕ್ಕ ಒಂದು ಊರಾಗಿದ್ದು, ಸಣ್ಣ ರಸ್ತೆ, ಹೆದ್ದಾರಿ ಅಂದ್ರೆ ದೊಡ್ಡ ಹೆದ್ದಾರಿ ಆಗಿರಲಿಲ್ಲ ಇದ್ದು, ಕ್ಷಿಪ್ರ ಗತಿಯಲ್ಲಿ ಈ ಊರು ಬೆಳವಣಿಗೆ ಹೋಗ್ತಾ ಬಂತು. ಇಲ್ಲಿ ಶಾಲಾ ಕಾಲೇಜುಗಳಾಯಿತು, ಅನೇಕ ದೇವಸ್ಥಾನಗಳು, ಮಂದಿರಗಳು ಪುನರ್ ರಚಿಸಲ್ಪಟ್ಟು ಅಥವಾ ಉದ್ಧಾರ ಜೀರ್ಣೋದ್ಧಾರ ಆಯಿತು. ಹಾಗೆ ಸಣ್ಣ ಕಟ್ಟಡಗಳಿದ್ದದ್ದು ಇಲ್ಲಿ ಬೃಹತ್ ಆಕಾರದ ಅತ್ಯುತ್ತಮ ಸೌಕರ್ಯವನ್ನು ಹೊಂದಿರುವಂತಹ ಕಟ್ಟಡಗಳಾಯಿತು. ಎಲ್ಲ ತರದ ವ್ಯಾಪಾರಗಳು ಇಲ್ಲಿ ನಡೆಯಲಿಕ್ಕೆ ಶುರುವಾಯಿತು. ಎಲ್ಲ ತರದ ವಸ್ತುಗಳು ಕೂಡ ನೆಲ್ಯಾಡಿಪೇಟೆಯಲ್ಲಿ ದೊರೆಯುವಂತಾಯಿತು. ಆಸ್ಪತ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆಯಿತು. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ನಮ್ಮ ಊರು ಬೆಳೀತಾ ಬರುವುದು ನಮಗೆ ಬಹಳ ಸಂತೋಷ ಆಯಿತು. ಅದರ ಜೊತೆಯಲ್ಲಿ ನಾವು ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆಗ್ತದೆ. ನಮ್ಮ ಒಂದು ಪೇಟೆ ಏನಿದೆ ಅದು ಇನ್ನೂ ಸುಂದರವಾಗಿ ರೂಪುಗೊಳ್ಳುತ್ತದೆ. ಇಲ್ಲಿ ಅನೇಕ ಊರುಗಳಿಂದ ಇಲ್ಲಿ ಜನಸಂಚಾರ ಇನ್ನೂ ಹೆಚ್ಚುತ್ತದೆ. ನಮ್ಮ ಆಸುಪಾಸಿನವರು ಇನ್ನು ಹೆಚ್ಚು ಬಂದು ಇಲ್ಲಿ ಪೇಟೆ ಹಾಗೂ ಇಲ್ಲಿನ ಊರಿಗೆ ಒಳ್ಳೆಯ ರೀತಿಯ ಭವಿಷ್ಯ ಇದೆ ಎಂಬುದನ್ನು ನಾವು ಕಂಡುಕೊಂಡಿದ್ದೇವೆ. ಆದರೆ ಇತ್ತೀಚೆಗೆ ನಡೆಯುವಂತಹ ಈ ಕಾಮಗಾರಿ, ರಸ್ತೆ ಕಾಮಗಾರಿಯನ್ನು ಕಂಡಾಗ, ಇದರ ಅನುಭವವನ್ನು ಪಡೆದಾಗ, ಇದರಿಂದಾಗುವ ತೊಂದರೆಗಳನ್ನು ಕಂಡಾಗ ನಮ್ಮ ಊರಿಗೆ ಗ್ರಹಣ ಹಿಡಿದಿದೆ ಅಂತ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಒಂದು ರಸ್ತೆ ಕಾಮಗಾರಿ ಆರಂಭ ಆದಮೇಲೆ ಜನ ಓಡಾಟ ಕಷ್ಟ ಆಗ್ತಾ ಇದೆ, ವಾಹನಗಳ ಓಡಾಟ ಕಷ್ಟ ಆಗ್ತದೆ. ಕಟ್ಟಡ ನಮ್ಮ ವಾಹನ ಮಾಲಕ ಚಾಲಕ ಸಂಘದವರು ಈಗಾಗಲೇ ಹೇಳಿದರು, ಅವರ ಒಂದು ಪರಿಸ್ಥಿತಿ ನಾವು ಕಾಣ್ತಾ ಇದ್ದೇವೆ. ಅವರು ಪರದಾಡ್ತಿದ್ದಾರೆ. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಶಾಲಾ ಕಾಲೇಜಿಗೆ ಹೋಗುವ ಮಕ್ಕಳು ಪರದಾಡ್ತಿದ್ದಾರೆ. ಆಸ್ಪತ್ರೆಗೆ ಹೋಗುವಂತ ಏನು ರೋಗಿಗಳಿಗೆ ಕಷ್ಟ ಆಗ್ತಾ ಇದೆ, ಔಷಧಿಗಳಿಗೆ ಬರುವವರಿಗೆ ಕಷ್ಟ ಆಗ್ತಾ ಇದೆ. ಎಲ್ಲ ರೀತಿಯ ತೊಂದರೆಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ಈ ಪೇಟೆ ಎಂಬುದು ನಮ್ಮ ಒಂದು ಊರಿಗೆ ಒಂದು ಕಿರೀಟ ಇದ್ದಂತೆ. ಯಾಕೆಂದ್ರೆ ಎಲ್ಲ ಹೋದಾಗ ಆಸುಪಾಸಿನವರು ಬೇರೆ ಬೇರೆ ಊರಿನವರು ಕಂಡಾಗ ನೆಲ್ಯಾಡಿಗೆ ಒಂದು ವಿಶೇಷವಾದ ಸ್ಥಾನಮಾನ ಇತ್ತು. ಎಲ್ಲರೂ ಕೂಡ ನೆಲ್ಯಾಡಿ ಅಂತ ಹೇಳುವಾಗ ಗುರುತಿಸಿಕೊಡ್ತಾ ಇದ್ರು. ಇಲ್ಲಿಯ ಊಟ ತಿಂಡಿಗಾಗಿ ಆಗಲಿ ಅಥವಾ ಇನ್ನಿತರ ಅನೇಕ ಸೌಕರ್ಯಗಳಿಗಾಗಿ ಇಲ್ಲಿ ಅವರು ಪ್ರಶಂಸೆ ಮಾಡ್ತಾ ಇದ್ರು. ಆದರೆ ಇತ್ತೀಚೆಗೆ ಈ ಬೆಳವಣಿಗೆಯಿಂದ ಎಲ್ಲ ರೀತಿಯ ತೊಂದರೆಗಳು ಇನ್ನು ನಾವು ಅನುಭವಿಸ್ತಾ ಇದ್ದೇವೆ. ಪೇಟೆ ನಮ್ಮ ಶರೀರದಲ್ಲಿ ಏನು ಹೃದಯ ಇದೆ, ನಮ್ಮ ಹೃದಯ ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ ಆ ರೀತಿ ಕೆಲಸ ಮಾಡ್ತದೆ. ನಮ್ಮ ಹೃದಯ ಬರುವಂತ ಶರೀರ ಎಲ್ಲ ರಕ್ತವನ್ನು ಇಲ್ಲಿಗೆ ಹೃದಯಕ್ಕೆ ಬರ್ತದೆ, ಅಲ್ಲಿಂದ ಪಂಪ್ ಮಾಡಿ ಎಲ್ಲ ಕಡೆಗೂ ದೇಹಕ್ಕೆ ಕಳಿಸುತ್ತದೆ. ಹಾಗೆ ದೇಹದಲ್ಲಿ ಬಂದಂತ ರಕ್ತ ಪುನಃ ಶ್ವಾಸಕೋಶ ಹೋಗಿ ಅಲ್ಲಿ ಶುದ್ಧಿಗೊಂಡು ಪುನಃ ಹೃದಯಕ್ಕೆ ಬಂದು ಆ ಮೂಲಕ ಅದು ಎಲ್ಲ ಶರೀರ ಕಳಿಸ್ತದೆ. ಅದೇ ರೀತಿ ಪೇಟೆ ಎಂಬುದು ಇಲ್ಲಿ ನಾವು ಬೆಳೆದಂತಹ ಎಲ್ಲ ಕೃಷಿ ಉತ್ಪನ್ನಗಳೇನಿದೆ ಅದನ್ನು ಪೇಟೆಗೆ ತರುವಂಥದ್ದು, ಅಲ್ಲಿ ವಿಕ್ರಯಿಸುವಂಥದ್ದು, ಅಲ್ಲಿಂದ ಪೇಟೆಯಿಂದ ಬರುವಂತ ಬೇಕಾದಂತ ನಾವು ಸಾಮಗ್ರಿಯನ್ನು ಪಡೆಯುವಂಥದ್ದು ಇದು ಅನಿವಾರ್ಯ. ನಮ್ಮ ಈ ಒಂದು ಕೆಲಸ ಕಾರ್ಯಗಳಿಗೆ ಇನ್ನು ನಿರಂತರ ತೊಂದರೆ ಆಗ್ತಿದೆ. ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಇನ್ನು ನಾವು ಕಷ್ಟಪಡ್ತಾ ಇದ್ದೇವೆ. ನಾವು ಎಲ್ಲೇ ಯಾವುದೇ ಒಂದು ಮೀಟಿಂಗ್ ಆಗಲಿ ಅಥವಾ ಇನ್ನಿತರ ಒಂದು ವಸ್ತುಗಳನ್ನು ತಗೊಳ್ಳೋಕ್ಕಾಗಲಿ ಪಾರ್ಕಿಂಗ್ ಮಾಡಲಿಕ್ಕಾಗಿ ಎಲ್ಲಿಯೇ ನಿಂತು ಎಲ್ಲಿಯೇ ನಡೆದು ಮಾಡಬೇಕಂತ ಪರಿಸ್ಥಿತಿ ಬರ್ತಾ ಇದೆ. ಹಾಗೆ ಈಗಾಗಲೇ ಹೇಳಿದಂತೆ ಅನೇಕರು ನಮ್ಮ ಈ ಊರಿನ ವ್ಯವಹಾರ ಬೇಡ ಅಂತ ಹೇಳಿ ಬೇರೆ ಕಡೆಗೆ ಹೋಗಿ ವ್ಯವಹಾರ ಮಾಡುವಂತಹ ಪರಿಸ್ಥಿತಿ ಇದು ಆಗಿದೆ. ಆ ಒಟ್ಟಿನಲ್ಲಿ ನಮ್ಮ ಊರಿಗೆ ಒಂದು ಈ ರೀತಿಯ ಏನು ತಡೆಗೋಡೆಯ ಫ್ಲೈಓವರ್ ನಿಂದಾಗಿ ಇಲ್ಲಿಯ ಅಭಿವೃದ್ಧಿಗೆ ಒಂದು ಕೊಡಲಿ ಏಟು ಬಿದ್ದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಲ್ಲ. ಇದನ್ನು ಹೀಗೆ ಬಿಟ್ಟರೆ ಖಂಡಿತವಾಗಿ ಮುಂದೆ ನಮ್ಮ ಭವಿಷ್ಯದಲ್ಲಿ ಬಹಳಷ್ಟು ಸಂಕಷ್ಟಗಳನ್ನು ಎದುರಿಸಬೇಕಾಗ್ತದೆ. ಯಾಕಂದ್ರೆ ಈಗ ಇಷ್ಟ ಆಗಿದೆ, ಇನ್ನು ಮುಂದೆ ಎಲ್ಲ ತಡೆಗೋಡೆ ಆದ್ಮೇಲೆ ಇದು ಆಚೆಯವರು ಈಚೆಯವರು ಈಚೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಈ ಊರಿಗೆ ಯಾರು ಬರುವುದಿಲ್ಲ, ಇದ್ದವರಿಗೂ ಇಲ್ಲಿ ಸರಿಯಾಗಿ ಓಡಾಟ ಆಗುವುದಿಲ್ಲ. ಹಾಗೆ ಎಲ್ಲೆಲ್ಲಿಂದ ರಾತ್ರಿ ಹೊತ್ತಿನಲ್ಲಿ ಬರ್ತಾರೆ, ಇಲ್ಲಿ ಬೆಂಗಳೂರು ಬೇರೆ ಬೇರೆ ಕಡೆಯಿಂದ ರಾತ್ರಿ ಬಂದು ಇಲ್ಲಿಂದ ನಡ್ಕೊಂಡು ಹೋಗುವಂತ ಪರಿಸ್ಥಿತಿ ರಾತ್ರಿ ಇರ್ತದೆ. ಅಂತ ಪರಿಸ್ಥಿತಿಯಲ್ಲಿ ನಡ್ಕೊಂಡು ಹೋಗುದು ಕೂಡ ಕಷ್ಟ ಆಗ್ಬೋದು. ಯಾಕಂದ್ರೆ ಆಚೆ ಇಕ್ಕಟ್ಟು, ಆಚೆ ಯಾರು ಕಾಣುವುದಿಲ್ಲ, ಈಚೆ ಯಾರು ಕಾಣುವುದಿಲ್ಲ. ಏನಾದ್ರೂ ಅಪಘಾತಗಳಾಗುವಂತ ತೊಂದರೆಗಳಾಗುವಂತ ಅವಕಾಶಗಳಿದೆ. ಒಟ್ಟಿನಲ್ಲಿ ನಾವು ಈಗಾಗಲೇ
AC ಅವರ ಮುಖಾಂತರ DC ಅವರಿಗೆ ಮನವಿ ಕೊಟ್ಟಿದ್ದಾರೆ, ಅಥವಾ ಬೇರೆ ಬೇರೆ ಸಂಘ ನಮ್ಮ ನಾಯಕರುಗಳಿಗೆ ಮನವಿ ಹೋಗಿದೆ, ಅಧಿಕಾರಿ ವರ್ಗಕ್ಕೆ ಮನವಿ ಹೋಗಿದೆ. ಆದರೆ ಇದು ಮನವಿ ಹೋದ ತಕ್ಷಣ ಇದು ಖಂಡಿತ ಕಾರ್ಯಗತ ಆಗುವುದಿಲ್ಲ. ಕಾರ್ಯಗತ ಆಗಬೇಕಿದ್ರೆ ನಮ್ಮ ನಿರಂತರ ಹೋರಾಟ ಇರಬೇಕು. ಇದರ ಹಿಂದೆ ಕೆಲಸ ಮಾಡ್ತಾ ಇರಬೇಕು. ನಾವೇನಾದ್ರು ಒಗ್ಗಟ್ಟಾಗಿ ಇನ್ನು ನಮಗೆ ಬಹಳ ಖುಷಿ ಆಗ್ತಾ ಇದೆ. ಇಲ್ಲಿ ಜಾತಿ ಮತ ಬಿಟ್ಟು ಯಾವುದೇ ಪಕ್ಷಾತೀತ ಯಾವುದೇ ಪಕ್ಷ ಭೇದ ಮರೆತು ನಾವು ಎಲ್ಲರ ಊರಿನವರು ಒಂದೇ ಎಂಬಂತ ಆ ನಿರ್ಧಾರತೆ ಕೊಟ್ಟಿದ್ದೇವಲ್ಲ, ಅದು ಸಂತೋಷ. ಅದು ಮುಂದೆ ಯಾವತ್ತೂ ಉಳಿಬೇಕು. ಯಾಕಂದ್ರೆ ಈ ಸೌಹಾರ್ದಯುತ ಬದುಕಿಗೆ ಇದು ಬಹಳಷ್ಟು ಮುಖ್ಯ. ಯಾವುದೇ ನಮ್ಮ ಹೋರಾಟದ ಯಶಸ್ಸಿಗೆ ಇದು ಬಹಳಷ್ಟು ಮುಖ್ಯ. ಆದ ಕಾರಣ ಇಂಥ ಒಂದು ಹೋರಾಟದ ಮೂಲಕ ನಮ್ಮ ನೆಲ್ಯಾಡಿ ಕೌಕ್ರಾಡಿ ಪೇಟೆಯ ಉಳಿವಿಗೆ ನಮ್ಮ ಹೋರಾಟದ ಮೂಲಕ ನಮ್ಮ ಏನಿದೆ ಒಂದು ಫ್ಲೈಓವರ್ ಇದೆ ಅದು ಆಗಲೇಬೇಕು. ಅದು ಆಗುವುದು ಕೂಡ ಹೇಗೆ ಕ್ಷಿಪ್ರಗತವಾಗಿ ಆಗಬೇಕು. ಯಾಕಂದ್ರೆ ಈಗಾಗಲೇ ನಾವು ಬಹಳಷ್ಟು ತಡ ಆಗಿದೆ. ಇದು ತುಂಬಾ ಸಮಯ ಹೋದ್ರೆ ಇನ್ನು ಮುಂದಿನ ಮಳೆಗಾಲದಲ್ಲಿ ಕೂಡ ನಾವು ಬರದಾಡಬೇಕು, ಪ್ರತಿ ಮಳೆಗಾಲದಲ್ಲಿ ಬರದಾಡಬೇಕು. ಹಾಗೆ ಈಗ ಧೂಳು ತಿನ್ನುವಂತ ಕೆಲಸ ಆಗ್ತಾ ಇದೆ. ರಾತ್ರಿ ಮಳೆಗಾಲದಲ್ಲಿ ಕೆಸರಿನಲ್ಲಿ ನಡೆಯಬೇಕಂತ ಸಂದರ್ಭ ಬರ್ತದೆ. ಆದ ಕಾರಣ ಇದು ಕ್ಷಿಪ್ರಗತಿಯಲ್ಲಿ ಆಗಲಿಕ್ಕೆ ನಮ್ಮೆಲ್ಲರ ಪ್ರಯತ್ನ ಬೇಕು. ಅದಕ್ಕೆ ಬೇಕಾದಂತ ಏನು ಅಧಿಕೆ ವರ್ಗಗಳಿದೆ ಅದಕ್ಕೆ, ಹಾಗೆಯೇ ಏನು ನಮ್ಮ ರಾಜ್ಯ ಸರ್ಕಾರಕ್ಕೆ ಹಾಗೆ ಕೇಂದ್ರ ಸರ್ಕಾರಕ್ಕೆ ಬೇಕಾದಂತ ಮನವಿ ಒತ್ತಡಗಳನ್ನು ತರುವಂತ ಕೆಲಸ ಆಗಬೇಕು. ಬೇಗ ಆಗಲಿಕ್ಕೆ ಈ ಹೋರಾಟ ಸಮಿತಿಯ ಮೂಲಕ ಇದು ಆಗಬೇಕು. ಅದಕ್ಕಾಗಿ ಹೋರಾಟ ಸಮಿತಿಯೊಂದಿಗೆ ನಮ್ಮ ಊರಿನವರೆಲ್ಲರೂ ಬೆಂಬಲ ಕೊಡಬೇಕು ಅಂತ ಹೇಳುತ್ತಾ ಈ ಒಂದು ನಮ್ಮ ಪೇಟೆ ಉಳಿಸಿ ಕಾರ್ಯಕ್ರಮ ಯಶಸ್ಸಾಗಲಿ. ಈ ಒಂದು ಫ್ಲೈಓವರ್ ಶೀಘ್ರವಾಗಿ ಆಗಲಿ ಅಂತೇಳಿ ದೇವರಲ್ಲಿ ಬೇಡಿಕೊಳ್ಳುತ್ತಾ ನನ್ನ ಎರಡು ಮಾತುಕೊಳ್ತೆ ಮುಗಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಧನ್ಯವಾದಗಳು ಸರ್. ಮುಂದೆ ಅತಿ ಹೆಚ್ಚು ಈ ಅವೈಜ್ಞಾನಿಕ ಕಾಮಗಾರಿಯಿಂದ ಕಷ್ಟವನ್ನು ಅನುಭವಿಸುತ್ತಿರುವವರು ನಮ್ಮ ವಿದ್ಯಾರ್ಥಿ ಮಿತ್ರರು. ತಮ್ಮ ಕಷ್ಟವನ್ನು ತೋಡಿಕೊಳ್ಳಲಿಕ್ಕೆ ವಿವಿಧ ಸಂಸ್ಥೆಯ ವಿದ್ಯಾರ್ಥಿಗಳು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಇದೀಗ ಬೆತನಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿ ಒಬ್ಬರು ಬಂದು ನಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ಅವಕಾಶವನ್ನು ನೀಡಿದ್ದೇವೆ. ಎಲ್ರಿಗೂ ರುಚಿಯಾದ ಊಟದ ವ್ಯವಸ್ಥೆ ಇದೆ. ಯಾರು ಕೂಡ ತೆರಳಬಾರದು. ಎಲ್ಲರೂ ಊಟ ಮಾಡಿಕೊಂಡು ತಮ್ಮ ಸಹಕಾರವನ್ನು ನೀಡುವುದರ ಜೊತೆಗೆ ಎಲ್ಲರೂ ಕೂಡ ಸಹಕರಿಸಬೇಕು. ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ಆಗಮಿಸಲಿಕ್ಕೆ ಇದ್ದಾರೆ. ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆ ಮುಂದೆ ಆಸೀನರಾಗಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ನೆಲ್ಯಾಡಿ ಆಸುಪಾಸಿನ ಗ್ರಾಮಸ್ಥರೇ ಹಾಗೂ ವ್ಯಾಪಾರಸ್ಥರೇ, ಇಂದಿನ ಕಾಲದಿಂದಲೂ ನೆಲ್ಯಾಡಿ ತುಂಬಾ ಪ್ರಸಿದ್ಧವಾಗಿತ್ತು. ಆದರೆ ಈಗ ಸುಂದರವಾದ ಪೇಟೆ ಅವೈಜ್ಞಾನಿಕ ರಸ್ತೆ ಕಾಮಗಾರಿಯಿಂದ 2 ವಿಭಾಗವಾಗಿದೆ. ರಸ್ತೆಯಲ್ಲಿ ಸಂಚಾರ ಮಾಡಲು ತುಂಬಾ ಕಷ್ಟಕರವಾಗಿದೆ. ವಿದ್ಯಾರ್ಥಿಗಳು ಆ ಕಡೆಯಿಂದ ಈ ಕಡೆ ಬಸ್ಸಿಗೆ ಬರಬೇಕಾದ್ರೆ ಇಲ್ಲಿ ಬಸ್ ಪಾಸ್ ಆಗಿರ್ತದೆ. ನಮಗೆ ಆ ಕಡೆಯಿಂದ ಈ ಕಡೆ ಬರಬೇಕು, ರಸ್ತೆ ಚಿಕ್ಕದಾಗಿದೆ, ಅಲ್ಲಿ ಎಲ್ಲರೂ ಪಾರ್ಕಿಂಗ್ ಮಾಡ್ತಾ ಇರ್ತಾರೆ. ನಮಗೆ ಆ ಕಡೆಯಿಂದ ಈ ಕಡೆ ಬರ್ಲಿಕ್ಕೆ ಆಗುದಿಲ್ಲ, ತುಂಬಾ ಕಷ್ಟಕರವಾಗಿದೆ. ಈ ಎಲ್ಲಾ ವಿದ್ಯಾರ್ಥಿಗಳು ಜನಸಾಮಾನ್ಯರಿಗೆ ಬಹಳ ತೊಂದರೆಯಾಗಿದೆ ಹಾಗೂ ವ್ಯಾಪಾರಸ್ಥರಿಗೂ ತೊಂದರೆಯಾಗಿದೆ. ಹೆವಿ ಟ್ರಾಫಿಕ್ ನಲ್ಲಿ ಎಲ್ಲಾ ತುರ್ತು ವಾಹನಗಳು ಸಂಚರಿಸಲು ಇಲ್ಲಿ ತೊಂದರೆ ಉಂಟಾಗುತ್ತಿದೆ. ಎಲ್ಲಾ ಪಾರ್ಕಿಂಗ್ಗಳು ಈ ಸರ್ವಿಸ್ ರೋಡ್ ಅಲ್ಲಿ ಮಾಡ್ತಿದ್ದಾರೆ. ಆ ಕಡೆ ಟ್ರಾಫಿಕ್ ಜಾಮ್ ಆಗಿ ಆಂಬುಲೆನ್ಸ್ ಗಳ ಆ ಕಡೆ ಈ ಕಡೆ ಹೋಗ್ಲಿಕ್ಕೂ ತೊಂದರೆಯನ್ನು ಉಂಟಾಗಿದೆ. ಈ ಅವೈಜ್ಞಾನಿಕ ಕಾಮಗಾರಿಯನ್ನು ತಡೆಗಟ್ಟಿ ಇಲ್ಲಿ ಈ ನೆಲ್ಯಾಡಿಯಲ್ಲಿ ಫ್ಲೈಓವರ್ ಅನ್ನು ನಿರ್ಮಾಣಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಈ ನೆಲ್ಯಾಡಿ ಪೇಟೆಗೆ ಮರುಜೀವವನ್ನು ನೀಡಬೇಕಾಗಿ ಈ ಮೂಲಕ ಎಲ್ಲ ಕೌಕ್ರಾಡಿ ಹಾಗೂ ನೆಲ್ಯಾಡಿ ಪೇಟೆ ಉಳಿಸಿ ಹೋರಾಟ ಸಮಿತಿಯವರಿಗೆ ಮನವಿಯನ್ನು ಸಲ್ಲಿಸುತ್ತಿದ್ದೇನೆ. ದಯವಿಟ್ಟು ಮಕ್ಕಳ ಸಮಸ್ಯೆ ಹಳ್ಳಿವರೆಗೆ ತಾವುಗಳು ಮಾಡಬೇಕಾಗಿ ಮತ್ತೊಮ್ಮೆ ವಿನಂತಿಸುತ್ತಾ ಮುಂದೆ ವಿವಿಧ ಸಂಘ ಸಂಸ್ಥೆಗಳ ಪರವಾಗಿ DKRDC ಮಹಿಳಾ ಒಕ್ಕೂಟದ ಅಧ್ಯಕ್ಷರಾದಂತಹ ಡೈ ಜೋಯ್ ಅವರು ತಮ್ಮ ಅನಿಸಿಕೆ ಎಲ್ಲ ಮಹಿಳೆಯರ ಸಂಘ ಸಂಸ್ಥೆಗಳ ಪರವಾಗಿ ನಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ನೆಲ್ಯಾಡಿ ಪೇಟೆ ಉಳಿಸಿ
ಬೃಹತ್ ಪ್ರತಿಭಟನಾ ಕಾರ್ಯಕ್ರಮದ ವೇದಿಕೆಯ ಮುಂಭಾಗದಲ್ಲಿರುವ ಗಣ್ಯರೇ, ಪ್ರಜ್ಞಾವಂತ ನಾಗರಿಕರೇ, ನೆಲ್ಯಾಡಿ ಪೇಟೆಯ ಸೌಂದರ್ಯವನ್ನು ಉಲ್ಬಣಗೊಳಿಸಲು ಬೇಕಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಡೋಣ. ಈ ಶಾಂತಿಯುತ ಮತ್ತು ಶಿಸ್ತುಬದ್ಧ ಹೋರಾಟಕ್ಕೆ DKRD ಸಂಸ್ಥೆ ಬೆಳ್ತಂಗಡಿ, ಕಿರಣ್ ಮಹಿಳಾ ತಾಲೂಕು ಒಕ್ಕೂಟದ ವತಿಯಿಂದ ನಾವೆಲ್ಲ ಮಹಿಳೆಯರು ಸಹಕರಿಸುವುದಾಗಿ ಈ ಮೂಲಕ ಹೇಳಿಕೊಳ್ತಾ, ಈಗಿರುವ ಸಮಸ್ಯೆಯಿಂದ ಕಲ್ಲಡ್ಕಪೇಟೆಯ ಮಾದರಿಯಲ್ಲಿ ಫ್ಲೈಓವರ್ ನಿರ್ಮಾಣವಾಗಲಿ ಎಂಬ ಶುಭ ಹಾರೈಕೆಯೊಂದಿಗೆ, ಶುಭ ವಿಶ್ವಾಸದೊಂದಿಗೆ ನೆಲ್ಯಾಡಿ ಉಳಿವಿಗೆ ನಾವೆಲ್ಲರೂ ಪ್ರಯತ್ನಿಸೋಣ. ಹಾಗೆ ಒಗ್ಗಟ್ಟಿನಲ್ಲಿ ಬಲವಿದೆ, ಹೋರಾಟದಿಂದ ಗೆಲುವಿದೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಶುಭ ವಿಶ್ವಾಸವೊಂದು ನಮ್ಮಲ್ಲಿದೆ. ಅದೇ ಅವಕಾಶಕ್ಕಾಗಿ ವಂದಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು. ಜೈ ಕರ್ನಾಟಕ, ಜೈ ನೆಲ್ಯಾಡಿ. ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಅಂಗ ಸಮಿತಿಯ ಹುರುಪಿನ ತಮ್ಮೆಲ್ಲ ಚಟುವಟಿಕೆಗಳನ್ನು ಬದಿಗಿಟ್ಟು ಸದಾ ಯಾವತ್ತು ಸಮಿತಿ ಆಗಿದೆಯೋ ಅಲ್ಲಿಂದ ಇಲ್ಲೇ ನೆಲ್ಯಾಡಿಯಲ್ಲಿ ಸದಾ ನಮ್ಮೊಂದಿಗಿದ್ದು ನಮ್ಮೆಲ್ಲರ ಸಮಿತಿಯ ಪದಾಧಿಕಾರಿಗಳನ್ನು ಸದಸ್ಯರುಗಳನ್ನು ಹುರಿದುಂಬಿಸಿ ಸಮಸ್ಯೆಗೆ ಕೈ ಜೋಡಿಸಿ ನಿಮ್ಮೊಂದಿಗೆ ಎಂಬ ಸ್ಫೂರ್ತಿದಾಯಕ ಮಾತುಗಳನ್ನಾಡುತ್ತಾ ಇರುವಂತ ನಮ್ಮ ಸಮಿತಿ ಅಧ್ಯಕ್ಷರಾದಂತಹ ಎ.ಕೆ. ವರ್ಗೀಸ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾವೆಲ್ಲ ಅವರ ಮಾತಿಗೆ ಕಿವಿಯಾಗೋಣ ಅಂತ ಹೇಳುತ್ತಾ ನಮ್ಮ ನೆಲ್ಯಾಡಿ ಕೌಕರಾಡಿ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಬಂದಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕನ್ನಡ ಸ್ವಲ್ಪ ವೀಕ್ ಇರ್ಬೋದು. ನಾನು ಲಾಸ್ಟ್ 25 ವರ್ಷದಿಂದ ಉತ್ತರ ಭಾರತದಲ್ಲಿದ್ದ ವ್ಯವಹಾರ ನಿಮಿತ್ತ ಈಗ 1-2 ವರ್ಷದಿಂದ ಇಲ್ಲಿಗೆ ಬಂದಿದ್ದೇನೆ ಮಂಗಳೂರಿಂದ. ಕನ್ನಡ ವೀಕ್, ಬಾಡಿ ಅಲ್ಲ. ನೋಡಿ, ನಮ್ಮ ಎಲ್ಲ ಹೋರಾಟದ ಯಶಸ್ಸು ಹಿಂದೆ ಒಂದು ಹೆಣ್ಣು ಮಗಳು ಇರ್ತಾರೆ. ಹಾಗೆ ನಮ್ಮ ಈ ಹೋರಾಟದ ನಾವೆಲ್ಲರೂ ಅಕ್ಕ ಅಂತ ಕರೆಯುವ ನಮ್ಮ ಉಷಕನ ಕನಸಿನ ಕೂಸು. ಇದರ ಮುಂಚೆ ನಾವು 3-4 ಸಲ ಇದನ್ನು ಮಾಡಿದ್ದೇವೆ. ಎಲ್ಲೆಲ್ಲ ಹೋಗಿದ್ದೇವೆ, ಡೆಲ್ಲಿ ಹೋಗಿದ್ದೇವೆ, ಮತ್ತೊಂದು ಕಡೆ ಹೋಗಿದ್ದೇವೆ. ಬಟ್ ಅದು ಶೀಘ್ರಲ್ಲೇ ಮೊಳಕೆಯಲ್ಲೇ ಸಿಗುತ್ತಿತ್ತು, ಅದು ಮುಂದೆ ಹೋಗಿಲ್ಲ. ಈ ಸಲ ಅವರಿಗೇನೋ ಅವರೊಂದು ಘಟನೆಯನ್ನು ಹೇಳ್ತಾ ಇದ್ರು. ಅವ್ರ ಮಕ್ಕಳು ಇಲ್ಲಿಂದ ಹೋಗ್ತಾ ಇದ್ರು. ಯಾರೊಬ್ರು ಹಿರಿಯರು ಈ ಫ್ಲೈಓವರ್ ಹಾಕಿದ್ರು, ಪಾಸ್ ಹಾಕ್ಬೇಕು, ಅಲ್ಲಿ ಫಿಲ್ಲರ್ ಹಾಕಿದ್ರು, ಅವ್ರಿಗೆ ಪಾಸ್ ಹಾಕಲಿಕ್ಕಾಗಲಿಲ್ಲ. ಅವ್ರಿಗೆ ನೋಡಿ ತುಂಬಾ ಬೇಜಾರಾಯಿತು. ಅವ್ರು ಸೀದಾ ಹೋದ್ರು, 1-2 ಅಂಗಡಿಯಲ್ಲಿ ಕೇಳಿದ್ರು, ನಮಗೊಂದು ಹೋರಾಟ ಮಾಡಬೇಕು. ಅವ್ರದ್ದು ಈಗ ಮರಲಾಕ ಪಕ್ಕಡೆ ನಾಳೆ ಮಾತಾಡ್ತಂದು ಏನು ಬರ್ತಿದೆ ಪಕ್ಕಡೆ ಅಂತಂದ್ರೆ ಅವರಂತೂ ಹಠವಾದಿ, ಬಿಡುವ ಮನುಷ್ಯರೆಲ್ಲ. ಅವ್ರು ಸೀದಾ ನಮ್ಮ ದುರ್ಗಾ ಭಟ್ರು ಹೋದ್ರು, ಮಾದ್ರಸ ಅಂತ ಭಟ್ರು. ಏನೋ ಲೆಕ್ಕ ಇದು ಕೊಡ್ಚಿ ಅವ್ರು ಮತ್ತೆ ನಮ್ಮ ಪ್ರಶಾಂತ್ ಅವರನ್ನು ಕರೆದರು, ನಮ್ಮ ನಸರಟಿ ಅವರನ್ನು ಎಲ್ಲರೂ ಸೇರಿ ಮತ್ತು ಬಂದು ಇಲ್ಲಿ ನಾವು ವರ್ತಕ ಅಧ್ಯಕ್ಷರ ರಫೀಕರಲ್ಲಿ ಬಂದು ಸೇರಿ ರಾತ್ರಿ ನನಗೂ ಫೋನ್ ಮಾಡಿದ್ರು. ನೆಕ್ಸ್ಟ್ ಡೇ ಎಲ್ಲ ಅಂಗಡಿ ಮಾಡಿ ಹೋಗಿ ಅಲ್ಲೇ ಸಂಜೆ ರಂಗಭಾರತಿಯಲ್ಲಿ ಮೀಟಿಂಗ್ ಕರೆದು, ಆ ಮೀಟಿಂಗ್ ಸುಮಾರು 1,000 ಜನ ಬಂದಿದ್ರು. ಆ ಮೀಟಿಂಗ್ ಒಂದು ಕಮಿಟಿ ಮಾಡಿ, ಆ ಕಮಿಟಿ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ರು. ಆ ಸರಿಯ ತಪ್ಪ ನಮ್ಗೆ ಗೊತ್ತಿಲ್ಲ, ಮಾಡಿಟ್ಟಿದ್ದಾರೆ. ಅದರ ನಂತರ ನಾವು ಇಲ್ಲಿ ನಮ್ಮ ಒಂದು ಘಟ್ಟ ಮುಗಿಯಿತು. 2ನೇ ಘಟ್ಟ ಸ್ಟಾರ್ಟ್ ಆಯಿತು. ಯಾರಿಗೆಂತ ಕೊಡಬೇಕು, ಒಂದು ಮನವಿ ರೆಡಿ ಆಯಿತು. ಮನೆಗೆ ನಮ್ಮ PD ಹಿಡಿದು DC ವರೆಗೆ ಎಲ್ಲರಿಗೂ ಕೊಟ್ಟಾಯಿತು. 2ನೇ ಘಟ್ಟ ಮುಗಿಯಿತು. 3ನೇ ಘಟ್ಟದಲ್ಲಿ ನಾವು MLA ಹಿಡಿದು ಮುಖ್ಯಮಂತ್ರಿಯವರಿಗೆ, ನಿತಿನ್ ಗಡ್ಕರಿ ಅವರಿಗೆ ಮನವಿ ಕೊಟ್ಟಾಯಿತು. ಬಟ್ ನಮಗೇನು ಮೂವ್ಮೆಂಟ್ ಆಗ್ತಾ ಇಲ್ಲ, ಯಾರು ನಮಗೆ ಹೇಳ್ತಾ ಇಲ್ಲ. ಮನೆಗೆ ಕೆಲವು ಕಡೆಯಿಂದ ಆನ್ಸರ್ ಬಂದು, ನಾವು ನಿಮ್ಮನ್ನು NHIಗೆ ಡೆಲ್ಲಿ ಕಳಿಸಿದ್ದೇವೆ ನಿಮ್ಮ ಮನವಿಯನ್ನು. ಮತ್ತೆ 4ನೇ ಸಲ ನಮ್ಮ PP ವರ್ಗೀಸ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡಿ ಎಲ್ಲರಿದ್ರು, ಎಲ್ಲರೊಟ್ಟಿಗೆ ಇದ್ರು. ಅವರೊಬ್ಬರ ಹೆಸರು ಹೇಳಿದ್ರು ಅಷ್ಟೇ. ನಾವು NHI ಪ್ರಾಜೆಕ್ಟ್ ಡೈರೆಕ್ಟರ್ ಹತ್ರ ಹೋದ್ರು. ಅವರಲ್ಲಿ ಹೋಗಿ 1 ಗಂಟೆ ಡಿಸ್ಕಸ್ ಮಾಡಿದಾಗ ಅವರು ಹೇಳಿದ್ರು, ನೀವೀಗ ಅವ್ರು ಹಿಂದಿರು ಮಾತಾಡ್ತಿದ್ರು, ನೀವೀಗ ಬಂದರೆ ಮಾಣಿಯವರು, ಮೆಲ್ಕರ್ ಅವರು, ಬೆಳುವಾಯಿ ಅಂತ ಮೂಡಿದ್ರೆ ಸಿಟಿ ಇದೆ, ಅವರೆಲ್ಲ ಇದ್ದು ಬರ್ತಾರೆ. ಅದ ಕಾರಣ ಈಗಾಗಲೇ 90% ನೆಲ್ಯಾಡಿ ಕೆಲಸ ಮುಗಿದಿದೆ. ನಾವು ಹೇಳಿದ್ರು 90% ಕೆಲಸ ನಿಮ್ಮ ಪೇಪರ್ ಮುಗಿದಿರ್ಬೋದು, ಬಟ್ ನೆಲ್ಯಾಡಿ ಫಿಸಿಕಲ್ 30% ಮುಗಿದಿಲ್ಲ. ಅದು ನಮಗೆ ಗೊತ್ತಿಲ್ಲ. ನಿಮ್ಮ ನೆಲ್ಯಾಡಿ 90% ಮುಗಿದೆ. ಮಾರ್ಚ್ 2024ಕ್ಕೆ ಈ ಕಲ್ಲಡ್ಕ ಫ್ಲೈಓವರ್ ಮತ್ತು ನೆಲ್ಯಾಡಿ ಓವರ್ ಬ್ರಿಡ್ಜ್ ಅನ್ನು ನಾವು ಹ್ಯಾಂಡ್ ಓವರ್ ಮಾಡಲೇಬೇಕು. ನೀವೀಗ ಹೋಗಿ ಸ್ಟ್ರೈಕ್ ಮಾಡ್ಲಿಕ್ಕೆ ಕೂತ್ರೆ KNRಗೆ ಇದೊಂದು ಒಳ್ಳೆ ವರದಾನ ಆಗಿ ಬಿಡ್ತದೆ. ಇಲ್ಲಾಂದ್ರೆ ನಾವು ಅವರ ಮೇಲೆ ಪೆನಾಲ್ಟಿ ಆಗ್ತಾ ಇರ್ತೇವೆ. ಇದೆಲ್ಲ ಅವ್ರ ಕಥೆ ಹೇಳಿದ್ರು.
ಆ ಕಥೆನೆಲ್ಲ ಕೇಳಿಕೊಂಡಿದ್ದೆವು. ಆನಂತರ ನಮಗೆ ಆಯ್ತು ಇಲ್ಲಿಂದ ಏನು ನಮಗೆ ಸಪೋರ್ಟ್ ಸಿಕ್ಕುದಿಲ್ಲ. ನಾವು ಡೈರೆಕ್ಟ್ ನಮ್ಮ ಎಲ್ಲ ಮಿತ್ರರನ್ನು ನಮ್ಮ ಬಿಜೆಪಿ ಮಿತ್ರರನ್ನು ಹಿಡ್ಕೊಂಡು ನಾವು ನಮ್ಮ ಲೋಕಸಭಾ ಸದಸ್ಯರಾದ ಮಳಿಲಿ ಕುಮಾರನ್ನು ಮೀಟ್ ಮಾಡ್ಲಿಕ್ಕೆ ಸುಳ್ಯಕ್ಕೆ ಹೋದವು. ಕಾರಣಾಂತರದಿಂದ ಸುಳ್ಯದಲ್ಲಿ ಅವರಲ್ಲಿ ಒಟ್ಟಿಗೆ ಎದ್ದು ಚರ್ಚೆ ಮಾಡ್ಲಿಕ್ಕೆ ನಮಗೆ ಟೈಮ್ ಸಿಗ್ಲಿಲ್ಲ. ಬಟ್ ಅವರದ್ದು ಭರವಸೆ ಕೊಟ್ಟರು, ಸೋಮವಾರ ನೀವು ಬನ್ನಿ ನನ್ನ ಆಫೀಸ್ ಮಂಗಳೂರಿಗೆ ಬನ್ನಿ, ನನ್ನ ಎಲ್ಲಾ ಅಧಿಕಾರಿಯವರನ್ನು ನಾನು ಕರೀತಾನೆ. ಅವರು ಹೇಳಿದ ಮಾತಿಗೆ ತಪ್ಪದೆ 3 ಗಂಟೆಗೆ ಸರಿಯಾಗಿ ನಾವೆಲ್ಲ ಒಂದು 24 ಮಂದಿ ಅದನ್ನು ಕೇಳಿ ಯಾರು ಯಾರಿಂದ ದುಡ್ಡು ಖರ್ಚು ಮಾಡಲಿಲ್ಲ, ಸ್ವಂತ ದುಡ್ಡಲ್ಲಿ ಬಂದವರು ಗಾಡಿಯಲ್ಲಿ ತಗೊಂಡು. ಯಾರು ನಾವು ಎಲ್ಲಿಯೂ ನಾವು ಒಂದು ಪೈಸನು ಎಲ್ಲಿಂದಲೂ ಕಲೆಕ್ಷನ್ ಮಾಡಲಿಲ್ಲ. ಕೆಲವರು ಸ್ವಇಚ್ಛೆಯನ್ನು ಕೊಡ್ಲಿಕ್ಕೆ ಹೇಳಿದ್ರು, ಅದನ್ನು ನಾವು ತಗೊಂಡಿಲ್ಲ. ನಾಳೆ ಇದ್ರ ಬರಬಾರದು, ಕಮಿಟಿಯವರು ದುಡ್ಡು ಮಾಡ್ತಾರೆ, ಆಗ್ಲೂ ಬರ್ತದೆ, ಕುಡ್ಲಾಟ ಬರ್ತು ಬರ್ತಾರೆ, ಅವು ಎಂಕ್ಲ ವಾಪಸ್ ಇದೊಂದು ಸಮಸ್ಯೆ ಬರಬಾರ್ದು. ಎಲ್ಲರೂ ಸ್ವಂತ ಖರ್ಚಲ್ಲಿ ಬಂದವರು ಎಲ್ಲರೂ ಬಂದು ಅವರೊಟ್ಟಿಗೆ ಮಾತಾಡಿತ್ತು. ಅವ್ರು ಟೆಕ್ನಿಕಲ್ ಮಾತಾಡಿದ್ರು. ಅವರ ಪ್ರಕಾರ ಈ ಫ್ಲೈಓವರ್ ಮಾಡಕ್ಕೆ ನಮ್ಮ ಫ್ಲೈಓವರ್ 900 ಮೀಟರ್ ಇದೆ. ಕೌಕ್ರಾಡಿ ಪಂಚಾಯತ್ ಫೆಡರಲ್ ಬ್ಯಾಂಕ್ 900 ಮೀಟರ್. ನಮ್ಮ ಫ್ಲೈಓವರ್ ನ ಸೂಚನೆ ಪ್ರಕಾರ ಒಂದು ಫ್ಲೈಓವರಿಗೆ 25 ಮೀಟರ್ಗೆ ಒಂದು ಪಿಲ್ಲರ್ ಬೇಕು. 20 ಮೀಟರ್ ಪಿಲ್ಲರ್ ಅಂದ್ರೆ 2 ಕೋಟಿ ರೂಪಾಯಿ ಖರ್ಚು ಒಂದು ಪಿಲ್ಲರಿಗೆ. ಅಂತ ಪ್ರಕಾರ ನಮ್ಮ ಈಗ ಖರ್ಚಾಗ್ತದೆ 80 ಕೋಟಿ ರೂಪಾಯಿ ಖರ್ಚಾಗ್ತದೆ. ಒಂದು ಅಂದ್ರೆ 1 ಕಿಲೋಮೀಟರ್ ನಮ್ಗೆ 40 ಫ್ಲೈಓವರ್ 50 ಪಿಲ್ಲರ್ ಬರಬೇಕು. 40 ಪಿಲ್ಲರಿಗೆ 80 ಕೋಟಿ ಖರ್ಚು. ಈ ಖರ್ಚನ್ನು ಯಾರು ಭರಿಸ್ತಾರೆ? ಕೇಂದ್ರ ಸರ್ಕಾರ ಭರಿಸಬೇಕು. ಅದಕ್ಕೆ ನವೀನ್ ಕುಮಾರ್ ಸಾಹೇಬರು ಹೇಳಿದ್ರು, ಒಂದು ವಿಷಯ ಮಾಡಿ, ನೀವೀಗ ಫಸ್ಟ್ ನೀವು ಹೋಗಿ ಎಸ್ಟಿಮೇಟ್ ತಗೊಳ್ಳಿ. 2 ಎಸ್ಟಿಮೇಟ್, ಒಂದು ಕೌಕ್ರಾಡಿ ಪಂಚಾಯತ್ ಫೆಡರಲ್ ಬ್ಯಾಂಕ್ ವರೆಗೆ, ಇನ್ನೊಂದು ನಮ್ಮ ಇಲ್ಲಿ 2 ಅಂಡರ್ ಪಾಸ್ ಇದೆ ಅದರ ಮಧ್ಯ, ಅದು 265 ಮೀಟರ್. ಅದಕ್ಕೆ 12 ಪಿಲ್ಲರ್ ಬೇಕು ಬರಬೇಕು. ಈ 2 ಎಸ್ಟಿಮೇಟ್ ತಗೊಳ್ಳಿ. 100 ಸಲ ತಗೊಳ್ಳೋಕೆ ಹೇಳಿದ್ರು, ಬಟ್ ಕಾರಣಾಂತರ ನಾವು ಶಾರು ನಾಳೆ ಬರ್ತಾ ಇದ್ದಾರೆ. ನಾಳೆ ಇದನ್ನು ತೆಕ್ಕೊಂಡು ಇದು ನಮಗೆ ಕೊಡ್ತಾರೆ, ಅವ್ರು ಎಸ್ಟಿಮೇಟ್ ಮಾಡಿ ನಮಗೆ ಕೊಡ್ತಾರೆ. ಮತ್ತೆ ನಾವೆಲ್ಲರೂ ಸೇರಿ ನಮ್ಮ ರಾಜ್ಯ PWD ಮಂತ್ರಿ ಸತೀಶ್ ಜಾರಕಿಹೊಳಿ ಹತ್ರ ಹೋಗ್ಬೇಕು. ಅವರಿಂದ ನಾವು ಎಪ್ಪಳು ತೆಕ್ಕೊಂಡು ಲೋಕಸಭಾ ಸದಸ್ಯರಿಗೆ ಕೊಡ್ಬೇಕು. ಅವರನ್ನು ನಿತಿನ್ ಗಡ್ಕರಿ ಕೊಡ್ತಾರೆ. ಇದು ನಮ್ಮ 3ನೇ ಹೋರಾಟ. ಈ 3ನೇ ಹೋರಾಟವನ್ನು ನಮ್ಗೆ ಆಗ್ಬೇಕಾದ್ರು ಮಾರ್ಚ್ 31 ಆಗ್ಲೇಬೇಕು. ನಾವು ಮಾರ್ಚ್ 31ಕ್ಕೆ ಇವರ ಈ ಬಜೆಟ್ ಲ್ಯಾಪ್ಸ್ ಆಗ್ತದೆ. ನಮ್ಮ ಈ ಬೀಸು ರೋಡಿಂದ ಅಡ್ವಾಳಿವರೆಗೆ ಕಾಮಗಾರಿಗೆ ಲ್ಯಾಪ್ಸ್ ಆಗಿಬಿಡ್ತದೆ. ನಂತರ ಮುಂದಿನ ಬಜೆಟ್ ಬೇಕು. ಇದಕ್ಕೆ ನಮಗೆ ಎಡಿಷನಲ್ ಆಗಿ ನಮಗೆ 80 ಕೋಟಿ ಬೇಕು. 80 ಕೋಟಿಯಲ್ಲಿ 10 ಕೋಟಿ ಇದನ್ನು ಕೆಲಸ ಬಾಕಿ ಮುಗಿಸ್ಲಿಕ್ಕೆ ಉಂಟು. ಅಂದ್ರೆ ನಮಗೆ ಬೇಕಾದ 70 ಕೋಟಿ ಖರ್ಚು. ಆ 70 ಕೋಟಿ ಖರ್ಚನ್ನು ನಮ್ಮ ಮಾನ್ಯ ಸಂಸದರು ನಮಗೆ ಕೊಡ್ತಾರೆ. ಇದೇ ನಮ್ಮ ಇದು ಮುಂದಿನ ಬೆಳಗ್ಗೆ ಈ ಬೆಳಗ್ಗೆಲ್ಲಿಗೆ ಈಗ ನಾಳೆಯಿಂದ ಇವತ್ತಿ ಹೋರಾಟ ಸ್ಟಾರ್ಟ್ ಅಷ್ಟೇ. ನಮ್ಮ 3ನೇ ಹೋರಾಟ ಸ್ಟಾರ್ಟ್ ಆಯ್ತು. ನಾಳೆಯಿಂದ ನಮ್ಮ ಹೋರಾಟ ಸ್ಟಾರ್ಟ್ ಆಗ್ತದೆ. ನಾಳೆಯಿಂದ ನಾವು PDಯಲ್ಲಿ ತೊಗೊಳ್ಬೇಕು, ಇಲ್ಲಾಂದ್ರೆ PDಗೆ ಬರ್ಲಿಕ್ಕೆ ಹೆದರಿಕೆ. ಯಾಕಂದ್ರೆ ಅವರೆಲ್ಲ ಕಾರಣ ಹೇಳ್ತಾರೆ, ಮಾಣಿ, ಬೆಳುವಾಯಿ, ಮೆಲ್ಕಾರು. ಮಾಣಿಯಲ್ಲಿ ಇರುವುದು 12 ಅಂಗಡಿ. ನಾವು ಉದಮ ಸರ್ವೆ ಮಾಡಿದ್ದೇವೆ. ಮೆಲ್ಕಾರ್ ಇರುವುದು 36 ಅಂಗಡಿ. ಬೆಳುವಾಯಲ್ಲಿ ಇರುವುದು 128 ಅಂಗಡಿ. ನಮ್ಮ ನೆಲ್ಯಾಡಿಯಲ್ಲಿ ಇರುವುದು 325 ಅಂಗಡಿ ಇದೆ. 325 ಅಂಗಡಿ ಅಪ್ರಾಕ್ಸಿಮೇಟ್ಲಿ. ಕಲ್ಲಡಕಲು ಅಷ್ಟೇ ಇದೆ. ಕಲ್ಲಡಕ ನೀವು ನೋಡಿದ್ರೆ ನಮ್ಮ ಲಕ್ಷ್ಮೀ ಕೇಟಿಯಿಂದ ಹಿಡಿದು ನಮ್ಮ ಶ್ರೀರಾಮ ಶಾಲೆವರೆಗೆ ಕಲ್ಲಡಕ ಸಿಟಿ. ಅದರ ಆ ಕಡೆ ಸಿಟಿ ಇಲ್ಲ, ಈ ಕಡೆ ಸಿಟಿ ಇಲ್ಲ. ಫ್ಲೈಓವರ್ ಮಾಡಿದ್ರೆ ಬೇರೆ ವಿಷಯ, ಸಿಟಿ ಇಲ್ಲ. ಬಟ್ ನೆಲ್ಯಾಡಿ ಸಿಟಿ ಈಗ ಸ್ಟಾರ್ಟ್ ಆಗಿದೆ. ನಮ್ಮ ಅಶ್ವಿನಿ ಹಾಸ್ಪಿಟಲ್ ಇಂದ ಹಿಡಿದು ಬೆಟರಿ ಶಾಲೆವರೆಗೆ ನೆಲ್ಯಾಡಿ ಸಿಟಿ ಸ್ಟಾರ್ಟ್ ಆಗಿದೆ. ದಿಸ್ ಈಸ್ ಅಪ್ರಾಕ್ಸಿಮೇಟ್ಲಿ 1.5 ಕಿಲೋಮೀಟರ್. ಬಟ್ ನಾವೀಗ ಅಷ್ಟು ಕೇಳ್ತಾ ಇಲ್ಲ, ಯಾಕಂದ್ರೆ ಅರ್ಧ ಕಾಂಕ್ರೀಟ್ ಆಗಿ ಮುಗಿದೋಗಿದೆ. ಆ ಕಾಂಕ್ರೀಟ್ ತೆಗೆದು ಅವ್ರು ಯಾವಾಗಲೂ ಕೊಡ್ಲಿಕ್ಕೆ ಪಾಸಿಬಿಲಿಟಿ ಇಲ್ಲ. ಅಂತ ಆಪ್ಷನ್ ಕೇಳಲಿಕ್ಕೆ ಒಂದು ಒಳ್ಳೆ ಆಗಲ್ಲ. ನಾವು ಕೇಳಿದಷ್ಟು ಕೌಕ್ರಾಡಿ ಪಂಚಾಯತ್ ಎಲ್ಲಿ ಕಾಂಕ್ರೀಟ್ ಎಂಡ್ ಆಗಿದೆ ಅಲ್ಲಿಂದ ಫೆಡರಲ್ ಬ್ಯಾಂಕ್ ವರೆಗೆ ಎಲ್ಲಿ ಎಂಡ್ ಆಗಿದೆ ಅಲ್ಲಿ ಮಿಡ್ಲಲ್ಲಿ ಕೊಡಿ. ಇದಕ್ಕೆ 40 ಪಿಲ್ಲರ್ 80 ಕೋಟಿ ಖರ್ಚು. 10 ಕೋಟಿ ಇದರಲ್ಲೇ ಉಂಟು. ಇದನ್ನು ಮುಗಿಸ್ಬೇಕಾದ್ರೆ 10 ಕೋಟಿ ಆಗ್ತದೆ. ಬ್ಯಾಲೆನ್ಸ್ 70 ಕೋಟಿ ನಮಗೆ ಬೇಕು. ಆ 70 ಕೋಟಿ ಬೇಕಾದ್ರು ಮಾರ್ಚ್ 31ರಲ್ಲಿ ಬೇಕು. ಇದು ನಮ್ಮ ಈಗಿನ ಪರಿಸ್ಥಿತಿ. ನಾಳೆಯಿಂದ ನಮ್ಮ ಹೋರಾಟ ಇವತ್ತು ನಾನೆಲ್ಲ ನೆಲ್ಯಾಡಿ ಕೌಕ್ರಾಡಿ ಎಲ್ಲರಿಗೂ ಹೇಳ್ತಿದ್ದೆ, ಹೋರಾಟ ನಮ್ದು, ಬೆಂಬಲ ನಿಮ್ದು, ಮುಂದಾಳತ್ವ ನಮ್ದು. ಇದನ್ನು ಮಾಡಿಕೊಂಡು ನಾವು ಮುಂದುವರಿಸೋಣ. ನನಗೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು.
ಕಡಬ ಸಬ್ ಇನ್ಸ್ಪೆಕ್ಟರ್ ಆದ ಅಭಿನಂದನ್ ಅಕ್ಷಯ್ ತಂಡದವರು ಸಂಪೂರ್ಣ ಸಹಕಾರವನ್ನು ಈ ಕಾರ್ಯಕ್ರಮದ ಯಶಸ್ಸಿಗೆ ನೀಡುತ್ತಿದ್ದಾರೆ. ತಮಗೆ ತಮ್ಮನ್ನು ಗುರುತಿಸಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಯನ್ನು ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇವೆ. ವಿವಿಧ ಪಕ್ಷಗಳ ರಾಜಕೀಯ ಮುಖಂಡರು, ಧರ್ಮಗುರುಗಳು, ವಿದ್ಯಾ ಕೇಂದ್ರಗಳ ಮುಖ್ಯಸ್ಥರು ಎಲ್ಲರೂ ನಮ್ಮೊಂದಿಗೆ ಈ ಪ್ರತಿಭಟನೆಗೆ ಸಹಕಾರ ನೀಡಿದ್ದಾರೆ. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ಧನ್ಯವಾದ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಹೋರಾಟ ಸಮಿತಿಯ ಉಪಾಧ್ಯಕ್ಷರು, ಈ ಭಾಗದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಸರ್ವೋತ್ತಮ ಗೌಡ ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಊಟದ ವ್ಯವಸ್ಥೆ ಇದೆ, ದಯವಿಟ್ಟು ಎಲ್ಲರೂ ಕೂಡ ಊಟ ಮಾಡಿ ತೆರಳಬೇಕು ಅಂತ ನಮ್ಮ ವಿನಂತಿ. ಆತ್ಮೀಯರೇ, ಈಗಾಗಲೇ ಇವತ್ತಿನ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ನಾವಿದ್ದೇವೆ. ಬಹುಶಃ ಈ ಭಾಗದ ಎಲ್ಲ ವರ್ತಕರು ಅದೇ ರೀತಿ ಕಟ್ಟಡದ ಮಾಲೀಕರ ಒಂದು ಸಹಕಾರದೊಂದಿಗೆ ಇವತ್ತು ಒಂದು ಒಳ್ಳೆಯ ರೀತಿಯಲ್ಲಿ ಪ್ರತಿಭಟನೆ ನೆಲ್ಯಾಡಿ ಕೌಕರಾಡಿ ಪೇಟೆ ಉಳಿಸಿ ಅನ್ನುವಂಥ ಪ್ರತಿಭಟನೆ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಯಶಸ್ವಿಯಾಗಿದೆ. ಬಹುಶಃ ಇಂತಹ ಕಾರ್ಯಕ್ರಮ ಆಗಬೇಕಾದ್ರೆ ಎಲ್ಲರ ಸಹಕಾರ ಬಹಳಷ್ಟು ಅಗತ್ಯ. ಆ ನಿಟ್ಟಿನಲ್ಲಿ ಈ ಸುತ್ತಮುತ್ತಲಿನ ಎಲ್ಲ ಇವತ್ತು ರೈತಾಪಿ ವರ್ಗದವರು ಕೂಡ ಸಹಕಾರ ಮಾಡಿದ್ದಾರೆ. ಬಹುಶಃ ಇವತ್ತಿನ ಕಾರ್ಯಕ್ರಮ ಧನ್ಯವಾದ ಕಾರ್ಯಕ್ರಮ. ಆದರೆ ಇವತ್ತು ಕಾರ್ಯಕ್ರಮ ಈಗಾಗಲೇ ಆರಂಭ ಆಗಿದೆ. ಬಹುಶಃ ಇವತ್ತು ನಾವೆಲ್ಲ ಸೇರಿದ್ದೇವೆ. ಇನ್ನು ಮುಂದಕ್ಕೆ ಈ ಭಾಗದ ಎಲ್ಲ ರಾಜಕೀಯ ಮುಖಂಡರು ನಾವೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮುಂದೆ ಬೆಂಗಳೂರು ಅಥವಾ ಡೆಲ್ಲಿಯವರೆಗೂ ಕೂಡ ತಗೊಂಡು ಹೋಗಿ ಈ ಕಾರ್ಯಕ್ರಮ ಖಂಡಿತವಾಗಿ ಕೂಡ ಫ್ಲೈಓವರ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡೋಣ. ಇವತ್ತು ನಾವೆಲ್ಲ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀರಿ. ಈ ಭಾಗವಹಿಸಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸಿಕೊಂಡು ಇವತ್ತು ನಾವೆಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇವತ್ತು ಎಲ್ಲ ವಿದ್ಯಾಸಂಸ್ಥೆಯ ಧರ್ಮಗುರುಗಳು, ಅದೇ ರೀತಿ ಪಕ್ಷದ ಎಲ್ಲ ಮುಖಂಡರುಗಳು, ಅದೇ ರೀತಿ ಇವತ್ತು ಈಗಾಗಲೇ ಕೃಷ್ಣಪ್ಪರವರು ಕೂಡ ಈ ಭಾಗಕ್ಕೆ ಬಂದಿದ್ದಾರೆ. ಬಹುಶಃ ಇವತ್ತು DC ಅವರು ಅಥವಾ ADC ಅವರು ಅಥವಾ AC ಅವರು ಕೂಡ ಬರಲಿಲ್ಲ. ಇವತ್ತು AC ಅವರನ್ನು ಕೂಡ ಕರೆಸಿಕೊಂಡಂಥ ಕೃಷ್ಣಪ್ಪನವರಿಗೂ ಕೂಡ ಧನ್ಯವಾದಗಳು. ನಮ್ಮ ಎಲ್ಲ ನಮ್ಮ ಕಲಿಸಿದಂಥ ಅಧ್ಯಾಪಕರು, ಅದೇ ರೀತಿ ಅಧ್ಯಾಪಕ ಮಿತ್ರರು, ವಿದ್ಯಾರ್ಥಿಗಳು, ಇವತ್ತು ಪತ್ರಕರ್ತ ಮಿತ್ರರು, ವಿಶೇಷವಾಗಿ ಇವತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪೊಲೀಸ್ ಅಧಿಕಾರಿಯವರು, AC ಅವರು ಕೂಡ ಅಧಿಕಾರಿಗಳು ಮಿತ್ರರು ಕೂಡ ಬಂದಿದ್ದಾರೆ. ಅವರಿಗೆ ಕೂಡ ಧನ್ಯವಾದವನ್ನು ಅರ್ಪಿಸಿಕೊಂಡು ಇವತ್ತು ವಿಶೇಷವಾಗಿ ಈ ಹೋರಾಟ ಸಮಿತಿಯ ಅಧ್ಯಕ್ಷರು, ಅದರೊಟ್ಟಿಗೆ ಸೇರಿದಂಥ 24 ಎಲ್ಲ ಸದಸ್ಯರಿಗೂ ಕೂಡ ಧನ್ಯವಾದವನ್ನು ಕೊಡ್ತಾ ಮುಂದಿನ ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ತಮ್ಮೆಲ್ಲರ ಸಹಕಾರ ಇಲ್ಲಿ ಮುಂದೆ ಇದನ್ನು ರಾಜಕೀಯ ಮುಖಂಡರ ಮುಖಾಂತರ ಇವತ್ತು ಬೆಂಗಳೂರು ಇರ್ಬೋದು, ಡೆಲ್ಲಿಗೆ ಹೋಗಿ ಇದರ ಪರಿಪೂರ್ಣವಾದಂತಹ ಕೆಲಸ ಕಾರ್ಯ ಮಾಡಲಿಕ್ಕೆ ತಾವೆಲ್ಲ ಸಹಕಾರ ನೀಡಬೇಕು ಅಂತ ಹೇಳಿಕೊಂಡು ಇವತ್ತು ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿದಂಥ ಎಲ್ಲರಿಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸಿಕೊಂಡು ಎಲ್ಲರಿಗೂ ನಮಸ್ತೆ. ಧನ್ಯವಾದ. ಸ್ಮರಿಸುವುದು ನಮ್ಮ ಕರ್ತವ್ಯ. ಊಟಕ್ಕೆ ಅಕ್ಕಿ ವ್ಯವಸ್ಥೆಯನ್ನು ನೀಡಿದಂತ ನೆಲ್ಯಾಡಿಯ ಪ್ರಮುಖ ವರ್ತಕರಾದಂತಹ ಸೀಗಲ್ ರಫೀಕ್ ಅವರು, ಅದೇ ರೀತಿ ಕಟ್ಟಡ ಮಾಲೀಕ ಸಂಘದ ಅಧ್ಯಕ್ಷರು, ನಮ್ಮ ಸಂಘಟನೆಯ ಅಧ್ಯಕ್ಷರು ಆದಂತಹ AK ವರ್ಗೀಸ್, ಊಟಕ್ಕೆ ಬೇಕಾದಂತಹ ಹಾಳೆ ತಟ್ಟೆ ವ್ಯವಸ್ಥೆಯನ್ನು ಮಾಡಿದವರು ಶ್ರೀನಿಧಿ ಕಾಂಪ್ಲೆಕ್ಸಿನ ಮಾಲಕರಾದಂತಹ ಸುಬ್ರಹ್ಮಣ್ಯ ಉಪ್ಪರ್ಣ, MK ಕಲೆಕ್ಷನ್ಸ್, MR ಕಲೆಕ್ಷನ್ ನ ಅಬ್ದುಲ್ ರಫೋ, ತೆಂಗಿನಕಾಯಿಯ ವ್ಯವಸ್ಥೆಯನ್ನು ಮಾಡಿದವರು ರಾಜೇಶ್ ಭಟ್, ದುರ್ಗಾ ಎಲೆಕ್ಟ್ರಿಕಲ್ಸ್, ಅಡುಗೆ ವ್ಯವಸ್ಥೆಗೆ ಸಹಕರಿಸಿದವರು ಲೋಕೇಶ್ ಬಾಣಜಾಲು, ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಕೌಕರಾಡಿ ಹಾಗೂ ಪೂವಪ್ಪ ತಂಡದವರು, ಅವರೊಂದಿಗೆ ಕೈ ಜೋಡಿಸಿದವರು ಅಶ್ವಥ್ ಗೆಳೆಯರ ಬಳಗದ ತಂಡ, ರವಿ ಸುರಕ್ಷಾ ಫ್ಯಾನ್ಸಿ, JCP ಇಂದ ಸಮತಟ್ಟು ಮಾಡಿದವರು VJ ಜೋಸೆಫ್, ನಯನ್ ಟ್ರೇಡರ್ಸ್, ಗ್ಲಾಸ್ ಮಜ್ಜಿಗೆ ತಂಪಾದ ಮಜ್ಜಿಗೆಯನ್ನು ಸೇವಿಸಲು ಗ್ಲಾಸ್ ವ್ಯವಸ್ಥೆಯನ್ನು ಮಾಡಿದವರು ಚಾಕೋ ಇಂಜಿನಿಯರ್ ನೆಲ್ಯಾಡಿ, ಮಜ್ಜಿಗೆ ವ್ಯವಸ್ಥೆಗೆ ಸಹಕರಿಸಿದವರು ಕೊಣಾಲು ಆರ್ನ ಮಹಿಳಾ ಹಾಲು ಉತ್ಪಾದಕರ ಸಹಕಾರಿ ಸಂಘ, ಮಾದೇರಿ ಹಾಲು ಉತ್ಪಾದಕರ ಸಹಕಾರಿ ಸಂಘ, ರಾಮನಗರ ಮಹಿಳಾ ಹಾಲು ಉತ್ಪಾದಕರ ಸಹಕಾರಿ ಸಂಘ, ನೆಲ್ಯಾಡಿ ಹಾಲು ಉತ್ಪಾದಕರ ಸಹಕಾರಿ ಸಂಘ, ಅಬ್ರಂ KP ಟ್ರಸ್ಟಿ ಸೈಂಟ್ ಗ್ರಿಗೋರಿಯಸ್ ಚರ್ಚ್ ನೆಲ್ಯಾಡಿ, ಮಿಲೇನಿಯಂ ಬ್ರದರ್ಸ್ ಕೋಲ್ಪೆ, ಸತೀಶ್ ಭಟ್ ದುರ್ಗಾಶ್ರೀ ಮಾಲಕರು, ಅದೇ ರೀತಿ
ಮಜ್ಜಿಗೆಯನ್ನು ತಯಾರಿಸಿ ಕೊಟ್ಟವರು ಹೋಟೆಲ್ ಬಿರ್ವಾ, ಗುರು ಕೃಪಾ ಹೋಟೆಲ್, ಸುಬ್ರಹ್ಮಣ್ಯ ವಿಲಾಸ, ಸಾಯಿ ಕೃಪಾ ಹೋಟೆಲ್. ಅದೇ ರೀತಿ ಸ್ವಯಂ ಸೇವಕರಾಗಿ ಸಹಕರಿಸಿದವರು ಸಿಟಿ ಫ್ರೆಂಡ್ಸ್ನ ಸದಸ್ಯರು. ಅದೇ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದವರೆಲ್ಲರನ್ನು ಸ್ಮರಿಸುತ್ತಾ ಶಾಮಿಯಾನಕ್ಕೆ ಸಹಕಾರ ನೀಡಿದವರು ಆದರ್ಶ ಶಾಮಿಯಾನ, ಬಿಜು ಸೌಂಡ್ಸ್, ಸುಕ್ರು. ಅದೇ ರೀತಿ ಧ್ವನಿ ವರ್ಗದ ಮೂಲಕ ಇಡೀ ಊರಿಗೆ ಕಾರ್ಯಕ್ರಮವನ್ನು ಬಿತ್ತರಿಸಿದವರು ಸುರೇಶ್ ಪಡಿಪಂಡ, ರವಿಪ್ರಸಾದ್ ಗುತ್ತಿನ ಮನೆ, ಸಜಿ ಜೀಪ್ ಮಾಲಕರ ಅಧ್ಯಕ್ಷರು. ಸ್ವಯಂ ಸೇವಕರಲ್ಲಿ ಸಹಕರಿಸಿದ ಶಾಸ್ತಾರ ಫ್ರೆಂಡ್ಸ್ ಅಧ್ಯಕ್ಷರು ಹಾಗೂ ಸದಸ್ಯರುಗಳು, ಆಟೋ ಚಾಲಕ ಮಾಲಕ ಸಂಘದ ಸದಸ್ಯರುಗಳು, ಜೀಪು ಟೆಂಪೋ ಚಾಲಕ ಮಾಲಕರ ಸಂಘದ ಸದಸ್ಯರು, ಸಿಟಿ ಫ್ರೆಂಡ್ಸ್ ನೆಲ್ಯಾಡಿ ಸಂಘದ ಅಧ್ಯಕ್ಷರು ಹಾಗೂ ಸದಸ್ಯರುಗಳು, ಸ್ವಯಂ ಸೇವಕರ ಫುಲ್ ನಿರ್ದೇಶನವನ್ನು ಮಾಡಿದವರು ಈಕ್ವಾಲ್ ಗ್ರಾಮ ಪಂಚಾಯಿತಿ ಸದಸ್ಯರು ನೆಲ್ಯಾಡಿ. ತಮಗಿದು ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ನಿಮ್ಮ ಸಹಕಾರವು ಮುಂದೆಯೂ ಕೂಡ ನಮ್ಮೊಂದಿಗೆ ಇದೇ ರೀತಿ ಸದಾ ಇರಲಿ ಅಂತ ಆಶಿಸುತ್ತಾ ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಿಸುತ್ತಿದೆ. ಅದೇ ರೀತಿ ಮಾಧ್ಯಮ ಮಿತ್ರರು ಆಗಮಿಸಿದ್ದಾರೆ. ಇಡೀ ಕಾರ್ಯಕ್ರಮದ ಲೈವ್ ಅನ್ನು ನಡೆಸಿಕೊಟ್ಟವರು ನೇಸರ ನ್ಯೂಸ್ ಚಾನೆಲ್ನ ವರದಿಗಾರರಾದಂತ ಯತೀಶ್ ಅವರು, ಅದೇ ರೀತಿ ಸನ್ಮಿತ್ರ ಸುದೀಶ್ ಅವರು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ತಮಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತೇವೆ. ಎಲ್ಲರೂ ಊಟದವನ್ನು ಸೇವಿಸಿ ತೆರಳಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಊರಿನಿಂದ ಪರ ಊರಿನಿಂದ ಬಂದಂತಹ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಅದೇ ರೀತಿ ನಮ್ಮ ಜೊತೆ ಸಹಕರಿಸಿದಂತಹ ಬೆತನೆ ವಿದ್ಯಾಸಂಸ್ಥೆ, ಸೈಂಟ್ ಜಾರ್ಜ್ ವಿದ್ಯಾಸಂಸ್ಥೆ ಹಾಗೂ ಎಲ್ಲ ವಿದ್ಯಾಸಂಸ್ಥೆಯ ಗಣ್ಯರಿಗೆ ಹೋರಾಟ ಸಮಿತಿಯ ಪರವಾಗಿ ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮದ ಎಲ್ಲ ಜವಾಬ್ದಾರಿಯನ್ನು ವಹಿಸಿಕೊಂಡು ನಮ್ಮ ಜೊತೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೆ ಕಾರಣಭೂತರಾದಂತಹ ನಮ್ಮ ಸಮಿತಿಯ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಂತಹ ಉಷಾ ಅಂಚನ್ ಮತ್ತು ನೇಸರದ ಪ್ರಶಾಂತ್ ರವರಿಗೆ ನಾವು ನಮ್ಮ ಎಲ್ಲರ ಪ್ರತಿಯೊಬ್ಬರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಯಾಕಂದ್ರೆ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಅದರ ಹಿಂದೆ ಕೆಲಸ ಮಾಡಬೇಕಾದ್ದು ಅತಿ ಅಗತ್ಯ. ಆದರೆ ಇದರ ಯಶಸ್ವಿಯು ಅವರ ಪ್ರತಿ ದಿನವೂ ಇದರ ಬಗ್ಗೆ ಕಾಳಜಿ ವಹಿಸಿಕೊಂಡು ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಬೇಕಂತೇಳಿ ಹೋರಾಡಿದ್ದಾರೆ, ಶ್ರಮ ವಹಿಸಿದ್ದಾರೆ. ಅವರಿಗೂ ಮಗದೊಮ್ಮೆ ನಿಮ್ಮೆಲ್ಲರ ಪ್ರತಿಯೊಬ್ಬರ ಪರವಾಗಿ ನಾನು ಕೃತಜ್ಞತೆಗಳಿಸ್ತಾ ಇದ್ದೇನೆ. ಅದೇ ರೀತಿ ಪ್ರತಿಯೊಂದು ವರ್ತಕ ಸಂಘದವರು ತಮ್ಮ ಅಂಗಡಿಗಳ ಮುಂದೆ ಬ್ಯಾನರ್ ಅಳವಡಿಸಿದ್ದಾರೆ. ಇದರ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡವರು ರಾಮಣ್ಣ ಟೈಲರ್ ಅವರಿಗೂ ಕೂಡ ವಿಶೇಷವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಊಟ ಮಾಡಿದ ತಟ್ಟೆಗಳನ್ನು ಎಲ್ಲರೂ ಕೂಡ ಗಾಡಿಯಲ್ಲಿ ಇರುವಂತಹ ಪಂಚಾಯಿತಿ ಗಾಡಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಊಟದ ತಟ್ಟೆ ಹಾಕ್ಲಿಕ್ಕೆ. ಎಲ್ಲರೂ ಕೂಡ ಊಟ ತಟ್ಟೆಗಳನ್ನು ಅಲ್ಲಿ ಹಾಕಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಹೋರಾಟ ಸಮಿತಿಯ ಆಹ್ವಾನದ ಮೇರೆಗೆ ಹೊಸ ಮಜಲ್ನಿಂದ ನೆಲ್ಯಾಡಿಯ ತನಕ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ನಮ್ಮ ಜೊತೆ ಸಹಕರಿಸಿದಂತ ಪ್ರತಿಯೊಬ್ಬ ವರ್ತಕರಿಗೂ ಕೂಡ ಮನದಾಳದ ಧನ್ಯವಾದಗಳನ್ನು ಹೋರಾಟ ಸಮಿತಿಯ ಪರವಾಗಿ ಅರ್ಪಿಸ್ತಾ ಇದ್ದೇವೆ. ಒಂದು ಹೋರಾಟಕ್ಕೆ 2 ಗ್ರಾಮ ಪಂಚಾಯಿತಿಗಳು, ನೆಲ್ಯಾಡಿ ಗ್ರಾಮ ಪಂಚಾಯಿತಿ ಮತ್ತು ಕೌಕ್ರಾಡಿ ಗ್ರಾಮ ಪಂಚಾಯತ್ ಸಂಪೂರ್ಣ ಸಹಕಾರವನ್ನು ನೀಡಿರುತ್ತಾರೆ. ಅವರಿಗೂ ಹೋರಾಟ ಸಮಿತಿಯ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ.
ಅಭಿವೃದ್ಧಿಗೆ ಮಾರಕ ಆಗಿರುವ ರಸ್ತೆ ಕಾಮಗಾರಿಯನ್ನು ಮರುಪರಿಶೀಲಿಸಿ ತಡೆಗೋಡೆಯ ಬದಲು ಫ್ಲೈಓವರ್ ನಿರ್ಮಿಸಲು ಒತ್ತಾಯಿಸಿ ನೆಲ್ಯಾಡಿ ಪೇಟೆ ಉಳಿಸಿ ಬೃಹತ್ ಪ್ರತಿಭಟನೆಯ ಕಳಕಳಿಯ ಕರೆಯೋಲೆ ಇದು. ಆತ್ಮೀಯ ಬಂಧುಗಳೇ, ಇದೇ ಬರುವ ತಾರೀಕು 23/11/2023 ಗುರುವಾರದಂದು ನೆಲ್ಯಾಡಿಪೇಟೆಯ ಅಭಿವೃದ್ಧಿಗೆ ಮಾರಕ ಆಗಿರುವ ಅವೈಜ್ಞಾನಿಕ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯನ್ನು ಪುನರ್ ಪರಿಶೀಲಿಸಿ ಕಲ್ಲಡ್ಕ ಪೇಟೆಯ ಮಾದರಿಯಲ್ಲಿ ಫ್ಲೈಓವರ್ ನಿರ್ಮಿಸುವಂತೆ ಒತ್ತಾಯಿಸಿ ವಿವಿಧ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ನೆಲ್ಯಾಡಿ ಕೌಕ್ರಾಡಿ ಪೇಟೆ ಉಳಿಸಿ ಹೋರಾಟ ಸಮಿತಿಯ ವತಿಯಿಂದ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮ ಜರುಗಲಿದೆ. ಆತ್ಮೀಯ ಬಂಧುಗಳೇ, ರಾಜಕೀಯ ರಹಿತವಾಗಿ ಜಾತಿ ಮತ ಭೇದವಿಲ್ಲದೆ ಎಲ್ಲ ಸಂಘಟನೆಗಳ ನಾಯಕತ್ವದಲ್ಲಿ, ಎಲ್ಲ ರಾಜಕೀಯ ಜನಪ್ರತಿನಿಧಿಗಳ ನಾಯಕತ್ವದಲ್ಲಿ, ಎಲ್ಲ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ನಡೆಯುವಂತಹ ಈ ಒಂದು ಪ್ರತಿಭಟನೆ, ಈ ಪ್ರತಿಭಟನೆಗೆ ಸಹಕರಿಸಿದ ದಾನಿಗಳು ಹಲವಾರು. ಇವತ್ತಿನ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ಸೀಗಲ್ ರಫೀಕ್ ವರ್ತಕರ ಸಂಘದ ಅಧ್ಯಕ್ಷರು. ಅದೇ ರೀತಿ ಎಕೆ ವರ್ಗೀಸ್ ಉದ್ಯಮಿಗಳು ಹಾಗೂ ಹೋರಾಟ ಸಮಿತಿಯ ಅಧ್ಯಕ್ಷರು ಅಲ್ಲದೆ ನೆಲ್ಯಾಡಿಯ ಕಟ್ಟಡ ಸಮಿತಿಯ ಅಧ್ಯಕ್ಷರು. ಅದೇ ರೀತಿ ಊಟಕ್ಕೆ ಹಾಳುತಟ್ಟೆಯನ್ನು ಒದಗಿಸಿದವರು ಸುಬ್ರಹ್ಮಣ್ಯ ಉಪ್ಪಾರ, ಶ್ರೀನಿಧಿಯ ಮಾಲಕರು, ಎಂಆರ್ ಕಲೆಕ್ಷನ್ ನ ಮಾಲಕರಾದಂತ ರೌಫ್ ಅವರು ಕೂಡ ಊಟಕ್ಕೆ ಹಾಳುತಟ್ಟೆಗಳನ್ನು ನೀಡಿ ಸಹಕರಿಸಿರುತ್ತಾರೆ. ಅದೇ ರೀತಿ ಇವತ್ತಿನ ಊಟದಲ್ಲಿ ಚಟ್ನಿಗೆ ತೆಂಗಿನಕಾಯಿಯನ್ನು ಸಂಪೂರ್ಣವಾಗಿ ಕೊಟ್ಟು ಒದಗಿಸಿದವರು ರಾಜೇಶ್ ಭಟ್, ದುರ್ಗಾ ಎಲೆಕ್ಟ್ರಿಕಲ್ಸ್. ಅದೇ ರೀತಿ ಇವತ್ತಿನ ಶುಚಿ ರುಚಿಯಾದಂತಹ ಅಡಿಗೆ ತಯಾರಿಯನ್ನು ಮಾಡಿಕೊಟ್ಟವರು, ನಾಯಕತ್ವವನ್ನು ವಹಿಸಿದರು ಕೌಕ್ರಾಡಿ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರಾದಂತಹ ಲೋಕೇಶ್ ಬಾಣಜಲು ಹಾಗೂ ಅಶ್ವಥ ಗೆಳೆಯರ ಬಳಗ ಹಾಗೂ ಪೂವಪ್ಪ ಅವರ ತಂಡ. ಅದೇ ರೀತಿ ಇನ್ನೊಬ್ರು ಅಡಿಗೆಯ ಉಸ್ತುವಾರಿಯನ್ನು ವಹಿಸಿಕೊಂಡವರು ರವಿ ಸುರಕ್ಷಾ ಫ್ಯಾನ್ಸಿ ಸ್ಟೋರ್ ನೆಲ್ಯಾಡಿ. ಈ ಒಂದು ಸುಂದರವಾದ ಸಮಾಂಗಣದ ಸಮತಟ್ಟನ್ನು ಮಾಡಿದವರು, ಜೆಸಿಪಿ ಕೊಟ್ಟು ನಿಂತು ಕೆಲಸ ಮಾಡಿದಂತಹವರು ವಿಜೆ ಜೋಸೆಫ್, ನಯನ್ ಟ್ರೇಡರ್ಸ್ ನೆಲ್ಯಾಡಿ. ಅದೇ ರೀತಿ ಇವತ್ತಿನ ಈ ಬಿಸಿಲಿನ ಬೇಗೆಗೆ ತಂಪಾದ ಮಜ್ಜಿಗೆಯನ್ನು ಒದಗಿಸಿಕೊಟ್ಟವರು ನಮ್ಮ ನೆಲ್ಯಾಡಿಯ ಸುತ್ತಮುತ್ತಲಿನ ಎಲ್ಲ ಹಾಲುತ್ಪಾದಕರ ಮಹಿಳಾ ಸಹಕಾರಿ ಸಂಘ, ಹಾಲುತ್ಪಾದಕರ ಸಹಕಾರಿ ಸಂಘಗಳು, ಕೊಣಾಲು ಆರ್ಲಾ ಮಹಿಳಾ ಹಾಲುತ್ಪಾದಕರ ಸಂಘ, ಮಾದೇರಿ ಹಾಲುತ್ಪಾದಕರ ಸಹಕಾರಿ ಸಂಘ, ರಾಮನಗರ ಮಹಿಳಾ ಹಾಲುತ್ಪಾದಕರ ಸಂಘ, ನೆಲ್ಯಾಡಿ ಹಾಲುತ್ಪಾದಕರ ಸಂಘ. ಅದೇ ರೀತಿ ಇವರ ಜೊತೆಗೆ ಕೈ ಜೋಡಿಸಿದಂತಹ ಸಂಘಟನೆಗಳು ಅಬ್ರಾಮ್ ಕೆಪಿ ಅಧ್ಯಕ್ಷರು, ಸೈಂಟ್ ಲಿಗೋರಿಯಾ ಚರ್ಚ್ ನೆಲ್ಯಾಡಿ. ಅದೇ ರೀತಿ ಮಿಲೇನಿಯಂ ಬ್ರದರ್ಸ್ ಕೋಲ್ಪೆ, ಸತೀಶ್ ಭಟ್ ದುರ್ಗಶ್ರೀ ಮಾಲಕರು, ದುರ್ಗಶ್ರೀ ಟ್ರವರ್ಸ್ ನೆಲ್ಯಾಡಿ. ಈ ಎಲ್ಲ ಕುಡಿಯುವಂತಹ ಮಜ್ಜಿಗೆಗೆ ಗ್ಲಾಸಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ನಮ್ಮ ನೆಲ್ಯಾಡಿನ ಖ್ಯಾತ ಇಂಜಿನಿಯರ್ ಆದಂತಹ ಚಾಕೋ ಇಂಜಿನಿಯರ್. ಇಷ್ಟೆಲ್ಲ ಆಗುವಾಗ ಈ ಮಜ್ಜಿಗೆಯ ತಯಾರಿಯನ್ನು ಮಾಡಿ ನಮಗೆ ಪ್ರೀತಿಯಿಂದ ಕಳಿಸಿಕೊಟ್ಟಂತಹ ಹೋಟೆಲ್ ಮಾಲಕರು, ಹೋಟೆಲ್ ಬಿರ್ವಾ, ಹೋಟೆಲ್ ಗುರುಕೃಪಾ, ಹೋಟೆಲ್ ಸುಬ್ರಹ್ಮಣ್ಯ, ಹೋಟೆಲ್ ಸಾಯಿ ಕೃಪಾ, ಇವರೆಲ್ಲರೂ ಕೂಡ ತಂಪಾದಂತಹ ಮಜ್ಜಿಗೆಯನ್ನು ತಯಾರಿಸಿ ಇವತ್ತಿನ ಬಿಸಿಲಿನ ಬೇಗೆಗೆ ನಮಗೆಲ್ಲ ನೀಡಿ ಸಹಕರಿಸಿರ್ತಾರೆ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಸಂಪತ್ತನ್ನು ಕೊಟ್ಟು ಕರುಣಿಸಲಿ ಅಂತ ನಾವೆಲ್ಲ ಆಶಿಸೋಣ. ಅದೇ ರೀತಿ ಇವತ್ತು ಬಿಸಿ ಬಿಸಿಯಾದಂತಹ ಗಂಜಿ ವ್ಯವಸ್ಥೆಯನ್ನು 11:30 ಗಂಟೆಯಿಂದಲೇ ಮಾಡಲಿದ್ದೇವೆ. ಯಾರು ಕೂಡ ಹಸಿವಿಯಿಂದ ಬಳಲಬಾರದು. ಇದಕ್ಕೆ ಬೇಕಾದಂತಹ ಚಟ್ನಿಗೆ ಬೇಕಾದಂತಹ ಎಲ್ಲ ತರಕಾರಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ಮಂಜುನಾಥ ವೆಜಿಟೇಬಲ್ಸ್ ನೆಲ್ಯಾಡಿ. ಮಂಜುನಾಥ ಶ್ರುತಂ ವೆಜಿಟೇಬಲ್ಸ್ ನೆಲ್ಯಾಡಿ.
ಅದೇ ರೀತಿ ನಿನ್ನೆಯಿಂದ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿಕೊಂಡು ಊರೂರು ಸುತ್ತಿಕೊಂಡು ಈ ಪ್ರತಿಭಟನೆಯ ವಿಷಯವನ್ನು ಬಿತ್ತರಿಸಿದಂತವರು ಸುರೇಶ್ ಮಡಿಪಂಡ, ಶಾಸ್ತಾರ ಫ್ರೆಂಡ್ಸ್ ನೆಲ್ಯಾಡಿ, ರವಿ ಪ್ರಸಾದ್ ಗುತ್ತಿನ ಮನೆ, ಆಟೋ ಚಾಲಕರ ಸಂಘ ನೆಲ್ಯಾಡಿ, ಅದೇ ರೀತಿ ಸಜಿ ಜೀಪು ಚಾಲಕರ ಮಾಲಕರ ಸಂಘದ ಅಧ್ಯಕ್ಷರು ಇವರೆಲ್ಲ ಈ ಪ್ರತಿಭಟನೆಯ ಸಂದೇಶವನ್ನು ಊರು ಹಳ್ಳಿಗಳಲ್ಲಿ ಬಿತ್ತರಿಸಿದ ನಾಯಕರು. ಅದೇ ರೀತಿ ಶಾಮಿಯಾನದ ಸಹಕಾರವನ್ನು ನೀಡಿದವರು ನಮ್ಮ ಊರಿನ ಶಾಮಿಯಾನದ ವರ್ತಕರು ಆದರ್ಶ್ ಶಾಮಿಯಾನ್ ನೆಲ್ಯಾಡಿ, ಬಿಜು ಶಾಮಿಯಾನ್ ನೆಲ್ಯಾಡಿ, ಅದೇ ರೀತಿ ಶುಕೂರ್ ಶಾಮಿಯಾನ್ ನೆಲ್ಯಾಡಿ ಇವರು ಶಾಮಿಯಾನದ ವ್ಯವಸ್ಥೆಯನ್ನು ನೀಡಿ ನಮಗೆ ಸಹಕರಿಸಿರುತ್ತಾರೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಯಂ ಸೇವಕರಾಗಿ ಸಿಟಿ ಫ್ರೆಂಡ್ಸ್ ನೆಲ್ಯಾಡಿ, ಶಾಸ್ತಾರ ಫ್ರೆಂಡ್ಸ್ ನೆಲ್ಯಾಡಿ, ಆಟೋ ಚಾಲಕರ ಮಾಲಕರ ಸಂಘ ನೆಲ್ಯಾಡಿ, ಜೀಪು ಟೆಂಪೋ ಮಾಲಕರ ಸಂಘ ನೆಲ್ಯಾಡಿ, ಪ್ರತಿಯೊಬ್ಬರು ಕೂಡ ಸಂಘ ಸಂಸ್ಥೆಗಳು ಒಂದಲ್ಲ ಒಂದು ರೀತಿಯ ಸಹಕಾರವನ್ನು ನೀಡಿ ಇವತ್ತಿನ ಕಾರ್ಯಕ್ರಮಕ್ಕೆ ನೆಲ್ಯಾಡಿ ಪೇಟೆ ಉಳಿಸೋಣ ಎಂಬ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಹಕಾರವನ್ನು ನೀಡಿರುತ್ತಾರೆ. ಅದೇ ರೀತಿ ನೆಲ್ಯಾಡಿಯ ವರ್ತಕರ ಸಂಘ, ಕಟ್ಟಡ ಮಾಲಕರ ಸಂಘ ಸರ್ವ ರೀತಿಯ ಸಹಕಾರ ನೀಡುತ್ತಾ ನೆಲ್ಯಾಡಿ ಪೇಟೆ ಉಳಿಸುವಲ್ಲಿ ಬೃಹತ್ ಪ್ರತಿಭಟನೆಯ ಯಶಸ್ವಿಗೆ ಸದಾ ನಮ್ಮ ಜೊತೆ ಕೈ ಜೋಡಿಸಿದೆ. ಎಲ್ರಿಗೂ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ನಮ್ಮೊಟ್ಟಿಗೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತಹ ಪೊಲೀಸ್ ಅಧಿಕಾರಿ ವರ್ಗದವರು ನಮ್ಮೊಟ್ಟಿಗಿದ್ದಾರೆ. ಅವರೊಟ್ಟಿಗೆ ನಾವು ಉತ್ತಮ ರೀತಿಯಲ್ಲಿ ಸಹಕಾರವನ್ನ ಕೊಡುವ ಆ ಮುಖೇನ ಈ ಒಂದು ಮನವಿಯನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡುವ ಆ ಮುಖೇನ ನೆಲ್ಯಾಡಿಯಲ್ಲಿ ಒಂದು ಫ್ಲೈಓವರ್ ಆಗಲಿ, ನಾವೆಲ್ಲರೂ ಕೂಡ ಸ್ವಚ್ಛಂದವಾಗಿ ಇಲ್ಲಿ ವ್ಯವಹಾರ ಮಾಡುವಂತಹ ವ್ಯವಸ್ಥೆ ಆಗಲಿ ಅನ್ನುವಂಥ ವಿಶ್ವಾಸ ನಿಮ್ಮೆಲ್ಲರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಭಾಷಾತೀತವಾಗಿ ನಡೆಯಲಿ. ಎಲ್ಲರೂ ಒಟ್ಟಾಗಿ ಹೋರಾಡೋಣ. ಆ ಮುಖೇನ ನೆಲ್ಯಾಡಿಯ ಘನತೆಯನ್ನು ಎತ್ತಿ ಹಿಡಿಯುವಲ್ಲಿ ನಮ್ಮೆಲ್ಲರ ಸಹಕಾರವನ್ನು ಇನ್ನೊಮ್ಮೆ ಪಡಿತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಈ ಭಾಗದ ಎಲ್ಲ ದೇವಸ್ಥಾನ ಭಜನಾ ಮಂದಿರ ಇರಬಹುದು, ಎಲ್ಲ ಚರ್ಚ್ ಇರಬಹುದು, ಮಸೀದಿಯ ಧರ್ಮಗುರುಗಳು, ಹಾಗೆ ಬೇರೆ ಬೇರೆ ವಿದ್ಯಾಸಂಸ್ಥೆಗಳು, ಬೇರೆ ಬೇರೆ ಸಂಘ ಸಂಸ್ಥೆಗಳು ನಮ್ಮೊಟ್ಟಿಗೆ ಕೈ ಜೋಡಿಸಿವೆ. ವಿಶೇಷವಾಗಿ ಪೂಜ್ಯ ಕಾವಂದರಾಗಿರ್ತಕ್ಕಂತಹ ವೀರೇಂದ್ರ ಹೆಗಡೆಯವರ ಆಶೀರ್ವಾದವನ್ನು ಕೂಡ ನಿನ್ನೆ ಪಡ್ಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರವನ್ನು ಕೂಡ ಬಯಸ್ತಾ ಇದ್ದೇವೆ. ಭಾರತ ಹೇಗೆ ಸರ್ವ ಧರ್ಮಗಳ ಶಾಂತಿಯ ತೋಟವೋ ಹಾಗೆ ಎಲ್ಲ ಧರ್ಮಗಳ ಜನರು ನೆಲೆಸಿರುವ ಅತ್ಯಂತ ಸೌಹಾರ್ದ ರೀತಿಯಲ್ಲಿ ಒಂದಾಗಿ ಬಾಳುತ್ತಿರುವ ದೇಶಕ್ಕೆ ಮಾದರಿಯಾಗಿರುವ ಊರು ನೆಲ್ಯಾಡಿ. ನಮ್ಮ ಈ ಹೋರಾಟದಲ್ಲಿ ಜಾತಿ ಇಲ್ಲ, ಧರ್ಮವಿಲ್ಲ, ಭೇದವಿಲ್ಲ, ಮರೆತು ಒಗ್ಗಟ್ಟಾಗಿದ್ದೇವೆ. ಗೆಲ್ಲುವ ತನಕ ನಮ್ಮ ಹೋರಾಟ ನಿಶ್ಚಲ. ಹೋರಾಟವನ್ನು ಬಲಗೊಳಿಸುವ ಉದ್ದೇಶದಿಂದ ನಾವು ಕೆಲವೆಲ್ಲ ಸ್ಲೋಗನ್ಗಳನ್ನು ಹೇಳ್ತೇವೆ. ಅದನ್ನು ತಾವು ದಯವಿಟ್ಟು ರಿಪೀಟ್ ಮಾಡಿ ಸಾವು ಘೋಷಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಒಗ್ಗಟ್ಟಿನಲ್ಲಿ ಬಲವಿದೆ, ಹೋರಾಟದಿಂದ ಗೆಲುವಿದೆ, ಒಗ್ಗಟ್ಟಿನಲ್ಲಿ ಬಲವಿದೆ, ಹೋರಾಟದಿಂದ ಗೆಲುವಿದೆ. ಎಲ್ಲರ ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ. ಡಿವೈಡರ್ ರಸ್ತೆ ಬೈ ಬೈ, ಫ್ಲೈಓವರ್ ರಸ್ತೆಗೆ ಜೈ ಜೈ, ಡಿವೈಡರ್ ರಸ್ತೆಗೆ ಬೈ ಬೈ, ಫ್ಲೈಓವರ್
ರಸ್ತೆಗೆ ಜೈ ಜೈ, ಕೆರೂರು ರಸ್ತೆಗೆ ಜೈ ಜೈ. ನಮ್ಮ ಊರು ನೆಲ್ಯಾಡಿ, ಫ್ಲೈಓವರ್ ರಸ್ತೆ ನಮಗೂ ಕೊಡಿ. ಎಲ್ಲ ಓಕೆ. ನಮ್ಮ ಪೇಟೆಗೆ ಫ್ಲೈಓವರ್ ಯಾಕೆ? ಎಲ್ಲ ಓಕೆ. ನಮ್ಮ ಪೇಟೆಗೆ ಫ್ಲೈಓವರ್ ಇಲ್ಲ ಯಾಕೆ? ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಶಿರಾಡಿ ಘಾಟಿಯ ತಪ್ಪಲಿನಲ್ಲಿ ಸಿಗುವ ಮೊದಲ ಪ್ರಮುಖ ಪಟ್ಟಣವೇ ನೆಲ್ಯಾಡಿ. ಪ್ರಾರಂಭದಿಂದಲೂ ಕೆಎಸ್ಆರ್ಟಿಸಿ ಬಸ್ನ ಅಧಿಕೃತ ಊಟ ಉಪಚಾರದ ನಿಲ್ದಾಣವಾಗಿ ನೆಲ್ಯಾಡಿ ಎಲ್ಲರಿಗೂ ಚಿರ ಪರಿಚಿತ. ನೂತನ ತಾಲೂಕಿನ ಹೋರಾಟದಲ್ಲಿ ಕಡಬದೊಂದಿಗೆ ಕೇಳಿ ಬಂದ ಪಟ್ಟಣ ನೆಲ್ಯಾಡಿ. ಕೆಲವು ವರ್ಷಗಳಲ್ಲಿ ಎಲ್ಲಾ ರೀತಿಯ ಅಂಗಡಿ ಮುಂಗಟ್ಟುಗಳಿಂದ ಅತಿ ವೇಗವಾಗಿ ಅಭಿವೃದ್ಧಿ ಹೊಂದಿದ ಪೇಟೆಯಾಗಿ ನೆಲ್ಯಾಡಿ ಗುರುತಿಸಲ್ಪಟ್ಟಿದೆ. ಚತುಷ್ಪಥ ಕಾಮಗಾರಿಯ ಪ್ರಾರಂಭದಿಂದಲೂ ನೆಲ್ಯಾಡಿ ಪೇಟೆಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ರಸ್ತೆ ಅಗಲೀಕರಣ ಆಗಬೇಕು, ಪೇಟೆಯ ಮಧ್ಯಭಾಗದಿಂದ ಫ್ಲೈಓವರ್ ನಿರ್ಮಿಸಿಕೊಡಬೇಕು ಎನ್ನುವ ಬೇಡಿಕೆ ನಮ್ಮದಾಗಿತ್ತು. ಆದರೆ ರಸ್ತೆಯ ಮಧ್ಯದಿಂದ ತಡೆಗೋಡೆ ನಿರ್ಮಿಸಿ ರಸ್ತೆ ಕಾಮಗಾರಿ ನಡೆಸಲಾಗುತ್ತಿದ್ದು, ಇದರಿಂದಾಗಿ ನೆಲ್ಯಾಡಿ ಪೇಟೆಯು ಎರಡು ವಿಭಜನೆ ಹೊಂದಿ ಪೇಟೆ ವಹಿವಾಟು ಕುಂಠಿತ ಆಗಿದೆ. 150ಕ್ಕೂ ಅಧಿಕ ರಿಕ್ಷಾದವರು ಹಾಗೂ 50ಕ್ಕೂ ಅಧಿಕ ಜೀಪಿನವರು ಸರಿಯಾದ ನಿಲುಗಡೆ ಇಲ್ಲದೆ ನಿತ್ಯ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆ ಬದಿಯಲ್ಲಿ ವಾಹನ ನಿಲುಗಡೆಗೆ ಅವಕಾಶ ಇಲ್ಲದೆ ಇರುವುದರಿಂದ ಸಂಪೂರ್ಣ ವ್ಯಾಪಾರ ವಹಿವಾಟು ನಿಂತು ಹೋಗಿರುತ್ತದೆ. ರಸ್ತೆಯ ಎರಡು ಬದಿಗಳಲ್ಲಿ ಅಭಿವೃದ್ಧಿ ಹೊಂದಿದ ಪೇಟೆಯ ಮಧ್ಯ ತಡೆಗೋಡೆ ನಿರ್ಮಾಣ ಆಗುವ ಮೂಲಕ ಶಾಶ್ವತವಾಗಿ ಪೇಟೆಯ ಅಭಿವೃದ್ಧಿ ನಿಂತು ಹೋಗಿದೆ. ತಡೆಗೋಡೆ ನಿರ್ಮಾಣ ಅಂತಿಮವಾದಲ್ಲಿ ವಾಹನ ಪಾರ್ಕಿಂಗ್ ಇಲ್ಲದೆ ಸರ್ವಿಸ್ ರಸ್ತೆಯಲ್ಲೇ ವಾಹನ ನಿಲ್ಲಿಸುವ ಅನಿವಾರ್ಯತೆ ನಮ್ಮದು. ಇದರಿಂದಾಗಿ ಹಲವು ಅಪಘಾತಕ್ಕೆ ಕಾರಣವಾಗಬಹುದು. ರಸ್ತೆಯ ಬದಿಯ ವೀಕ್ಷಣೆಗಳನ್ನು ನಿರ್ಬಂಧಿಸುವ ಮತ್ತು ಶಬ್ದ ಮಾಲಿನ್ಯವನ್ನು ಉಂಟು ಮಾಡುವ ದೊಡ್ಡ ರಚನೆ ನಿರ್ಮಾಣವಾಗುತ್ತದೆ. ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ರೈತಾಪಿ ಜನರು ತಾವು ಬೆಳೆದ ವಸ್ತುಗಳನ್ನು ಮಾರಾಟ ಮಾಡಲು ವಾರದ ಸಂತೆಯಾದ ಬುಧವಾರ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನೆಲ್ಯಾಡಿ ಪೇಟೆಗೆ ಆಗಮಿಸುವುದರಿಂದ ಈ ಅಸ್ತವ್ಯಸ್ತಗಳಿಂದ ಅವೈಜ್ಞಾನಿಕ ಕಾಮಗಾರಿಯಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗಲು ಕಾರಣವಾಗಬಹುದು. ಈ ಎಲ್ಲ ಸಮಸ್ಯೆಗಳನ್ನು ಮನಗಂಡು ಎಲ್ಲ ನೆಲ್ಯಾಡಿಯ ವರ್ತಕ ಸಂಘ, ಕಟ್ಟಡ ಮಾಲಕರ ಸಂಘ, ಅದೇ ರೀತಿ ವಿವಿಧ ಸಂಘ ಸಂಸ್ಥೆಗಳು ಸೇರಿಕೊಂಡು ಮಹಿಳೆಯರು, ಮಕ್ಕಳು, ಹಿರಿಯರು, ಶಾಲಾ ಕಾಲೇಜುಗಳು ಎಲ್ಲರೂ ಸೇರಿಕೊಂಡು ನೆಲ್ಯಾಡಿ ಪೇಟೆ ಉಳಿಸುವ ಎಂಬ ಬೃಹತ್ ಪ್ರತಿಭಟನೆಯನ್ನು ನಾವೆಲ್ಲ ಸೇರಿ ಮಾಡ್ತಾ ಇದ್ದೇವೆ. ಈ ಮುಖೇನ ಅಧಿಕಾರಿಗೆ ಮನವಿ ಸಲ್ಲಿಸುವ ಕೆಲಸ ನಮ್ಮದು. ಅದೇ ರೀತಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ನಮ್ಮ ಅಳಲನ್ನು ಕೇಳಿಕೊಂಡು ನಮ್ಮ ಮನವಿಯನ್ನು ಆಲಿಸಿಕೊಂಡು ನೆಲ್ಯಾಡಿ ಪೇಟೆ ಉಳಿಸುವಲ್ಲಿ ಯಾವುದೇ ರೀತಿಯ ರಾಜಕೀಯ ಇಲ್ಲದೆ ನಮ್ಮ ನೆಲ್ಯಾಡಿ ಪೇಟೆಯನ್ನು ಉಳಿಸಿಕೊಡಬೇಕೆಂದು ನಮ್ಮ ಪ್ರೀತಿಯ ಮನವಿ. ಇದೇ ಬೃಹತ್ ಪ್ರತಿಭಟನೆ. ಆಗಮಿಸಿದಂತ ಎಲ್ಲರೂ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ವಾಲಂಟಿಯರ್ ಬಿಟ್ಟು ಉಳಿದೆಲ್ಲವರು ಬಂದು ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು, ಸ್ವಯಂ ಸೇವಕರು, ಸದಸ್ಯರು, ವಿವಿಧ ಧಾರ್ಮಿಕ ಮುಖಂಡರುಗಳು ಕೂಡ ನಮ್ಮೊಂದಿಗಿದ್ದಾರೆ. ತಮ್ಮೆಲ್ಲರನ್ನು ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿ ಪತ್ರಕರ್ತ ಮಿತ್ರರು ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಸಂಪೂರ್ಣ ಲೈವ್ ಅನ್ನು ನೇಸರ ನ್ಯೂಸ್ ಚಾನೆಲ್ನ ಸಿಬ್ಬಂದಿಗಳಾದ ತಂಡ ನಡೆಸಿಕೊಡ್ತಾ ಇದ್ದಾರೆ. ಯತೀಶ್ ಹಾಗೂ ಸುದೇಶ್ ಇವರು ತಾವು ಎಲ್ಲರೂ ಬಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಇವತ್ತಿನ ಕಾರ್ಯಕ್ರಮಕ್ಕೆ ಬೆತನಿ ವಿದ್ಯಾಸಂಸ್ಥೆ, ಸೈಂಟ್ ಜಾರ್ಜ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತವಾಗಿ ತಮ್ಮ ಅಳಲನ್ನು ತೋಡಿಕೊಳ್ಳಲು ಬರುತ್ತಿದ್ದಾರೆ. ಅವರಿಗೆ ಈ ಒಂದು ಹೋರಾಟ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ.
ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ಊರಿನ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡುವವರು, ಮಾತುಗಳನ್ನು ಆಡುವವರು ಅಬ್ರಾಮ್ ವರ್ಗೀಸ್, ಸಂಚಾಲಕರು ಸೈಂಟ್ ಜಾರ್ಜ್ ನೆಲ್ಯಾಡಿ. ಅದೇ ರೀತಿ ಲೋಕೇಶ್ ಬಾಣಜಲು, ಅಧ್ಯಕ್ಷರು ಗೌಗ್ರಾಡಿ ಗ್ರಾಮ ಪಂಚಾಯತ್. ಅದೇ ರೀತಿ ಶೌಕತ್ ಅಲಿ ಅಮ್ಮನಿ, ಧರ್ಮಗುರುಗಳು ಜುಮ್ಮಾ ಮಸೀದಿ ನೆಲ್ಯಾಡಿ. ವರ್ಗೀಸ್ ಕೈಪನಡ್ಕ, ಬೇತಲಿ ವಿದ್ಯಾಸಂಸ್ಥೆಯ ಸಂಚಾಲಕರು, ಡಾಕ್ಟರ್ ಸದಾನಂದ ಕುಂದರು, ಎಲ್ಲ ಸಂಘ ಸಂಸ್ಥೆಗಳ ಹಾಗೂ ದೇವಸ್ಥಾನದ ಅಧ್ಯಕ್ಷರು ಆದಂತಹ ಡಾಕ್ಟರ್ ಸದಾನಂದ ಕುಂದರು ಅವರು ಮಾತನಾಡಲಿದ್ದಾರೆ. ಸಲಾಂ ಬಿಲಾಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನೆಲ್ಯಾಡಿ. ಎಲ್ಲ ವರ್ತಕರ ಪರವಾಗಿ ತನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ. ವರ್ತಕರ ಸಂಘ ಕಾರ್ಯದರ್ಶಿಗಳಾದಂತಹ ಗಣೇಶ್ ಲಕ್ಷ್ಮಿ. ಅದೇ ರೀತಿ